ಈ ಒಂದು ನಿರಂತರವಾಗಿ ಕಳೆದ 11 ದಿವಸದಿಂದ ಈ ಥೆರಪಿ ನಡೀತಾ ಇದೆ. ಸಾಧಾರಣವಾಗಿ 350ಕ್ಕಿಂತಲೂ ಹೆಚ್ಚಿನ ಜನರು ದಿವಸಲೂ ಇದರ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ. ಆದ್ದರಿಂದ ಈ ಒಂದು ಥೆರಪಿಯನ್ನು ಸರ್ ಚಿದಾನಂದ ಸರ್ ಅವರು ಪಡೀತಾ ಇದ್ದಾರೆ. ಮನೆಯಲ್ಲಿಯೇ ಈ ಒಂದು ಥೆರಪಿಯನ್ನು ಮಾಡ್ತಾ ಇದ್ದಾರೆ. ಇದೀಗ ಈ ಒಂದು ಥೆರಪಿಯ ಬಗ್ಗೆ ತನ್ನ ಅನುಭವವನ್ನು ಹೇಳಬೇಕೆಂದು ಅವರಲ್ಲಿ ವಿನಂತಿಸ್ತೇನೆ. ಕೆಲವು ವರ್ಷದ ಹಿಂದೆ JH ಪಟೇಲ್ ಮುಖ್ಯಮಂತ್ರಿಯಾಗಿದ್ದಾಗ ಪುತ್ತೂರಿಗೆ ಭೇಟಿ ನೀಡಿದಂಥ ಸಂದರ್ಭದ ಒಂದು ನೆನಪಾಗ್ತಾ ಇದೆ. ಪುತ್ತೂರಿಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಅವರನ್ನು ಬರಮಾಡಿಕೊಂಡೆವು. ಆವಾಗ ನಾನು ಅಲ್ಲಿ ಆಡಳಿತ ಮಂಡಳಿಯಲ್ಲಿ ಕೂಡ ಒಬ್ಬ ಸದಸ್ಯನಾಗಿದ್ದೆ. ಅವರಿಗೆ ಗೌರವಪೂರ್ವಕವಾಗಿ ಪ್ರಸಾದವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇರುವಾಗ ಪುರೋಹಿತರು, ಅರ್ಚಕರು ಪ್ರಾರ್ಥನೆ ಮಾಡಿ, ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಪ್ರಸಾದವನ್ನು ಕೊಡುವಂಥ ಪದ್ಧತಿ. ಇವರೆಲ್ಲ ಪ್ರಾರ್ಥನೆ ಮಾಡ್ತಾ ಇರುವಾಗ ಈ JH ಪಾಟೀಲ್ರು ಏನು ಮಾಡಿದ್ದಾರೆ ಅಂದರೆ, ಪುರೋಹಿತರೆ ಅದೆಲ್ಲ ನನಗೆ ಬೇಡ, ನನಗೆ ಆರೋಗ್ಯ ಒಂದು ಕೊಡಲಿ, ಬಾಕಿದನ್ನು ನಾನು ಮಾಡಿಕೊಳ್ತೇನೆ ಅಂತ. ಅಂದರೆ ಮನುಷ್ಯನಿಗೆ ಆರೋಗ್ಯ ಒಂದು ಇದ್ದರೆ ಏನನ್ನು ಮಾಡಬಹುದು ಅನ್ನೋದನ್ನು ಅವರೇ ಅವತ್ತು ತಿಳಿಸಿದ ಹಿನ್ನೆಲೆಯಲ್ಲಿ ಇವತ್ತು ಪ್ರಭಾಕರ್ ಸಾಲ್ಯಾನ್ರವರ ಒಂದು ನೇತೃತ್ವದಲ್ಲಿ ಪುತ್ತೂರಿನ ಆರೋಗ್ಯವನ್ನು ಕಾಪಾಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ಬೋದು. ಕೆಲವು ದಿನಗಳ ಹಿಂದೆ ನಾನು ಕಚೇರಿಯಲ್ಲಿರುವಾಗ ಒಬ್ಬ ಕಕ್ಷಿಗಾರರು ಬಂದರು. ಅವರ ಹತ್ರ ಹೀಗೆ ಸುಖ ದುಃಖ ಮಾತಾಡ್ತಾ ಇರುವಾಗ ನಾನು ಹೇಳಿದೆ, ತುಂಬ ಬರೀತಾ ಇರುವಾಗ ಕೈಯನ್ನು ಸ್ವಲ್ಪ ಮೇಲೆ ಹೋಗಲಿಕ್ಕೆಲ್ಲ ಕಷ್ಟ ಆಗ್ತಾಯಿದೆ, ಎಲ್ಲ ಕೆಲವು ಎಣ್ಣೆ ಅದೆಲ್ಲ ಮಾಡಿದೆ, ಆದರೆ ರಿಸಲ್ಟ್ ಇಲ್ಲ ಅಂತ. 1 ವಾರ ಕಳೆದು ಆ ವ್ಯಕ್ತಿ ಮತ್ತೆ ಆಫೀಸಿಗೆ ಬಂದು ಹೇಳಿದರು, ನಾನು ಒಬ್ಬರನ್ನು ಸಂಪರ್ಕ ಮಾಡಿದ್ದೇನೆ, ಆ ಮೂಲಕ ನೀವು ಯಾಕೆ ಪ್ರಯತ್ನವನ್ನು ಮಾಡಬಾರ್ದು ಅಂತ. ಸರಿ, ನಾನು ಅವರ ನಂಬರನ್ನು ತಗೊಂಡು ಇವರನ್ನು ಕಾಂಟ್ಯಾಕ್ಟ್ ಮಾಡುವಾಗ ಪ್ರಭಾಕರ್ ಸಾಲ್ಯಾನ್ ಅಂತ ನನಗೆ ಗೊತ್ತಿರಲಿಲ್ಲ. ಅವರು ಫೋನ್ ನಂಬರ್ ಮಾತ್ರ ನಾನು ಪಡ್ಕೊಂಡದ್ದು. ನೋಡುವಾಗ ಅವರಿಗೆ ಮೊದಲೇ ನನ್ನ ಪರಿಚಿತರು ಕೂಡ ನನ್ನ ನನ್ನ ಆಫೀಸಿಗೆ ಕೂಡ ಬಂದಿದ್ದರು. ಅವರ ಮೂಲಕ ಬಂದಾಗ ನಾನೊಂದು ಹೀಗೆ ಸಮಸ್ಯೆ ಅವರ ಹತ್ರ ಹೇಳಿಕೊಳ್ಳುವಾಗ ಈ ಮೆಷಿನಿನ ಬಗ್ಗೆ ನಂಗೆ ಗೊತ್ತೇ ಇಲ್ಲ, ಈ ಥೆರಪಿಯ ಬಗ್ಗೆ ನನಗೆ ಏನು ಗೊತ್ತಿರಲಿಲ್ಲ. ಅವರೊಂದು ದಿವಸ ಅದನ್ನು ಅವರ ಸ್ಟಾಫುಗಳೆಲ್ಲ ಇದ್ದರು, ಅವರನ್ನು ನನಗೆ ಅದನ್ನು ಕೊಡ್ತಾ ಇರುವಾಗ ನನಗೆ ಒಂಥರ ಅನುಭವ ಆಯಿತು. ನಾನು ಮತ್ತೆ ಇವರಿಗೆ ಹೇಳಿದೆ, ನನಗೆ ಒಂದು ಮೆಷಿನ್ ಬೇಕು, ಮತ್ತು ನಿಮ್ಮ ಕ್ಲಾಸಿಗೆಲ್ಲ ಬರಲಿಕ್ಕೆ ನನಗೆ ಪುರ್ಸೋತಿಲ್ಲ, ನೀವು ಹೇಳಿಕೊಟ್ಟದ್ದನ್ನು ನಾನು ಮಾಡ್ಬೋದು ಅಂತ. ಆ ಪುಣ್ಯವಶಾತ್ ಒಂದು ಮೆಷಿನನ್ನು ಅವರ ಕಚೇರಿಗೆ ತಂದುಕೊಟ್ರು. ಅಲ್ಲಿಯೇ ಸ್ವಲ್ಪ ಅದರ ಮಾಹಿತಿಯನ್ನು ನೀಡಿದರು. ಈಗ ಸೀತಾರಾಮ್ ಶೆಟ್ಟರು ಸಾಕಷ್ಟು ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ, ಆದರೆ ಅಷ್ಟು ಮಾಹಿತಿಯನ್ನು ನಾನು ಪಡ್ಕೊಳ್ಳಿಕ್ಕೆ ನನಗೂ ಪುರ್ಸೋತು ನನ್ನ ವೈಯಕ್ತಿಕ ಕಾರಣಗಳಿಂದಿಲ್ಲ. ಆದರೆ ಆ ಮಾಹಿತಿಯನ್ನು ಪಡ್ಕೊಂಡು ಇವತ್ತಿಗೆ ಸುಮಾರು 15 ದಿನ ಆಯಿತು. ನನ್ನ ರಿಸಲ್ಟ್ ಹೇಗೆ ಆಗಿದೆ ಅಂದರೆ, ನಾನು ಯಾವುದೋ ಮದ್ದಿನಿಂದ ಒಂದು ತೊಂದರೆಗೆ ಒಳಗಾಗ್ತಿರುವಂಥ ಸಂದರ್ಭದಲ್ಲಿ ನನಗೆ ಖಂಡಿತವಾಗಿಯೂ ಅದರಿಂದ ರಿಸಲ್ಟ್ ಸಿಕ್ಕಿದೆ ಅನ್ನುವ ಮಾತನ್ನು ಇಲ್ಲಿ ಖಂಡಿತವಾಗಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಆ ಮೆಷಿನನ್ನು ನಾವು ನಮ್ಮ ಮನೆಯವರೆಲ್ಲರೂ ಉಪಯೋಗಿಸ್ತಾ ಇದ್ದಾರೆ. ಈಗ ಒಬ್ಬನ ರಿಸಲ್ಟ್ ಬಂದು ಈಗ ಎಲ್ಲರೂ ಅದನ್ನು ಉಪಯೋಗಿಸ್ತಾ ಇದ್ದಾರೆ. ಆ ಮೂಲಕ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳುವಂಥ ವ್ಯವಸ್ಥೆಯನ್ನು ಈ ಮೂಲಕ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಮತ್ತು ಒಂದು ಮಾತು ಏನೆಂದರೆ, ಆಗ ತಾನೇ ನಾನು ನನ್ನ ಮಿತ್ರ ಸುಭಾಷ್ರವರ ಹತ್ರ ಮಾತಾಡುವಾಗ ಹೇಳಿದೆ, ಇದರಲ್ಲಿ ಸೈಡ್ ಎಫೆಕ್ಟ್ ಇಲ್ಲ, ಅದೊಂದು ಗ್ಯಾರಂಟಿ. ಈಗ ಯಾವುದೋ ಟ್ಯಾಬ್ಲೆಟ್ಸ್ಗಳನ್ನು, ಮಾತ್ರೆಗಳನ್ನು, ಕ್ಯಾಪ್ಸ್ಯೂಲ್ಗಳನ್ನು ತಗೊಂಡುಕೊಂಡಾಗ ಅದರಲ್ಲಿ ಯಾವುದೋ ಒಂದು ಈಗ ಇರೋ ಮನುಷ್ಯನಿಗೆ ಕಾಯಿಲೆ ಇರದಂಥ ವ್ಯಕ್ತಿಗಳು ಯಾರೂ ಇಲ್ಲ. ಮೊನ್ನೆೊಬ್ಬರು ಒಂದು ತಂತ್ರಿಗಳತ್ತ ಹೋಗಿದ್ದಾಗ ಅವರಿಗೆ ಹುಷಾರಿರಲಿಲ್ಲ. ಹೀಗೆ ಮಾತಾಡುವಾಗ ಹೇಳಿದರು, ಸಮಾಜದಲ್ಲಿರುವ ಎಲ್ಲ ವ್ಯಕ್ತಿಗಳನ್ನು ಈಗ ಕೇಳಿದರೆ ಒಂದಲ್ಲ ಒಂದು ಕಾಯಿಲೆಯಲ್ಲಿ ಇರ್ತಾರೆ. ಬಿಕಾಸ್ ಆಫ್ ಈಗ ಫುಡ್ಡು ಮತ್ತು ನಾವು ತಗೊಳ್ಳುವಂಥ ಟ್ಯಾಬ್ಲೆಟ್ಸಿನ ಸೈಡ್ ಎಫೆಕ್ಟಿಂದ ಕೆಲವೊಂದು ಕಾಯಿಲೆಗಳು ಖಂಡಿತ ಬಂದೇ ಬರ್ತದೆ. ಆದರೆ ಈ ಒಂದು ಕಾಯಿಲೆಯಿಂದ, ಈ ಒಂದು ವ್ಯವಸ್ಥೆಯಿಂದ, ಥೆರಪಿಯಿಂದ ಖಂಡಿತವಾಗಿಯೂ ಸೈಡ್ ಎಫೆಕ್ಟ್ ಇಲ್ಲವೇ ಇಲ್ಲ.
ಮತ್ತು ರಿಸಲ್ಟ್ ಕೂಡ ಖಂಡಿತ ಇದೆ ಅನ್ನೋದನ್ನು ನಾನು ನನ್ನ ಅನುಭವದಲ್ಲಿ ಕೇವಲ 15 ದಿನದ ಅನುಭವದಲ್ಲಿ ನಾನು ತಿಳ್ಕೊಂಡಿದ್ದೇನೆ. ಯಾವುದೇ ಕ್ಲಾಸಿಗೆ ಹೋಗಲಿಲ್ಲ ನಾನು. ಅವರು ಹೇಳಿದ್ದನ್ನು ಮತ್ತೇನಾದರೂ ಅದನ್ನು ಹೇಗೆ ಮಾಡಬೇಕು ಅಂತ ಕೇಳುವಾಗ ಫೋನಲ್ಲಿ ಅವ್ರ ಹತ್ರ ಕೇಳಿಕೊಂಡು ಈ ವಿಚಾರವನ್ನು ನಾನು ಮಾಡ್ತಾಯಿದ್ದೇನೆ. ಖಂಡಿತ ಇದರ ರಿಸಲ್ಟ್ ಇದೆ. ಬಹುಶಃ ಪುತ್ತೂರಿನ ಜನತೆಯ ಒಂದು ಭಾಗ್ಯ ಅಂತ ಹೇಳ್ಬೋದು ಈ ಆರೋಗ್ಯವನ್ನು ಕಾಪಾಡೋದರಲ್ಲಿ. ಯಾರೋ ಹೇಳ್ತಾ ಇದ್ದರು, ಆನೆ ಒಂದು ಸಿಕ್ಕಿದರೆ ನಾವು ಸುಲಭದಲ್ಲಿ ಬದುಕಬಹುದು ಅಂತ. ಆನೆ ಅಂದರೆ ಆರೋಗ್ಯ ಮತ್ತು ನೆಮ್ಮದಿ. ಆರೋಗ್ಯ ಬಂದರೆ ನೆಮ್ಮದಿಯೂ ಇದೆ, ಮತ್ತೆಲ್ಲವನ್ನು ನಾವು ಮಾಡ್ಕೊಳ್ಬೋದು ಈ ಜೀವನದಲ್ಲಿ. ಅದೆರಡು ಈ ಮೂಲಕ ಸಿಗ್ತದೆ. ಅದು ತಮಗೆಲ್ಲರೂ 15 ದಿನದಿಂದಲೇ ಈ ತರಬೇತಿಯನ್ನು ಪಡ್ಕೊಂಡಿದ್ದೀರಿ. ಖಂಡಿತವಾಗಿಯೂ ಇದು ಮುಂದಿನ ದಿನಗಳಲ್ಲಿ ನಮಗೆ ಅನುಕೂಲ ಆಗ್ತಾಯಿದೆ. ನಮಗೆ ಮಾತ್ರ ಅಲ್ಲ, ನಮ್ಮ ಮನೆಯವರಿಗೂ ಕೂಡ ಇದು ಅನುಕೂಲ ಆಗ್ತಾಯಿದೆ ಅಂತ ಒಂದು ವ್ಯವಸ್ಥೆಯನ್ನು ಮಾಡಿದಂಥ ಪ್ರಭಾಕರ್ ಸಾಲ್ಯಾನ್ ಮತ್ತು ಅವರ ತಂಡಕ್ಕೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಎಲ್ರಿಗೂ ಇದರಿಂದ ಒಳ್ಳೆಯದಾಗಲಿ, ಈ ಕಾರ್ಯಕ್ರಮ ಸುಸೂತ್ರವಾಗಿ ನಡೆಯಲಿ, ಉದ್ಘಾಟನೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಪ್ರಭಾಕರ್ ಸಾಲ್ಯಾನ್ ಮತ್ತು ಅವರ ತಂಡಕ್ಕೆ ವಂದನೆಯನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ವಂದನೆಗಳು. ನಾನೊಂದು 6 ದಿವಸದಿಂದ ಈ ಚಿಕಿತ್ಸಾ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೇನೆ. ನನಗೆ ಒಂದು ಬಲ ಕೈ ಮೇಲೆ ಎತ್ತಲಿಕ್ಕೆ ಭಾರಿ ಕಷ್ಟ ಆಗ್ತಿತ್ತು. ಈಗ ಈ 6 ದಿವಸದಲ್ಲಿ ಸ್ವಲ್ಪ ಸಲೀಸಾಗಿ ಹೋಗಲಿಕ್ಕೆ ಪ್ರಾರಂಭ ಆಗಿದೆ. ಒಮ್ಮೆಲೇ ಈ ಚಿಕಿತ್ಸೆಯಲ್ಲಿ ಫಲ ಸಿಗ್ತದೆ ಅಂತೇಳಲ್ಲ, ಮತ್ತು ನಮಗೆ ಯಾವುದೇ ಚಿಕಿತ್ಸೆಯನ್ನು ಮಾಡುವಾಗ ನಮಗೆ ಅದರ ಮೇಲೆ ವಿಶ್ವಾಸ ಇರಬೇಕು. ಯಾವುದೇ ಈಗ ಒಬ್ಬರು ಡಾಕ್ಟ್ರು ನಮಗೆ ಅವರ ಹತ್ರ ಮೆಡಿಷನ್ ತಗೊಳ್ಳುವಾಗ ಅವರಲ್ಲಿ ನಂಬಿಕೆ ಇದ್ದರೆ ಅದು ಬೇಗ ಗುಣ ಆಗ್ತದೆ. ಹಾಗೆ ಈ ಚಿಕಿತ್ಸೆಯ ಬಗ್ಗೆ ನಮಗೆಲ್ಲರಿಗೂ ನಂಬಿಕೆ ಬಂದರೆ ಬೇಗ ವಾಸಿ ಆಗ್ತದೆ. ಮತ್ತು ಯಾರದೋ ಒಂದು ಒತ್ತಾಯಕ್ಕೆ ಬಂದು ಇದು ಮಾಡಿದರೆ ಸ್ವಲ್ಪ ಕಷ್ಟ ಆಯಿತು. ಇದರ ಬಗ್ಗೆ ನಮ್ಮ ಕಲ್ಕುಡ ದೈವಸ್ಥಾನದ ಆಡಳಿತ ಮುಕ್ತೇಶ್ವರ ಅಜಿತ್ ಕುಮಾರ್ ಜೈನ್ ಇದರ ಮೊದಲೇ ನನಗೆ ಮಾಹಿತಿ ಕೊಟ್ಟಿದ್ದರು. ಆಗ ನಾನು ಅಷ್ಟೊಂದು ಅದಕ್ಕೆ ತಲೆಗೆ ತಗೊಳ್ಳಿಲ್ಲ. ಅವರು ಕೂಡ ಒಂದು ಮಿಷನನ್ನು ತಗೊಂಡಿದ್ದಾರೆ. ಈಗ ಮುಂದೆ ನಾನು ಕೂಡ ಬೈಲಾಡಿ ಅವರು ಹೇಳಿದಾಗೆ ನನಗೂ ಆಯಿತು, ನನ್ನ ಮನೆಯವರಿಗೆ ಆಯಿತು, ಒಂದು ಮಿಷನನ್ನು ತಗೊಳ್ಬೇಕು ಅಂತೇಳಿ ಆಲೋಚನೆ ಮಾಡ್ತಾ ಇದ್ದೇನೆ. ಮತ್ತು ಈ ಎಲ್ಲದರಿಂದ ಮುಖ್ಯವಾಗಿ ಈಗ ಬೈಲಾಡಿಯವರು ಹೇಳಿದರು ಆರೋಗ್ಯ ಮುಖ್ಯ ಅಂತೇಳಿ. ಎಷ್ಟೇ ಶ್ರೀಮಂತ ಹಣ ಇದ್ದರೂ ಅವನಿಗೆ ಆರೋಗ್ಯ ಇಲ್ಲ ಇದ್ದರೆ ಏನು ಸುಖ ಇಲ್ಲ. ಯಾಕಂತ ಹೇಳಿದರೆ ಎಷ್ಟು ದೊಡ್ಡ ಮನೆಯಲ್ಲಿ ವ್ಯವಸ್ಥೆ ಇದ್ದರೂ ಆರೋಗ್ಯ ಇಲ್ಲ ಇದ್ದರೆ ಇವನಿಗೆ ಯಾವುದೇ ನೆಮ್ಮದಿಲ್ಲ. ಆದ್ದರಿಂದ ನಾವೆಲ್ಲರೂ ಆರೋಗ್ಯದ ಕಡೆಗೆ ಗಮನ ಕೊಡುವ, ಈ ಚಿಕಿತ್ಸೆಯಿಂದ ಏನೆಲ್ಲ ಪ್ರಯೋಜನ ಪಡೀಲಿಕ್ಕೆ ಆಗ್ತದೆ ಅದನ್ನು ಪಡೆಯುವ, ಇದರ ಬಗ್ಗೆ ಮಾರ್ಗದರ್ಶನ ಮಾಡಲಿಕ್ಕೆ ಸೀತಾರಾಮರವರು ಇದ್ದಾರೆ. ಹೆಚ್ಚು ಯಾಕಂತೇಳಿದರೆ ಬೈಲಾಡಿಯವರು ಈಗಾಗಲೇ ಒಂದು 7-8 ಫೋನ್ ಬಂದಿದೆ. ಅವರಿಗೆ ಹೊರ ಗಡಿಬಿಡಿಯಲ್ಲಿದ್ದಾರೆ. ಎಲ್ಲರಿಗೂ ಇವತ್ತು ಈ ಅವಕಾಶ ಕೊಟ್ಟಕ್ಕೆ ವಂದಿಸಿ ಎಲ್ಲರಿಗೂ ನಮಸ್ಕರಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ವಿದ್ಯಾರ್ಥಿಗಳಿಂದ ಅನಿಸಿಕೆ. ಆಂಟೋನಿ ಸುಕ್ವೇರ. ಈ ಥೆರಪಿ ನಾನು ಸುಮಾರು 10 ದಿನಗಳಿಂದ ನಾನು ಪ್ರಾರಂಭಿಸಿದ್ದೇನೆ. ಈ ಥೆರಪಿಯಲ್ಲಿ ಮುಖ್ಯವಾಗಿ ನನಗೆ ಗೊತ್ತಿರೋ ಪ್ರಕಾರ ಒಂದು ಬೆಳೆಗೆ ಯಾವ ರೀತಿ ನೀರು ಅಗತ್ಯವೋ ಅದೇ ರೀತಿ ನಮ್ಮ ದೇಹಕ್ಕೆ ರಕ್ತ ಸಂಚಲನ ಬಹಳ ಮುಖ್ಯವಾದದ್ದು. ಈಗ ಯಾರಿಗೂ 5 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ನಡೆಯಲು ಸಾಧ್ಯವಿಲ್ಲ, ಬಿಸಿಲು. ಆದ್ದರಿಂದ ಈ ಮಿಷನ್ ಹೇಗೆ ಮಾಡ್ತಂದರೆ ಬ್ಲಡ್ನ ಸರ್ಕ್ಯುಲೇಷನ್ ಮಾಡುತ್ತೆ. ಈ ಬ್ಲಡ್ಡು ಯಾವಾಗ ಸರ್ಕ್ಯುಲೇಷನ್ ಕರೆಕ್ಟಾಗಿ ಆಗುತ್ತೆ ಆಗ ನಮ್ಮ ದೇಹದ ಎಲ್ಲ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನಡೆಯುತ್ತೆ. ಇದು ನಾನು ಸುಮಾರು 10 ದಿನದಿಂದ ನಾನು ಪಡ್ಕೊಳ್ತಾ ಇದ್ದೀನಿ. ಇದರಿಂದ ನನಗೆ ಬಹಳ ಒಂದು ದೇಹದ ತೂಕ ಎಷ್ಟು ಕಮ್ಮಿ ಥರ ನಮಗೆ ಕಾಣ್ತದೆ.
ಅಂದರೆ ವೆಯ್ಟ್ಲೆಸ್ ಥರ ಕಾಣುತ್ತೆ, ಹಗುರವಾದ ಥರ. ನಮ್ಮ ಬ್ಲಡ್ ಸರ್ಕ್ಯುಲೇಷನ್ನು ಇದರಿಂದ ಬಹಳ ಮುಖ್ಯವಾಗೋದ್ರಿಂದ ನನಗಂತೂ ಭಾಳ ಒಂದು ಯಾವುದೇ ಒಂದು ಕೆಲಸ ಮಾಡುವಾಗ ಓಡಾಡುವಾಗ ನಮಗೆ ಬರೀ ಹುಮ್ಮಸ್ಸು ಸಿಗ್ತಾ ಇದೆ. ಅದರಿಂದ ಎಲ್ಲ ಶಿಬಿರಾರ್ಥಿಗಳು ಈ ಒಂದು ಉಪಯೋಗವನ್ನು ಪಡ್ಕೊಂಡಿದ್ದೀರಾ. ಈ ಉಪಯೋಗವನ್ನು ಮಾಡಿಕೊಟ್ಟಂಥ ನಮ್ಮ ಶಿಬಿರಾರ್ಥಿಗಳು ಸಕಾಲಕ್ಕೆ ಬಂದು ಪ್ರತಿಯೊಬ್ಬರು ಬಂದು ಸಹಕರಿಸಿದ್ದೀರಾ. ಈ ಶಿಬಿರದಲ್ಲಿ ಮುಖ್ಯವಾಗಿ ಬಹಳ ಪ್ರೀತಿಯಿಂದ ಹಾಗೂ ಸ್ನೇಹ ಪ್ರೀತಿಯಿಂದ ನಮಗೆ ಟ್ರೀಟ್ಮೆಂಟ್ ನೀಡಲು ಸಹಕರಿಸಿದಂತಹ ನಿಮ್ಮ ತಂಡಕ್ಕೆ ಸರ್ ನಾನು ವಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಮಾಯದೇವಿ ಚರ್ಚಿನ ಮಿನಿ ಹಾಲನ್ನು ವಹಿಸಿಕೊಟ್ಟಿರ್ತಕ್ಕಂಥ ಫಾದರ್ ನಿಮಗೂ ಆಡಳಿತ ಮಂಡಳಿಗೂ ಈ ಸಮಯದಲ್ಲಿ ವಂದನೆ ಸಲ್ಲಿಸ್ತಾ ಇದ್ದೀನಿ. ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆ ಈ ಸಂದರ್ಭದಲ್ಲಿ ನಾನು ವಂದನೆ ಸಲ್ಲಿಸ್ತಾ ಇದ್ದೀನಿ. ನಾನು ಮೊದಲನೆಯದಾಗಿ ಪರಮಾತ್ಮನಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೂ ಈ ಶಿಬಿರವನ್ನು ಏರ್ಪಡಿಸಲು ಕಾರಣಕರ್ತರಾದ ಎಲ್ಲರಿಗೂ ಧನ್ಯವಾದಗಳು. ಇದೇ ತಿಂಗಳ 15ರಂದು ಈ ಶಿಬಿರವು ಉದ್ಘಾಟನೆ ಆಯಿತು. ಕಳೆದ 12 ದಿನಗಳಿಂದ ನಾನು ತಪ್ಪದೆ ಈ ಫುಟ್ ಪಲ್ಸ್ ಥೆರಪಿಗೆ ಬಂದಿದ್ದೇನೆ. ಇದರಿಂದ ನನಗೆ ತುಂಬ ಪ್ರಯೋಜನ ಆಗಿದೆ. ನನಗೆ ವೆರಿಕೋಸ್ ವೇನ್ ಸಮಸ್ಯೆ ಇತ್ತು. ಒಂದು ಕಾಲು ಬಲಕಾಲು ತುಂಬ ಜಾಸ್ತಿ ಇತ್ತು ಒಂದು 2 ವರ್ಷದಿಂದ. ಆದರೆ ನಾನು ಯಾವ ರೋಗ ನೋವು ನಿವಾರಕ ಮಾತ್ರೆಯನ್ನು ನಾನು ಸೇವಿಸಲಿಲ್ಲ. ಈ ಶಿಬಿರ ಇದ್ದ ಮೇಲೆ ನನಗೆ ಗೊತ್ತಾಯಿತು. ಹಾಗೆ ನಾನು ದಿನ ತಪ್ಪದೆ ಬಂದೆ. ಈಗ ನನಗೆ ತುಂಬ ನೋವು ಕಡಿಮೆ ಆಗಿದೆ ಮತ್ತು ಜೀವಕ್ಕೆ ತುಂಬ ಉಲ್ಲಾಸ ಕೂಡ ಇದೆ, ಮನಸ್ಸಿಗೆ ನೆಮ್ಮದಿ ಕೂಡ ಇದೆ. ಎಷ್ಟು ನೋವಿದ್ದರೂ ನಾನು ಮಾತ್ರೆಯನ್ನು ಸೇವಿಸಲಿಲ್ಲ, ಯಾಕೆಂದರೆ ನನಗೆ ಅದರ ಅಡ್ಡ ಪರಿಣಾಮದ ಬಗ್ಗೆ ಮಾಹಿತಿ ಇತ್ತು. ನಾನು ಪರಮಾತ್ಮನಲ್ಲಿ ಪ್ರಾರ್ಥಿಸ್ತಾ ಇದ್ದೆ, ಶಕ್ತಿಯನ್ನು ಕೊಡಿ ಎಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೆ. ಈ ಥೆರಪಿ ನೋವಿಗೆ ಎಷ್ಟು ಪರಿಣಾಮಕಾರಿ ಎಂದು ಇಲ್ಲಿಗೆ ಬಂದ ಮೇಲೆ ತಿಳಿಯಿತು. ಮೊದಲು ಇದರ ಬಗ್ಗೆ ನನಗೆ ಏನೂ ಮಾಹಿತಿ ಇರಲಿಲ್ಲ. ಈ ಸಂಸ್ಥೆಯ ಸಿಬ್ಬಂದಿಗಳು ನಮಗೆ ನಗುಮುಖದಿಂದ ದಿನಾಲು ಸ್ವಾಗತಿಸಿದ್ದಾರೆ ಮತ್ತು ನಮ್ಮ ಪ್ರಶ್ನೆಗಳಿಗೆ ತಾಳ್ಮೆಯಿಂದ ಉತ್ತರಿಸಿದ್ದಾರೆ. ಇವರಿಗೆ ನಾನು ತುಂಬ ಆಭಾರಿಯಾಗಿದ್ದೇನೆ ಹಾಗೂ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಎಲ್ಲರಿಗೂ ಪರಮಾತ್ಮನು ಒಳ್ಳೆಯ ಆರೋಗ್ಯ, ಶಾಂತಿ, ನೆಮ್ಮದಿ, ಸುಖವನ್ನು ಕರುಣಿಸಲಿ ಎಂದು ಹಾರೈಸುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಯಾರಾದರೂ ಅನಿಸಿಕೆ ಹೇಳುವವರಿದ್ದರೆ ಬಂದು ಹೇಳ್ಬೋದು. ಇದೀಗ ನಿರಂತರವಾಗಿ ಸಾಧಾರಣ 700 ಜನರು ಈ ಒಂದು ಥೆರಪಿಯನ್ನು ಪಡ್ಕೊಳ್ತಾ ಇದ್ದಾರೆ. ಈ ಒಂದು ಥೆರಪಿಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಗುರುಗಳಿಗೆ ಎಲ್ಲರೂ ಸೇರಿ ಒಂದು ಜೋರಾದ ಚಪ್ಪಾಳೆಯನ್ನು ಕೊಡಬೇಕು. ಯಾಕೆಂದರೆ ಇವರ ಒಪ್ಪಿಗೆ ಇಲ್ಲದಿದ್ದರೆ ನಾವು ಇಲ್ಲಿ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಆದ್ದರಿಂದ ಸರ್ ನಿಮಗೆ ಎಲ್ಲರ ಪರವಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನಾವು ಏನನ್ನು ಅನುಭವಿಸಬೇಕಾದರೆ ಆ ಬಗ್ಗೆ ನಮಗೆ ಆ ಅನುಭವ ಸಿಗಬೇಕು. ಯಾರಾದರೂ ಹೇಳಿದರೆ ಸಾಕಾಗೋದಿಲ್ಲ, ನಾವು ಅದನ್ನು ಅನುಭವಿಸಬೇಕು. ಶಾಲೆಯಲ್ಲಿ ಓದುವಾಗ ನಮಗೆ ಪ್ರಾಕ್ಟಿಕಲ್ಸ್, ಥಿಯರಿ ಮತ್ತು ಪ್ರಾಕ್ಟಿಕಲ್ ಅಂತ ಇರ್ತದೆ. ಒಂದು ಆ ಬಗ್ಗೆ ಹೇಳುವುದು ಮತ್ತು ಅದನ್ನು ಮಾಡುವುದು. ಹಾಗೆ ಇಲ್ಲಿ ಈ ಫುಟ್ ಪಲ್ಸ್ ಥೆರಪಿಯಲ್ಲಿ ನಮಗೆ ಆ ಬಗ್ಗೆ ಪ್ರಾಕ್ಟಿಕಲ್ ಆಗಿ, ಅಂದರೆ ನಮಗೆ ಸ್ವತಃ ಅನುಭವ ಆಗಲಿಕ್ಕೆ ಒಂದು 17 ದಿನದ ಅವಕಾಶಗಳನ್ನು ನಮ್ಮ ನೆಮ್ಮದಿ ವೆಲ್ನೆಸ್ ಸೆಂಟರ್ ಅವರು, ಪ್ರಭಾಕರ್ ಸಾಲ್ಯಾನ್ ಹಾಗೂ ಅವರ ತಂಡದವರು ಕೊಟ್ಟಿರ್ತಾರೆ. ಸುಮಾರು 700ರಷ್ಟು ಜನ ಇದರ ಪ್ರಯೋಜನ ಪಡೆದಿದ್ದಾರೆ ಅಂತೇಳಿ ತುಂಬ ಸಂತೋಷ. ನಾವು ಸ್ವತಃ ಈ ಒಂದು ವಿಧಾನದ ಅನುಭವವನ್ನು ಪಡೆದಿದ್ದೇವೆ. ಅದಕ್ಕೆ ಇವತ್ತು ಎಷ್ಟು ಜನ ಇಲ್ಲಿ ನೀವು ಸೇರಿರ್ತೀರಿ, ನೀವೆಲ್ಲರೂ ಇದರಲ್ಲಿ ಭಾಗವಹಿಸಿದ್ದೀರಿ. ನಿಮಗೆಲ್ಲರಿಗೂ ನನ್ನ ವಂದನೆಗಳು. ಪ್ರತ್ಯೇಕವಾಗಿ ಶ್ರೀ ಪ್ರಭಾಕರ್ ಸಾಲ್ಯನ್ ಹಾಗೂ ಅವರ ತಂಡಕ್ಕೆ. ಅವರು ಬೇರೆ ಬೇರೆ ಊರುಗಳಲ್ಲಿ ಈ ಶಿಬಿರವನ್ನು ಆಯೋಜಿಸಿದರು.
ಇಲ್ಲಿ ನಮ್ಮ ಜೊತೆ ಕೂಡ ಬಂದು ಈ ಬಗ್ಗೆ ಚರ್ಚಿಸಿದರು. ಇಲ್ಲಿ ಕೂಡ ಪುತ್ತೂರಿನಲ್ಲಿ ನಮ್ಮ ಜನರಿಗೆ ಒಂದು ಅವಕಾಶವನ್ನು ಕೊಟ್ಟರೆ ಒಳ್ಳೆಯದು ಅಂತ ಹೇಳಿ. ಆರೋಗ್ಯದ ಬಗ್ಗೆ ನಾವೆಲ್ಲರೂ ಕಾಳಜಿ ವಹಿಸುವವರು. ಅದಕ್ಕೆ ಇದೊಂದು ಜನರಿಗೆ ಪ್ರಯೋಜನ ಆಗುವ ಒಂದು ಥೆರಪಿ. ಆದ್ದರಿಂದ ಎಲ್ಲರಿಗೆ ಒಂದು ಅವಕಾಶ ಸಿಗಬೇಕು ಅಂತ ನಾವೆಲ್ಲರೂ ಆಲೋಚನೆ ಮಾಡಿದೆವು. ಅದರಿಂದ ಈ ಒಂದು ಅವಕಾಶ ಇಲ್ಲಿ ಸಿಕ್ಕಿದೆ ಮತ್ತು ಇದಕ್ಕೆ ಒಳ್ಳೆಯ ಸ್ಪಂದನೆಯನ್ನು ನೀವು ಕೊಟ್ಟಿದ್ದೀರಿ. ಅದಕ್ಕಾಗಿ ಈ ಶಿಬಿರ ಯಶಸ್ವಿಯಾಗಿದೆ. 17 ದಿನಗಳಲ್ಲಿ ಈಗಾಗಲೇ ಇವತ್ತು 13ನೇ ದಿನ ಇರಬೇಕು, ಇನ್ನು 4 ದಿನ ಇದೆ, 17 ದಿನ 31 ತಾರೀಕಿನ ತನಕ. ನನಗೂ ಅವರು ಈ ಬಗ್ಗೆ ಈ ಶಿಬಿರ ಆರಂಭ ಆಗುವ ಮೊದಲೇ ಅನುಭವವನ್ನು ಕೊಡಬೇಕಂತೇಳಿ, ಫಾದರ್ ನೀವು ಇದು ಹೇಗಿದೆ ಅಂತ ನೋಡಬೇಕಂತ ಒಂದು ಮಿಷನನ್ನು ನನಗೆ ಅವರು ತಂದು ಅದನ್ನು ತೋರಿಸಿ ಅದನ್ನು ಅಲ್ಲಿ ಇಟ್ಟಿರ್ತಾರೆ. ನಾನು ಕೂಡ ನನ್ನ ಆಫೀಸಿನಲ್ಲಿ ಕೂತ್ಕೊಳ್ಳುವಾಗ ಬೆಳಿಗ್ಗೆ ಅರ್ಧ ಗಂಟೆ, ಸಂಜೆ ಅರ್ಧ ಗಂಟೆ ಅದರಲ್ಲಿ ನಾನು ಅದರ ಪ್ರಯೋಜನವನ್ನು ಪಡಿತೇನೆ. ಅದರಿಂದ ನೀವು ಇಲ್ಲಿ ಹಂಚಿಕೊಂಡಾಗೆ ದೇಹದಲ್ಲಿರುವ ನೋವು ಕಡಿಮೆ ಆದ ಅನುಭವ ಆಗ್ತದೆ. ಒಂಥರ ನಮಗೆ ರಿಲ್ಯಾಕ್ಸ್ ಆದಾಗೆ ಹಾಗೂ ಜೀವನದಲ್ಲಿ ಒಂದು ಉಲ್ಲಾಸ ಬಂದ ಒಂದು ಅನುಭವ ಅದರಲ್ಲಿ ನನಗೂ ಕೂಡ ಆಗಿದೆ. ಅದರಿಂದ ಈ ಒಂದು ನಮಗೆ ಚಿಕಿತ್ಸೆ ಫಲದಾಯಕ ಆಗ್ತದೆ ಅಂತ ಹೇಳುವ ವಿಶ್ವಾಸ ನಮಗೆಲ್ರಿಗೂ ಇದೆ. ಆರೋಗ್ಯ ನಮಗೆ ತುಂಬ ಮುಖ್ಯ. ಈಗ ಜನರು ಎಲ್ಲಿ ಆರೋಗ್ಯ ಸಿಗ್ತದೆ, ಎಲ್ಲಿ ನಮ್ಮ ನೋವು ಕಡಿಮೆ ಆಗ್ತದೆ ಅಥವಾ ರೋಗ ಕಡಿಮೆ ಆಗ್ತದೆ ಅಂತ ಬೇರೆ ಬೇರೆ ರೀತಿಯಲ್ಲಿ ಹುಡುಕಾಡ್ತಾ ಇದ್ದಾರೆ. ಯಾಕೆಂದರೆ ಎಲ್ರಿಗೂ ಒಂದು ಅಲ್ಲ ಇನ್ನೊಂದು ಥರದ ಕಾಯಿಲೆ ರೋಗ ಇದೆ. ಯಾರಿಗೂ ಕೇಳಿದರೆ ಯಾರಿಗೂ ಒಂದು ಸರಿಯಾದ ಆರೋಗ್ಯ ಇದ್ದವರು ಯಾರೂ ಸಿಗಲಿಕ್ಕಿಲ್ಲ. ಈಗ ಕೆಲವರಿಗೆ 1, ಕೆಲವರಿಗೆ 2, 3 ಬೇರೆ ಬೇರೆ ರೀತಿಯ ಕಾಯಿಲೆಗಳಿವೆ. ಯಾಕಂದರೆ ಈಗಿನ ನಮ್ಮ ಜೀವನದ ಒಂದು ಶೈಲಿಯೇ ಬದಲಾಗಿದೆ. ಎಷ್ಟು ನಾವು ಈಗ ಪ್ರಗತಿಯತ್ತ ಹೋಗ್ತಾ ಇದ್ದೇವೆ ಅಷ್ಟೇ ನಮ್ಮ ಆರೋಗ್ಯ ಕೂಡ ಕೆಡ್ತಾ ಇದೆ. ನಮಗೆ ಸವಲತ್ತುಗಳು ಜಾಸ್ತಿ ಆಗಿವೆ. ನಮಗೆ ಹಿಂದಿನ ಕಾಲಕ್ಕಿಂತ ತಿನ್ನುವ ವಸ್ತುಗಳು, ತಿಂಡಿ ಜಾಸ್ತಿ ಸಿಗ್ತದೆ. ನಮಗೆ ಬೇರೆ ಬೇರೆ ರೀತಿಯಲ್ಲಿ ಸವಲತ್ತುಗಳಿವೆ, ಮದ್ದುಗಳಿವೆ, ಆಸ್ಪತ್ರೆಗಳಿವೆ, ಜಾಸ್ತಿ ಆಗ್ತಾ ಇವೆ. ಆದರೆ ಆರೋಗ್ಯ ಕಡಿಮೆ ಆಗ್ತದೆ. ಅದೊಂದು ನಿಜವಾಗಿಯೂ ಒಂದು ರೀತಿಯ ಆತಂಕ. ಅದಕ್ಕೆ ನಾವೆಲ್ಲರೂ ಹುಡುಕಾಡ್ತಾ ಇದ್ದೇವೆ, ಎಲ್ಲಿ ನಮಗೆ ಒಂದು ನೆಮ್ಮದಿ ಸಿಗ್ಬೋದು, ನಮ್ಮ ನೋವು ಕಡಿಮೆ ಆಗ್ಬೋದು, ನಮ್ಮ ರೋಗ ಕಡಿಮೆ ಆಗ್ಬೋದು ಅಂಥೇಳಿ. ಈಗ ಈ ಒಂದು ಫುಡ್ ಪಲ್ಸ್ ಥೆರಪಿ ಇದು ಒಂದು ಈ ನಿಟ್ಟಿನಲ್ಲಿ ನಮಗೆ ಆರೋಗ್ಯಕ್ಕೆ ಪೂರಕವಾಗುವ ಇನ್ನೊಂದು ವಿಧಾನ. ಅದರಿಂದ ಒಳಿತನ್ನು ಪಡೆದವರು ಇದ್ದಾರೆ. ಅದರಿಂದ ನಾವು ಕೂಡ ಅದರ ಪ್ರಯೋಜನವನ್ನು ಪಡೀಲಿಕ್ಕೆ ಬಂದಿದ್ದೇವೆ. ಒಳ್ಳೆಯದಾಗಲಿ. ಯಾವುದಾದ್ರೂ ಒಂದು ವಿಧಾನ ನಮಗೆ ಒಳ್ಳೆಯ ಆರೋಗ್ಯ ಕೊಡ್ತದಂದರೆ ಅದು ಖಂಡಿತವಾಗಿ ಒಳ್ಳೆಯದು. ಅದರಿಂದ ಈ ಪ್ರಯೋಜನವನ್ನು ನಾವು ಪಡೆಯುವ, ನಮ್ಮ ಆರೋಗ್ಯ ಒಳ್ಳೆಯದಾಗುವಾಗ ಬೇರೆಯವರ ಆರೋಗ್ಯ ಕೂಡ ಒಳ್ಳೆಯದಾಗಲಿ ಅಂತ ಹಾರೈಸುವ ಈ ಮಾಹಿತಿಯನ್ನು ಬೇರೆಯವರಿಗೂ ನಾವು ಕೊಡೋಣ ಅಂತ ಹೇಳಿ ಪ್ರಭಾಕರ್ ಸಾಲಿಯನ್ನು ಹಾಗೂ ಅವರ ತಂಡಕ್ಕೆ ನಾವು ವಂದಿಸುತ್ತಾ ನಿಮ್ಮೆಲ್ಲರನ್ನು ನಾನು ಅಭಿನಂದಿಸ್ತೇನೆ. ಹಾಗೂ ಈ ಕಾರ್ಯಕ್ರಮ, ಈ ಒಂದು ಶಿಬಿರ ಚೆನ್ನಾಗಿ ನಡೆಯಲಿಕ್ಕೆ ಎಲ್ಲರೂ ಸಹಕಾರ ಕೊಟ್ಟಿದ್ದೀರಿ. ನಿಮ್ಮನ್ನೆಲ್ಲರನ್ನು ದೇವರ ಆಶೀರ್ವದಿಸಲಿ ಮತ್ತು ನಮಗೆ ಎಲ್ಲರಿಗೂ ಒಳ್ಳೆಯ ಆರೋಗ್ಯ, ನೆಮ್ಮದಿ ದೇವರು ದಯಪಾಲಿಸಲಿ ಅಂತ ನನ್ನ ಪ್ರಾರ್ಥನೆ. ಎಲ್ಲರಿಗೂ ಒಳಿತಾಗಲಿ. ಧನ್ಯವಾದಗಳು. ಚಪ್ಪಾಳೆ ನೋಡಿ, ಚಪ್ಪಾಳೆ ಹೊಡೆಯೋದ್ರಿಂದನೂ ನಮಗೆ ಹೆಲ್ತ್ ಬೆನಿಫಿಟ್ ಇದೆ ಅಂತೆ. ಈಗ ನಮ್ಮ ಅಕ್ಯುಪ್ರೆಷರ್ ಪಾಯಿಂಟ್ಸ್ ಅಂತ ಕೇಳಿದ್ದೀರಾ ನೀವು? ಅಕ್ಯುಪ್ರೆಷರ್ ಪಾಯಿಂಟ್ಸ್ ಕೇಳಿದ್ದೀರಾ? ಹಾಂ, ಅಕ್ಯುಪ್ರೆಷರ್ ಪಾಯಿಂಟ್ಸ್ ಅಂತ ಕರೀತಾರೆ.
ಟೋಟಲ್ ಬಾಡಿಯಲ್ಲಿ 365 ಇರ್ತದಂತೆ, ಕೈಯಲ್ಲಿ 60 ಇರ್ತದೆ, ಪಾದದಲ್ಲಿ ಇನ್ನೂ 60 ಇರ್ತದಂತೆ. ದಿನಕ್ಕೊಂದು 200 ಚಪ್ಪಾಳೆ ಹೊಡಿಬೇಕಂತೆ, ಇಲ್ಲಾಂದರೆ 1 ಕಿಲೋಮೀಟ್ರ್ ಆದರೂ ಚಪ್ಪಲಿ ಇಲ್ಲದೆ ನಡಿಬೇಕಂತೆ. ಇದರಿಂದಾಗಿ ನಿಮ್ಮ ಇಂಟರ್ನಲ್ ಆರ್ಗನ್ಸ್ ರಿಲೇಟೆಡ್ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತದೆ. ಅಕ್ಯುಪ್ರೆಷರ್ ಪಾಯಿಂಟ್ ಒತ್ತಡ ಬಿಂದುಗಳು ಸಹ ಆ್ಯಕ್ಟಿವೇಟ್ ಆಗ್ತದಂತೆ. ಈ ಚಪ್ಪಾಳೆ ಹೊಡಿಲಿಕ್ಕೆ ಯಾವಾಗಲೂ ಅವಕಾಶ ಸಿಗುವುದಿಲ್ಲ ನೋಡಿ. ಈ ರೀತಿ ಕಾರ್ಯಕ್ರಮ ಆದರೆ ಚಪ್ಪಾಳೆ ಹೊಡಿಬೋದು ನೀವು ಅಲ್ವಾ, ಇಲ್ಲಾಂದರೆ ರಾಜಕೀಯ ಕಾರ್ಯಕ್ರಮ ಇದ್ದರೆ ಚಪ್ಪಾಳೆ ಹೊಡಿಬೋದು, ಇಲ್ಲಾಂದರೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಮಾತ್ರ ಅವಕಾಶ ಸಿಗೋದು. ಇಲ್ಲಾಂದರೆ ನೀವು ಮನೆಯಲ್ಲೀಗ ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡಿದ್ದಾಗ ಸಂಜೆ ಹೊತ್ತಲ್ಲಿ ನಿಮ್ಮ ಮಗನೋ ಮಗಳೋ ಕೆಲಸ ಮುಗಿಸಿ ಬರ್ತಾರೆ, ನನ್ನ ಮಗ ಬಂದ ಅಂತ ಹೊಡಿಲಿಕ್ಕೆ ಆಗ್ತದಾ? ಆಗೋದಿಲ್ಲ. ನನ್ನ ಮಗಳು ಕೆಲಸ ಬಿಟ್ಟು ಬಂದಳು ಅಂತ ಹೊಡಿಲಿಕ್ಕೆ ಆಗೋದಿಲ್ಲ ಅಲ್ವಾ. ಇಷ್ಟು ದಿನ ನಮ್ಮಪ್ಪ ಚೆನ್ನಾಗಿದ್ದರು, ಈಗ ಅಲ್ಲೋಗಿ ಥೆರಪಿ ತಗೊಂಡು ಒಬ್ಬರೊಬ್ಬರೇ ಚಪ್ಪಾಳೆ ಹೊಡಿತಾರಂತ ಹೇಳ್ತಾರೆ. ಆದ್ದರಿಂದಾಗಿ ಯಾವಾಗ ಚಪ್ಪಾಳೆ ಹೊಡಿಲಿಕ್ಕೆ ಅವಕಾಶ ಸಿಗ್ತದೆ ಆಗ ಚೆನ್ನಾಗಿ ಜಮಾಯಿಸಬೇಕು. ಜೋರಾಗಿ ಹೊಡೀರಿ ನೋಡೋಣ ಒಂದ್ಸಲ, ಜೋರಾಗಿ. ಓಕೆ, ವೆರಿ ಗುಡ್, ವೆರಿ ಗುಡ್, ಚೆನ್ನಾಗಿ ಹೊಡೆದ್ರಿ. ಫಸ್ಟ್ ಆಫ್ ಆಲ್ ಇಲ್ಲಿ ಕ್ಯಾಂಪ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಫಾದರ್ ಲಾರೆನ್ಸ್ ಮಸ್ಕರೇನಸ್ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಕೇವಲ ಧಾರ್ಮಿಕ ಕಾರ್ಯಕ್ಷೇತ್ರಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾತ್ರ ಮಾಡಿಕೊಂಡು ಹೋದಾಗ ಕೇವಲ ಧಾರ್ಮಿಕವಾದಂಥ ಪ್ರಯೋಜನಗಳು ಸಿಗ್ತದೆ. ಈ ರೀತಿಯ ಒಂದು ಸಮಾಜಮುಖಿಯಾದಂಥ ಕಾರ್ಯಕ್ರಮಗಳನ್ನು ಮಾಡಿದಾಗ, ಯಾವುದೇ ಜಾತಿ ಧರ್ಮ ಭೇದ ಇಲ್ಲದೆ ಮಾಡಿದಾಗ ಎಲ್ಲರಿಗೂ, ಪ್ರತಿಯೊಬ್ಬರು, ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು, ಎಲ್ಲ ಇಲ್ಲಿ ಸೇರಿದ್ದೀರಿ. ಇದೊಂದು ತುಂಬ ಸಂತೋಷದ ವಿಚಾರ. ಈಗ ನಾನೊಂದು ಅರ್ಧ ಗಂಟೆಗಳ ಕಾಲ ಇದರ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕಿದ್ದೇನೆ. ಇದು ಇಂಟರ್ಯಾಕ್ಷನ್ ಅಂತ ಕರಿತೀವಿ. ಇಂಟರ್ಯಾಕ್ಷನ್ ಅಂತೇಳಿ ಹೇಳಿದರೆ ಏನು ಹೇಳಿ, ಸಂವಾದ, ಭಾಷಣ ಅಲ್ಲ, ಸ್ಪೀಚ್ ಅಲ್ಲ, ಇದು ಇಂಟರ್ಯಾಕ್ಷನ್. ಇಂಟರ್ಯಾಕ್ಷನಲ್ಲಿ ನಾನು ಮಾತಾಡಬೇಕು, ನೀವು ಮಾತಾಡಬೇಕು. ಈಗ ಕನ್ನಡದಲ್ಲೊಬ್ಬರು ಪ್ರಾಣೇಶ್ ಅಂತೇಳಿ ಒಬ್ಬರು ಕಾಮಿಡಿಯನ್ ಇದ್ರು. ಅವ್ರು ಹೇಳೋದು ಏನಂತೇಳಿ ಹೇಳಿದರೆ, ಈ ಮಂಗಳೂರಲ್ಲಿ ಹೋಗಿ ಅವರಿಗೆ ಎಂಥ ಜೋಕ್ ಮಾಡಿದ್ರು ನಗಾಡೋದಿಲ್ಲ ಅಂತವ್ರು. ಅದು ಸುಳ್ಳಂತ ನೀವು ಪ್ರೂವ್ ಮಾಡಬೇಕು. ನೀವು ನಿಮ್ಮ ಕಡೆಯಿಂದ ರೆಸ್ಪಾನ್ಸ್ ಮಾಡಬೇಕು. ನೀವು ಎಷ್ಟು ಸ್ಪೀಡಾಗಿ ಆ ಕಡೆಯಿಂದ ರೆಸ್ಪಾನ್ಸ್ ಮಾಡ್ತೀರಿ ಅಷ್ಟು ಬೇಗ ನಾನು ಕಾರ್ಯಕ್ರಮವನ್ನು ಮುಗಿಸ್ತೀನಿ. ಇಲ್ಲಾಂದರೆ 2.5 ಗಂಟೆ ತಗೊಳ್ತೀನಿ. ಓಕೆನಾ? ಓಕೆ. ಈ ಭಾರತದಲ್ಲಿ ಲೈಫ್ ಎಕ್ಸ್ಪೆಕ್ಟೆನ್ಸಿ ಎಷ್ಟಿದೆ ಯಾರಿಗಾದ್ರೂ ಗೊತ್ತಾ? ಲೈಫ್ ಎಕ್ಸ್ಪೆಕ್ಟೆನ್ಸಿ, ಸರಾಸರಿ ಜೀವಿತಾವಧಿ ಒಬ್ಬ ವ್ಯಕ್ತಿ ಎಷ್ಟು ವರ್ಷ ಬದುಕ್ತಾನೆ ಅಂತೇಳಿ. 160, 65 ಯಾರು 65 ಯಾರೋ ಎಷ್ಟು? ಓಕೆ, 70 ಯಾರು ಹೇಳಿದ್ದು? 70. ಹಾಂ ಮೇಡಮ್, ನಿಮ್ಮ ಹೆಸರೇನು? ಹಾಂ, ಓಕೆ, ಕೇಳಿಸ್ತಿಲ್ಲ. ಓಕೆ, ಮೇಡಮ್ ಕರೆಕ್ಟಾಗಿ ಹೇಳಿದರು. ಏನು ಹೇಳಿ? ಭಾರತದಲ್ಲಿ 110 ಅಂತ ಹೇಳಿದರು. 110 ಯಾರೂ ಬದುಕೋದಿಲ್ಲ, ಅಷ್ಟೆಲ್ಲ ಯಾರೂ ಬದುಕೋದಿಲ್ಲ ಅಲ್ಲ, ಬದುಕ್ತಾರೆ ಯಾರೋ ಒಬ್ಬರು. ಆ್ಯಾವ್ರೇಜ್ ನಾನು ಹೇಳಿರುವಂಥದ್ದು, ಆ್ಯಾವ್ರೇಜ್ 110 ಒಬ್ಬರು ಬದುಕಿದ್ರೆ ಇಲ್ಲೊಬ್ಬರು 50ಕ್ಕೆ ಹೋಗಿರ್ತಾರಲ್ಲ, ಆವಾಗ ಆ್ಯಾವ್ರೇಜ್ ತೆಗೆಯುವಾಗ 70 ಆಗಿರ್ತದೆ. ಭಾರತ ಸರ್ಕಾರ ನೀಡಿರುವಂಥ ಒಂದು ಅಂಕಿಅಂಶಗಳ ಪ್ರಕಾರ ಭಾರತದಲ್ಲಿ ಒಬ್ಬ ವ್ಯಕ್ತಿಯ ಆಯಸ್ಸು 70 ವರ್ಷ ಇದೆ. ಅದನ್ನು ಈ ಲಾಸ್ಟ್ ಒಂದು 2 ವರ್ಷಗಳಲ್ಲಿ ಕೊರೋನಾದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಾವು ಆಗಿರೋದ್ರಿಂದ ಅದು ಇನ್ನೂ ಸ್ವಲ್ಪ ಕಡಿಮೆಯಾಗಿ 68ಕ್ಕೆ ಬಂದಿದೆ. ಅಂದರೆ ಒಬ್ಬ ವ್ಯಕ್ತಿ ಭಾರತದಲ್ಲಿ ಆ್ಯಾವ್ರೇಜ್ ಎಷ್ಟು ವರ್ಷ ಬದುಕ್ತಾ ಇದ್ದಾರೆ? 68 ವರ್ಷ ಬದುಕ್ತಾ ಇದ್ದಾರೆ. ನಮಗೆ ಎಷ್ಟು ವರ್ಷಕ್ಕೆ ರಿಟೈರ್ಡ್ ಆಗ್ತದೆ? 60 ವರ್ಷಕ್ಕೆ ರಿಟೈರ್ಡ್ ಆಗ್ತದೆ. ರಿಟೈರ್ಡ್ ಆದ ನಂತರ ಎಷ್ಟು ವರ್ಷ ಬದುಕ್ತಾ ಇದ್ದೀವಿ ನಾವು? 8 ವರ್ಷ. ಈಗ ಟೆನ್ಷನ್ ಆಯಿತು ಕೆಲವರಿಗೆ, ಹಾಂ ಅಲ್ವಾ? ಇಷ್ಟು ದಿನ ಗೊತ್ತಿಲ್ಲ ಅಲ್ವಾ, ಲೆಕ್ಕ ಹಾಕಿರಲಿಲ್ಲ ಇಷ್ಟು ದಿನ. ಇದು ಅಂದರೆ ನಾವು ಅಂದ್ಕೊಂಡಿದ್ದೀವಿ ದೇವರು ನಮ್ಮ ಹಣೆಯಲ್ಲಿ ಬರೆದುಬಿಟ್ಟಿದ್ದಾನೆ, ಯಾವತ್ತು ಹುಟ್ಟಬೇಕು, ಯಾವತ್ತು ಸಾಯಬೇಕು, ಯಾವತ್ತು ಮದುವೆ ಆಗಬೇಕು, ಯಾವತ್ತು ಮಕ್ಕಳಾಗಬೇಕು, ಎಲ್ಲ ಫಿಕ್ಸ್ಡ್, ವಿಧಿ ಲಿಖಿತ ಅಂತೇಳಿ. ಆದರೆ ಅಮೇರಿಕಾದಲ್ಲಿ ಲೈಫ್ ಎಕ್ಸ್ಪೆಕ್ಟೆನ್ಸಿ ಎಷ್ಟಿದೆ ಗೊತ್ತಾ? ಒಬ್ಬ ವ್ಯಕ್ತಿ ಎಷ್ಟು ವರ್ಷ ಬದುಕ್ತಾನಂತೇಳಿ? 80 ವರ್ಷ ಬದುಕ್ತಾರೆ. ಸರ್ ಕರೆಕ್ಟಾಗಿ ಹೇಳಿದರು. 80 ವರ್ಷ ಅಮೇರಿಕದ ಲೈಫ್ ಎಕ್ಸ್ಪೆಕ್ಟೆನ್ಸಿ ಎನ್ನುವಂಥದ್ದು ಅಮೇರಿಕ ಸರ್ಕಾರ ನೀಡಿರುವಂಥ ಅಂಕಿಅಂಶಗಳ ಪ್ರಕಾರ 80 ವರ್ಷ ಬದುಕ್ತಾ ಇದ್ದಾರೆ. ಜಪಾನಲ್ಲಿ 91 ವರ್ಷ ಬದುಕ್ತಾ ಇದ್ದಾರೆ. ಅಂದರೆ ರಿಟೈರ್ಡ್ ಆದಮೇಲೆ ಇನ್ನೂ 30 ವರ್ಷಗಳ ಕಾಲ ಅವರು ಪ್ರೊಡಕ್ಟಿವ್ ಆಗಿರ್ತಾರೆ. ಕೇವಲ ಬದುಕುವುದಲ್ಲ, ಪ್ರೊಡಕ್ಟಿವ್ ಆಗಿ ಬದುಕ್ತಾ ಇದ್ದಾರೆ, ಆಶಾವಾದಿಗಳಾಗಿದ್ದಾರೆ, ಆಪ್ಟಿಮಿಸ್ಟಿಕ್ ಆಗಿದ್ದಾರೆ. ವೆನ್ ಕಂಪೇರಿಂಗ್ ಟು ಅದರ್ಸ್ ಕಂಟ್ರೀಸ್, ಅಂದರೆ ಯುರೋಪಿಯನ್ ಕಂಟ್ರೀಸ್ ಇರ್ಬೋದು, ಬೇರೆ ದೇಶಗಳಿಗೆ ಹೋಲಿಕೆ ಮಾಡಿಕೊಂಡಾಗ
ಇಂಡಿಯನ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಈಸ್ ವೆರಿ ಲೋ ಕಂಪ್ಯಾರಿಟಿವ್ಲಿ ಯುರೋಪಿಯನ್ ಕಂಟ್ರೀಸ್ ಆರ್ ಇವಾಗ ನಮ್ಮ ಜಾಪನೀಸ್ ಇವರಿಗೆಲ್ಲ ಕಂಪೇರ್ ಮಾಡಿಕೊಂಡ್ರೆ ನಮ್ಮ ಭಾರತದ ಲೈಫ್ ಎಕ್ಸ್ಪೆಕ್ಟೆನ್ಸಿ ತುಂಬ ಕಡಿಮೆ ಇದೆ. ಏನು ಕಾರಣ ಇರ್ಬೋದು? ಲೈಫ್ ಸ್ಟೈಲ್ ಮತ್ತು ಹಾಂ ಹಾಂ ಓಕೆ ಹಾಂ, ಕೆಲಸ ಮಾಡ್ಲಿಕ್ಕೆ ಮನಸ್ಸಿದ್ರೆ ನಾವು ಈಗ ಬೇಕಾದರೂ ಹೋಗಿ ಇಲ್ಲಿ ಕಸದ ಎತ್ತಬೋದು, ಎಂತ ಬೇಕಾದರೂ ಮಾಡ್ಬೋದು ಅಲ್ವಾ? ದುಡ್ಡಿನ ಸಮಸ್ಯೆ ಇಲ್ಲ. ಈಗ ಇಂಡಿಯಾದಲ್ಲಿ ಪ್ರಾಬ್ಲಮ್ ಇರೋದು ಹಣದ ಪ್ರಾಬ್ಲಮ್ ಇಲ್ಲ, ಊಟದ ಪ್ರಾಬ್ಲಮ್ ಇಲ್ಲ. ಫಾದರ್ ಆವಾಗಲೇ ಹೇಳಿದ್ರು, ಈಗ ಊಟದ ಪ್ರಾಬ್ಲಮ್ ಇದೆ ಯಾರಿಗಾದರೂ? ಯಾರಿಗಿಲ್ಲ. ಪ್ರಾಬ್ಲಮ್ ಇರೋದು ಏನು ಹೇಳಿ? ಆರೋಗ್ಯದ ಪ್ರಾಬ್ಲಮ್ ಇದೆ, ಹೆಲ್ತ್ ಪ್ರಾಬ್ಲಮ್ ಇದೆ ಅಲ್ವಾ? ಓಕೆ, ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಪಾನಲ್ಲಿ 90 ಇದೆ, ಅಂದರೆ ಕಂಪ್ಯಾರಿಟಿವ್ಲಿ ನಮ್ಮದು ಕಡಿಮೆ ಇದೆ. ಏನು ಕಾರಣ ಅಂತ ಹೇಳಿದರೆ ಫುಡ್ ಇರ್ಬೋದು, ಇದನ್ನು ಇರ್ಬೋದು ಅಂತ ನೀವು ಹೇಳಿದ್ರಿ. ಆದರೆ ನಾನೊಂದು ಹೇಳೋದೇನಂತ ಹೇಳಿದರೆ, ಇಂಡಿಯಾದವರ ಮಾನಸಿಕತೆಯನ್ನು ಸ್ವಲ್ಪ ಮೈಂಡ್ಸೆಟ್ಟನ್ನು ಸ್ವಲ್ಪ ಚೇಂಜ್ ಮಾಡಬೇಕು. ಏನಂತ ಹೇಳಿದರೆ, 60 ವರ್ಷಕ್ಕೆ ರಿಟೈರ್ಡ್ ಆಗಿ ಮನೆಯಲ್ಲಿರ್ತೀವಿ ನಾವು. ನಮ್ಮ ಬಾಯಲ್ಲಿ ಬರುವಂಥ ಮಾತು ಏನು ಹೇಳಿ? ನಂದೆಲ್ಲ ಮುಗೀತು. ಮಕ್ಕಳ ಹತ್ರ ಹೇಳೋದು ಇನ್ನೇನಿದ್ರು ನಿಮ್ಮದೇ. ಈ ನಮ್ಮ ಕಡೆ ಒಂದು ಗಾದೆ ಇದೆ, ಕಾಡು ಬಾ ಅಂತ ಇದೆ, ಊರು ಹೋಗಂತ ಇದೆ. ಮನೇಲಿ ಕೂತ್ಕೊಂಡು 60 ವರ್ಷ ಆದ ನಂತರ ಕೌಂಟ್ ಡೌನ್ ಶುರು ಮಾಡ್ತಾರೆ ಇವರು. ಯಾವುದಕ್ಕೆ? ಸಾಯೋದಕ್ಕೆ ಅಲ್ವಾ? ಅಂದರೆ 60 ವರ್ಷ ಆದ್ರೂ ಆಪ್ಟಿಮಿಸ್ಟಿಕ್ ಆಗಿರ್ಬೇಕು. 60ಕ್ಕೆ ಮುಗಿಲಿಲ್ಲ ನಿಮ್ಮದು, ಓಕೆನಾ? ಇನ್ನೂ ನಿಮ್ಮ ಜೀವನ ಇದೆ. ಅಮೇರಿಕಾದಲ್ಲಿ ಒಬ್ಬರು ಪ್ರೆಸಿಡೆಂಟ್ ಇದ್ದಾರೆ, ಜೋ ಬೈಡೆನ್ ಅಂತ. ಎಷ್ಟು ವರ್ಷ ಅವರಿಗೆ? 84 ವರ್ಷ ಏನೋ ಆಗಿದೆ. ಇನ್ನೊಂದು ಸಲ ನಾನೇ ಆಗ್ತಾನೆ ಅಂತ ಹೇಳ್ತಾ ಇದ್ದಾರೆ ಅವರು. ಡೊನಾಲ್ಡ್ ಟ್ರಂಪು 78ನೇ ವಯಸ್ಸಿಗೆ ಪ್ರೆಸಿಡೆಂಟ್ ಆಗಿ, ಒಂದು ಸಲ ಪ್ರೆಸಿಡೆಂಟ್ ಆಗಿ, ಈಗ ಒಂದು ಸಲ ಸೋತು, ಇನ್ನೊಂದು ಸಲ ನಾನೇ ಆಗ್ತೀನಿ ಅಂತ ಇದ್ದಾರೆ. ಅರ್ಥ ಆಯ್ತಾ ನಿಮಗೆ? ಅಂದರೆ ಅಟ್ಲೀಸ್ಟ್ ನಮ್ಮ ದೇವೇಗೌಡರ ಥರ ಆದರೂ ಮೊನ್ನೆ 95 ವರ್ಷ ಆದರೂ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾಯಿದ್ದಾರೆ ನೋಡಿ. ಅಷ್ಟು ಆಪ್ಟಿಮಿಸ್ಟಿಕ್ ಆಗಿರ್ಬೇಕಂತ ಹೇಳುವಂಥದ್ದು ನಾನು. ಆಶಾವಾದಿಯಾಗಿರಿ. 60ಕ್ಕೆ ಮುಗಿಲಿಲ್ಲ. 68ನೇ ವಯಸ್ಸಿಗೆ KFC ಎನ್ನುವಂಥ ಒಂದು ದೊಡ್ಡ ಸಂಸ್ಥೆಯನ್ನು ಕಟ್ಟಿರುವಂಥ ವ್ಯಕ್ತಿ 69ನೇ ವಯಸ್ಸಿಗೆ. ಆದರೆ ಅಷ್ಟು ಆಪ್ಟಿಮಿಸ್ಟಿಕ್ ಆಗಿದ್ದರು, ಪ್ರೊಡಕ್ಟಿವ್ ಆಗಿದ್ರು ಅಂತ ಹೇಳ್ತೀನಿ. ಓಕೆ, ಈಗ ಮೆಡಿಕಲ್ ಸೈನ್ಸ್ ಪ್ರಕಾರ ಒಬ್ಬ ವ್ಯಕ್ತಿಗೆ 5 ಕಿಲೋಮೀಟ್ರ್ ವಾಕಿಂಗ್ನ ಅವಶ್ಯಕತೆ ಇರುತ್ತೆ. ಎಷ್ಟು ಹೇಳಿ? 5 ಕಿಲೋಮೀಟ್ರ್. ಒಂದು ದಿನಕ್ಕೆ 5 ಕಿಲೋಮೀಟ್ರ್ ಒಬ್ಬ ವ್ಯಕ್ತಿಗೆ ವಾಕಿಂಗ್ ಅವಶ್ಯಕತೆ ಇರುತ್ತೆ. ವಾಕಿಂಗ್ ಯಾಕೆ ಮಾಡ್ಬೇಕು ಹೇಳಿ? ಬ್ಲಡ್ ಸರ್ಕ್ಯುಲೇಷನ್, ರಕ್ತ ಸಂಚಾರ ಆಗೋದಕ್ಕೋಸ್ಕರ ವಾಕಿಂಗ್ ಮಾಡಬೇಕು. ವಾಕಿಂಗ್ ಯಾರು ಮಾಡಬೇಕು ಹೇಳಿದರೆ, ನೀವೀಗ ಆಟೋ ಓಡಿಸ್ತಾ ಇದ್ದೀರಾ, ವಾಕಿಂಗ್ ಮಾಡಲೇಬೇಕು. ನೀವೀಗ ವರ್ಕ್ ಫ್ರಮ್ ಹೋಮ್ ಅಂತ ಬಂದುಬಿಟ್ಟಿದೆ. ಈಗ ನಿಮ್ಮ ಮಕ್ಕಳೆಲ್ಲ ಮನೆಯಲ್ಲೇ ಕೂತ್ಕೊಂಡು ಲ್ಯಾಪ್ಟಾಪಲ್ಲೇ ಕೂತ್ಕೊಂಡು ಕೆಲಸ ಮಾಡ್ತಾರೆ, ಅಂಥವರು 5 ಕಿಲೋಮೀಟ್ರ್ ವಾಕಿಂಗ್ ಮಾಡಲೇಬೇಕು. ನೀವು ಅಂಗಡಿಗಳಲ್ಲಿ ಬೆಳಗಿನ ಸಂಜೆವರೆಗೆ ನಿಂತ್ಕೊಂಡಿದ್ದೀರಾ ಅಂತ ಹೇಳಿದರೆ ನೀವು ವಾಕಿಂಗ್ ಮಾಡಲೇಬೇಕು. ಅಥವಾ ನೀವು ಯಾವುದೇ ಆಫೀಸ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ವಾಕಿಂಗ್ ಮಾಡಲೇಬೇಕು. ಯಾರು ಮಾಡೋದು ಬೇಡ ಹೇಳಿ? ನಿಮ್ಮ ತೋಟದಲ್ಲಿ ಬೆಳಗಿನ ಸಂಜೆವರೆಗೆ ನೀವು ವರ್ಕ್ ಮಾಡ್ತಾ ಇದ್ದೀರಾ, ಫಿಸಿಕಲ್ ಆ್ಯಕ್ಟಿವಿಟಿ ಆಗ್ತಾ ಇರುತ್ತೆ, ಸ್ವೆಟ್ ಆಗ್ತಾ ಇರುತ್ತೆ, ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ವಾಕಿಂಗ್ನ ಅವಶ್ಯಕತೆ ಇರೋದಿಲ್ಲ. ಬಾಕಿ ಉಳಿದವರೆಲ್ಲರೂ 5 ಕಿಲೋಮೀಟ್ರ್ ವಾಕಿಂಗ್ ಮಾಡಲೇಬೇಕು. ವಾಕಿಂಗ್ ಯಾಕೆ ಮಾಡಬೇಕು ಹೇಳಿದರೆ, ಬ್ಲಡ್ ಸರ್ಕ್ಯುಲೇಷನ್ ಆಗಬೇಕಂತ ನೀವು ಹೇಳಿದ್ರಲ್ವಾ? ಅಂದರೆ 90% 90% ಕಾಯಿಲೆ ಬರುವಂಥದ್ದು ಇಂಪ್ರಾಪರ್ ಬ್ಲಡ್ ಸರ್ಕ್ಯುಲೇಷನಿಂದ. ನೀವೀಗ BP ತಗೊಳ್ಳಿ, ಶುಗರ್ ಇರ್ಬೋದು, ಥೈರಾಯ್ಡ್ ಇರ್ಬೋದು, ವೆರಿಕೋಸ್ ವೇನ್ ಇರ್ಬೋದು, ಈ ಆರ್ಥರೈಟಿಸ್ ಪ್ರಾಬ್ಲಮ್ ಅಂತ ಈ ಗಂಟು ನೋವು ಅಂತ ಏನು ಕರಿತೀವಲ್ಲ, ಇದಕ್ಕೆಲ್ಲ ರೂಟ್ ಕಾಸನ್ನು ನಾವು ನೋಡ್ಲಿಕ್ಕೆ ಹೋದರೆ ಅದು ಮೂಲ ಕಾರಣ ಏನಂತೇಳಿ ಹೇಳಿದರೆ ಇಂಪ್ರಾಪರ್ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಫಿಸಿಕಲ್ ಆ್ಯಕ್ಟಿವಿಟಿ ನಿಮ್ಮ ಕಡಿಮೆ ಆಗಿರೋದ್ರಿಂದ, ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗಿರೋದ್ರಿಂದನೇ ಬಂದಿರ್ತದೆ. ನಿಮಗೀಗ ಕೊರೋನಾ, ಡೆಂಗ್ಯೂ, ಮಲೇರಿಯಾ, ಕಾಲರಾ ಇದಕ್ಕೂ ಬ್ಲಡ್ ಸರ್ಕ್ಯುಲೇಷನ್ಗೂ ಯಾವುದೇ ಸಂಬಂಧ ಇಲ್ಲ. ಆದರೆ ಬಾಕಿ ಉಳಿದಿರುವಂಥ ಎಲ್ಲ ಕಾಯಿಲೆಗಳು ಬರುವಂಥದ್ದಕ್ಕೂ ರೂಟ್ ಕಾಸ್ ಏನಂತ ಹೇಳಿದರೆ ಇಂಪ್ರಾಪರ್ ಬ್ಲಡ್ ಸರ್ಕ್ಯುಲೇಷನ್ ಆಗಿರ್ತದೆ. ಅದರಿಂದ ಈ ಬ್ಲಡ್ ಸರ್ಕ್ಯುಲೇಷನ್ ವೆರಿ ವೆರಿ ಇಂಪಾರ್ಟೆಂಟ್ ರೋಲನ್ನು ನಿಮ್ಮ ಬಾಡಿಯಲ್ಲಿ ಪ್ಲೇ ಮಾಡ್ತದೆ. ಈ ಬ್ಲಡ್, ನಿಮ್ಮ ಬ್ಲಡ್ ಇಲ್ಲದೆ ನಿಮ್ಮದು ಹಾರ್ಟ್ ವರ್ಕ್ ಆಗ್ತದಾ? ಆಗೋದಿಲ್ಲ. ಕಿಡ್ನಿ ಆಗೋದಿಲ್ಲ ಅಲ್ವಾ? ಯಾವ ಅಂಗವೂ ರಕ್ತ ಇಲ್ಲದೆ ವರ್ಕ್ ಆಗೋದಿಲ್ಲ, ಬ್ಲಡ್ ಇಲ್ಲದೆ ವರ್ಕ್ ಆಗೋದಿಲ್ಲ. ಹಾಗಿದ್ರೆ ಈ ಬ್ಲಡ್ ಅಂದರೆ ಏನು? ಇದು ಏನು ಮಾಡ್ತದೆ? ಬ್ಲಡ್ ಅಂದರೆ ಏನು ಹೇಳಿ? ಆರೋಗ್ಯದ ಬಗ್ಗೆ ಕನಿಷ್ಠ ಜ್ಞಾನ ಎನ್ನುವಂಥದ್ದು, ಮಿನಿಮಮ್ ನಾಲೆಜ್ ಎನ್ನುವಂಥದ್ದು ಫಂಡಮೆಂಟಲ್ ರೈಟ್. ಕರೋನಾ ಬಂದ ನಂತರ ನಮ್ಮದು ಫಂಡಮೆಂಟಲ್ ರೈಟ್ಸಿಗೆ ಇನ್ನೊಂದು ಆ್ಯಡ್ ಮಾಡಿದ್ದೀವಿ. ಹೆಲ್ತ್ ಬಗ್ಗೆ ಮಿನಿಮಮ್ ನಾಲೆಜ್ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಇರಬೇಕು. ಕೊರೋನಾ ಬರೋ ತನಕ ನಿಮ್ಗೆ ಹೆಲ್ತ್ ವಿಚಾರ ಯಾರಾದರೂ ಮಾತಾಡಲಿಕ್ಕೆ ಯಾರೂ ಗಿರಾಕಿ ಸಿಗ್ತಾ ಇರಲಿಲ್ಲ ಅಲ್ವಾ? ನೀವು ಪಕ್ಕದಲ್ಲಿ ಲೇಡೀಸು ಸೀರಿಯಲ್ ಬಗ್ಗೆ ಮಾತಾಡ್ತೀರಂತ ಹೇಳಿದರೆ ಜನ ಸಿಗ್ತಾರೆ, ಗಂಡಸರಿಗೆ ಪಾಲಿಟಿಕ್ಸ್ ಮಾತಾಡ್ತೀರಂತ ಹೇಳಿದರೆ ಜನ ಸಿಗ್ತಾರೆ. ಆದರೆ ದ ಮೋಸ್ಟ್ ನೆಗ್ಲೆಕ್ಟೆಡ್ ಟಾಪಿಕ್ ಇಂಡಿಯಾದಲ್ಲಿ ಯಾವುದು ಅಂತ ಹೇಳಿದರೆ ಹೆಲ್ತ್ ಅಲ್ವಾ?
ಡಾಕ್ಟರ್ ಹೇಳಿದರು ರಾತ್ರಿ ಬೆಳಗಾಗೋದ್ರೊಳಗಡೆ ಯಾರ್ಯಾರ ದೇಹದಲ್ಲಿ ಇಮ್ಯೂನ್ ಪವರ್, ರೋಗ ನಿರೋಧಕ ಶಕ್ತಿ ಕಡಿಮೆ ಇದೆ ಅಂಥವ್ರಿಗೆ ಏನೂ ಆಗೋದಿಲ್ಲ ಕೊರೋನಾದಿಂದ. ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋರಿಗೆ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿದರು. ನಾವೇನು ಮಾಡಿದ್ವಿ, ಬೆಳಗಾಗೋದ್ರೊಳಗಡೆ ರೋಗ ನಿರೋಧಕ ಶಕ್ತಿ ಬೇಕಂತೇಳಿ ಏನು ಮಾಡಿದ್ವಿ, ಕೊರೋನಾದಲ್ಲಿ ಕಷಾಯ ಕುಡಿದ್ವಿ. ಕರೆಕ್ಟಾಗಿ ಹೇಳಿದ್ವಿ, ಕಷಾಯ ಕುಡಿತಾ ಇದ್ವಿ. ಅಂದರೆ ಕಷಾಯ ಹೇಗೆ ಕುಡಿತಾ ಇದ್ವಿ ಅಂತ ಹೇಳಿದ್ರೆ, ಬೆಳಿಗ್ಗೆ ಕಷಾಯ, 10 ಗಂಟೆ ಕಷಾಯ, ಮಧ್ಯಾಹ್ನ ಕಷಾಯ, ಮತ್ತು ರಾತ್ರಿ ಮತ್ತೆ ಕಷಾಯ ಅಲ್ವಾ? ಹಾಂ, ಅಂದರೆ ಎಷ್ಟು ಜನರಿಗೆ ಕಷಾಯದಿಂದ ರೋಗ ನಿರೋಧಕ ಶಕ್ತಿ ಬಂತೋ ಗೊತ್ತಿಲ್ಲ, ಆದರೆ ಸುಮಾರು ಜನರು ಹೊಟ್ಟೆಯಲ್ಲಿ ಅಲ್ಸರ್ ಆಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ರಂತೆ ಕಷಾಯ ಕುಡಿದು. ಅರ್ಥ ಆಯ್ತಾ? ಅಂದರೆ ಕಷಾಯ ಕುಡಿಯೋದ್ರಿಂದ ಬರುವುದಿಲ್ಲ ಅಂತ ನಾನು ಹೇಳೋದಿಲ್ಲ, ಆದರೆ ಇದು ಮ್ಯಾಜಿಕ್ ಅಲ್ಲ. ರಾತ್ರಿ ಬೆಳಗಾಗೋದ್ರೊಳಗಡೆ ರೋಗ ನಿರೋಧಕ ಶಕ್ತಿ ಯಾವ ವ್ಯಕ್ತಿಗೂ ಬರೋದಿಲ್ಲ. ಇದು ನಿಮ್ಮ ಜೀವನ ಶೈಲಿ ಆಗಿರಬೇಕು. ದಿನ ನೀವು ಹೆಲ್ತ್ಗೋಸ್ಕರ ಸ್ವಲ್ಪ ಆದರೂ ಟೈಮನ್ನು ಮೀಸಲಿಟ್ಟರೆ, ಹೆಲ್ತ್ಗೋಸ್ಕರ ಏನಾದರೂ ಮಾಡಿದರೆ ನಿಮಗೆ ರೋಗ ನಿರೋಧಕ ಶಕ್ತಿ ಅನ್ನೋಂಥದ್ದು ಚೆನ್ನಾಗಿರ್ತದೆ. ಓಕೆ, ಬ್ಲಡ್ಡು ಏನು ಮಾಡ್ತದೆ ಬಾಡಿಯಲ್ಲಿ? ಬ್ಲಡ್ಡು ಸಂಚಾರ ಮಾಡ್ತದೆ. ಹೌದು, 100% ಸಂಚಾರ ಮಾಡ್ತದೆ. ಮತ್ತು ಹಾರ್ಟ್ ಸರಿಯಾಗಿ ವರ್ಕ್ ಆಗ್ತದೆ. ಬ್ಲಡ್ಡನ್ನು ಪಂಪ್ ಮಾಡೋದು ಹಾರ್ಟು. ಬ್ಲಡ್ ಸರ್ಕ್ಯುಲೇಷನ್ ಯಾಕೆ ಆಗ್ತದೆ ಬಾಡಿಯಲ್ಲಿ ಅಂತೇಳಿ ಹೇಳಿದರೆ, ಕಾಮನ್ ಪೀಪಲ್ ನಾವಲ್ವಾ, ಬ್ಲಡ್ಡಲ್ಲಿ ಪ್ಲೇಟ್ಲೆಟ್ಸ್ ಇರುತ್ತೆ, WBC, RBC, ಪ್ಲಾಸ್ಮಾ ಬೇರೆ ಬೇರೆ ಇರುತ್ತೆ. ಇದೆಲ್ಲ ಬೇಡ ನಮಗೆ. ಸಾಮಾನ್ಯ ಜನರು ಅರ್ಥ ಮಾಡಿಕೊಳ್ಳುವಂಥ ಲ್ಯಾಂಗ್ವೇಜಲ್ಲಿ ಬ್ಲಡ್ ಏನಾಗ್ತದೆ ಅಂತ ಹೇಳೋದಾದರೆ, ಮಧ್ಯಾಹ್ನ 2 ಗಂಟೆಗಲ್ಲ 3 ಗಂಟೆ ಆಯಿತು ಊಟ ಮಾಡೋದು, ಸ್ವಲ್ಪ 1 ಗಂಟೆ ಲೇಟ್ ಆಯಿತು. ಕೆಲವರಿಗೆ ಲೇಟ್ ಊಟ ಮಾಡ್ತಾ ಇದ್ದೀರ ಅಂತ ಹೇಳಿದರೆ, ಕೆಲವರಿಗೆ ಕೈ ನಡಗಲಿಕ್ಕೆ ಶುರುವಾಗ್ತದೆ ಅಲ್ವಾ, ಶೇಕ್ ಆಗೋದಕ್ಕೆ ಶುರುವಾಗ್ತದೆ. ಹಸಿವೆ ಆಗಿ ಕೈ ನಡಗ್ತಾ ಇದೆ ಅಂತ ಹೇಳಿದರೆ, ಆ ಕೈ ಏನು ಕೇಳ್ತಾ ಇದೆ? ಆಹಾರವನ್ನು ಕೇಳ್ತಾ ಇದೆ ಅಲ್ವಾ, ಫುಡ್ ಕೇಳ್ತಾ ಇದೆ. ಈಗ ಕೈ ಮೇಲೆ ಎನರ್ಜಿ ಕೇಳ್ತಾ ಇದೆ, ಆಹಾರವನ್ನು ಕೇಳ್ತಾ ಇದೆ. ಕೈ ಮೇಲೆ ಒಂದು ಇಡ್ಲಿ ಹಾಕಿ ಕೈ ನಡಗೋದು ನಿಲ್ತದಾ? ನಿಲ್ಲೋದಿಲ್ಲ ಅಲ್ವಾ. ಕೈ ಮೇಲೆ ಇಡ್ಲಿ ಹಾಕಬಾರ್ದು. ಎಲ್ಲಿಗೆ ಹಾಕಬೇಕು? ಬಾಯಿಗೆ ಹಾಕಬೇಕು, ಹೊಟ್ಟೆಗೆ ಹಾಕಬೇಕು. ಇದನ್ನು ಯಾಕೆ ಹೇಳಿದ್ದು ನಾನು ಅಂತೇಳಿ ಹೇಳಿದರೆ, ನಾವು ತಿಂದಿರುವಂಥ ಆಹಾರದಲ್ಲಿರುವಂತಹ ನ್ಯೂಟ್ರಿಷನ್ಸ್ ಇರ್ಬೋದು, ಮಿನರಲ್ಸ್ ಇರ್ಬೋದು, ಯಾವುದನ್ನು ಸೇರ್ತದೆ? ಬ್ಲಡ್ಡನ್ನು ಸೇರ್ತದೆ, ರಕ್ತವನ್ನು ಸೇರ್ತದೆ. ಈಗ ರಕ್ತದ ಕೆಲಸ ಏನು ಹೇಳಿ? ಅದನ್ನು ದೇಹದ ಅಂಗಾಂಗಗಳಿಗೆ ತಲುಪಿಸುವನ್ನು, ಸಪ್ಲೈ ಮಾಡುವಂಥ ಕೆಲಸ ಏನು ಮಾಡ್ತದೆ? ಬ್ಲಡ್ ಮಾಡ್ತದೆ. ಸರ್ಕ್ಯುಲೇಟ್, ನಿಮ್ಮ ಆಹಾರವನ್ನು ಸಪ್ಲೈ ಮಾಡುವಂಥ ಕೆಲಸ. ಊಟ ಮಾಡಿ 5 ನಿಮಿಷಕ್ಕೆ ಕೈ ನಡುಗೋದು ನಿಂತಿದೆ ಈಗ ಅಲ್ವಾ? ಕೈಗೇನು ಸಿಕ್ತು? ಎನರ್ಜಿ ಸಿಕ್ತು. ಯಾವುದ್ರ ಮೂಲಕ ಸಿಕ್ತು? ರಕ್ತದ ಮೂಲಕ ಸಿಕ್ತು. ಅರ್ಥ ಇದೆ ನಿಮಗೆ? ನೀವು ತಿಂದಿರುವಂಥ ಇಡ್ಲಿನ ಕೈಗೆ ತಗೊಂಡೋಗಿದ್ಯಾರು? ರಕ್ತ. ಈ ರಕ್ತ ಸಂಚಾರವೇ ನಿಮ್ಮ ದೇಹದಲ್ಲಿ ಸರಿಯಾಗಿ ಆಗಿಲ್ಲ ಅಂತೇಳಿ ಹೇಳಿದರೆ, ಈಗ ನಿಮ್ಮ ಮನೇಲಿ ಒಂದು 3 ಜನ ಇದ್ದೀರಿ, ಇಬ್ಬರಿಗೆ ಸರಿಯಾಗಿ ಊಟ ಆಗ್ತಾ ಇದ್ದೀರಿ, ಒಬ್ಬನಿಗೆ ಸರಿ ಊಟ ಆಗ್ತಾ ಇಲ್ಲ. ಊಟ ಸಿಗದೇ ಇರುವಂಥ ವ್ಯಕ್ತಿ ಕೆಲಸ ಮಾಡಲಿಕ್ಕೆ ಆಗ್ತದಾ? ಆಗೋದಿಲ್ಲ ಅಲ್ವಾ? ಅದೇ ರೀತಿಯಲ್ಲಿ ನಿಮ್ಮ ದೇಹದಲ್ಲಿ ಯಾವುದಾದ್ರೂ ರಕ್ತ ಸಂಚಾರ ಸರಿಯಾಗಿ ಆಗಿಲ್ಲ ಅಂತೇಳಿ ಹೇಳಿದರೆ, ಯಾವುದೋ ಒಂದು ಅಂಗಕ್ಕೆ ಪ್ರಾಪರ್ ನ್ಯೂಟ್ರಿಷನ್ ಸಪ್ಲೈ ಆಗಿಲ್ಲ ಅಂತೇಳಿ ಹೇಳಿದರೆ, ಆಗ ಆ ಅಂಗ ಸರಿಯಾಗಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಆಗ ಕಾಯಿಲೆ ಎನ್ನುವಂಥದ್ದು ಕಾಣಿಸ್ಕೊಳ್ತದೆ. ಅದರಿಂದ ಬ್ಲಡ್ ಸರ್ಕ್ಯುಲೇಷನ್ ಎನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ನಮ್ಮ ದೇಹದಲ್ಲಿ. ಯಾರ್ಯಾರು ಶುಗರ್ ಇದೆ ಕೈ ಎತ್ತಿ? ಡಯಾಬಿಟಿಸ್ ಇರೋರೆಲ್ಲ ಕೈ ಎತ್ತಿ. ಶುಗರ್ ಪ್ರಾಮಾಣಿಕವಾಗಿ ಕೈ ಎತ್ತಬೇಕು, ಫುಲ್ ಕೈ ಎತ್ತಬೇಕು. ಯಾರಿಗಿಲ್ಲ ಅಂತ ಕೇಳಿದರೆ ಕಡಿಮೆ ಕೈ ಮೇಲೆ ಬರ್ತಾ ಇತ್ತಿಲ್ಲಿ. ಎಲ್ಲರಿಗಿದೆ, ಆಲ್ಮೋಸ್ಟ್ 50% ಜನರಿಗಿದೆ ಡಯಾಬಿಟಿಸ್ ಎನ್ನುವಂಥದ್ದು. ಓಕೆ, ಥೈರಾಯ್ಡ್ ಇರೋರೆಲ್ಲ ಕೈ ಎತ್ತಿ. ಥೈರಾಯ್ಡ್ ಪ್ರಾಬ್ಲಮ್ 1, 2, 3, 4 ಫಾದರ್ಗಿದೆ ಅಂತೆ. ಓಕೆ, ಸುಮಾರು ಜನರಿಗಿದೆ. ವೆರಿಕೋಸ್ ವೇನ್ ಪ್ರಾಬ್ಲಮ್ ಇರೋರು ಕೈ ಎತ್ತಿ. ಇದು ಸುಮಾರು ಜನರಿಗಿದೆಯಲ್ಲ. ಇದು ಒಳ್ಳೆ ಹತ್ರ ಶುಗರ್ ಇರೋ ಅಷ್ಟೇ ಇದೆ. ಈ ಗಂಟು ನೋವು ಇರೋರು ಕೈ ಎತ್ತಿ. ಮಂಡಿ ನೋವು, ಗಂಟು ನೋವು ಅಂತ ಏನು ಕರಿತೀವಿ. ಇದರಲ್ಲಿ ಗೌರ್ಮೆಂಟ್ ಮಾಡ್ಬೋದು, ಫುಲ್ ಮೆಜಾರಿಟಿ. ಓಕೆ, ಇದು ಸಮ್ಮಿಶ್ರನೂ ಬೇಡ, ಇದು ಫುಲ್ ಮೆಜಾರಿಟಿ. ಓಕೆ, ಗಂಟು ನೋವು ಜೊತೆಗೆ ಎಲ್ಲ ಗಂಟುಗಳ ನೋವಿರ್ತದೆ ಕೆಲವರಿಗೆ. ಈ ಕೈ ಬೆರಳು, ಬೆನ್ನು, ಮೂಳೆದು, ಈ ಕೈ ಬೆರಳಲ್ಲಿರುವ ಎಲ್ಲ ಗಂಟುಗಳಲ್ಲೂ ನೋವಿರೋರು ರೊಮ್ಯಾಟೆಡ್ ಆರ್ಥರೈಟಿಸ್ ಅಂತ ಕರಿತೀವಿ. ಅದಿರೋರು ಕೈ ಎತ್ತಿ. ಓಕೆ, ಇದು ಇದೆ ಸುಮಾರು ಜನರಿಗೆ. ಈ ಎಲ್ಲ ಗಂಟುಗಳ ನೋವಿರೋರಿಗೆ ಕೆಲವರಿಗೆ ಕೈ ಬೆರಳು ಸ್ವಲ್ಪ ಬೆಂಡ್ ಆಗಿರ್ತದೆ. ಕೈ ಬೆರಳು ಮತ್ತು ಕಾಲು ಬೆರಳು ಸ್ವಲ್ಪ ಬೆಂಡ್ ಆಗಿರ್ತದೆ. ಆ ಥರ ಆಗಿರೋರು ಕೈ ಎತ್ತಿ. ಓಕೆ, ವೆರಿಕೋಸ್ ವೇನ್ ಆಯಿತು. ಈ ಸರ್ವೈಕಲ್ ಸ್ಪಾಂಡಲೈಸಿಸ್ ಅಂತ ಒಂದು ಪ್ರಾಬ್ಲಮ್ ಇದೆ. 3, 4, 5, 6 ಜನರಿಗೆ ಇದರ ಹೆಸರು ಗೊತ್ತಿದೆ. ಇದು ಹೇಗಿರ್ತದೆ ಅಂತ ಹೇಳಿದರೆ ಇನ್ನೂ ಜಾಸ್ತಿ ಕೈ ಮೇಲೆ ಬರ್ತದೆ ನೋಡಿ. ಈ ಕುತ್ತಿಗೆ ಕರೆಕ್ಟಾಗಿ ಆ ಕಡೆ ಈ ಕಡೆ ತಿರುಗಿಸ್ಲಿಕ್ಕೆ ಬರೋದಿಲ್ಲ ಕೆಲವರಿಗೆ. ಈ ಕತ್ತು ನೋವು ಜೊತೆಗೆ ಕೆಲವರಿಗೆ 1 ಕೈ ನೋವು ಇರ್ತದೆ, ಇನ್ನು ಕೆಲವರಿಗೆ 2 ಕೈ ನೋವು ಇರ್ತದೆ. ಆ ರೀತಿ ಪ್ರಾಬ್ಲಮ್ ಇರೋರು ಸರ್ವೈಕಲ್ ಸ್ಪಾಂಡಲೈಸಿಸ್ ಅಂತ ಕರೀದ. ಇದೆಲ್ಲರಿಗೂ ಗೊತ್ತಿದೆ. ಓಕೆ, ಸಯಾಟಿಕಾ ವಿಪರೀತ ಬೆನ್ನು ನೋವು ಜೊತೆಗೆ L4 ಮತ್ತು L5 ಎನ್ನುವಂಥ ಬೆನ್ನು ಮೂಳೆ ಸ್ವಲ್ಪ ಬಲ್ಜ್ ಆಗಿದೆ. ಅದರ ಜೊತೆಗೆ ಹಿಪ್ಪು, ತೈಸು, ತೊಡೆ, ಕಾಲು, ಕೆಲವರಿಗೆ 1 ಕಾಲು, ಇನ್ನು ಕೆಲವರಿಗೆ 2 ಕಾಲು. ಬೆನ್ನು ನೋವು ಜೊತೆಗೆ ಕಾಲು ನೋವು ಇರೋರು.
ಹಾಂ, ಓಕೆ, ಸುಮಾರು ಜನರಿಗಿದೆ. ವೆರಿ ಗುಡ್. ಇದೆಲ್ಲ ಯಾಕೆ ಕೇಳಿದೆ ಅಂತ ನಂತರ ಮೊದಲಿಗಿಂತ ಚೆನ್ನಾಗಿ ನಿದ್ದೆ ಬರ್ತಾಯಿದೆ ಕೈ ಎತ್ತಿ. ನೋಡಿ, ಆಲ್ಮೋಸ್ಟ್ 50% ಜನರಿಗೆ ಗಾಢವಾದಂಥ ನಿದ್ದೆ ಬರ್ತಾಯಿದೆ. ಓಕೆ, ಫಸ್ಟ್ ಚೇಂಜಸ್ ನಮ್ಮ ಥೆರಪಿ ತಗೊಂಡಾಗ ಆಗೋದೇನಂತ ಹೇಳಿದ್ರೆ ಚೆನ್ನಾಗಿ ನಿದ್ದೆ ಬರುವಂಥದ್ದು. ಯಾಕೆ ಹೇಳಿ, ನೀವು ಯಾವತ್ತೂ ಈ ಎಲೆಕ್ಷನ್ ಟೈಮಿಗೆ ನೀವು 5-6 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಒಂದು ದಿನಕ್ಕೆ ನಡೀತೀರ, ಆಗ ಒಳ್ಳೆ ನಿದ್ದೆ ಬರ್ತದೆ ನಿಮ್ಗಲ್ವಾ ಆ ದಿನ. ನಿಮ್ಮ ತೋಟದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೆ ನೀವು ಕೆಲಸ ಮಾಡಿರ್ತೀರಿ, ಆವತ್ತು ನಿಮಗೆ ಒಳ್ಳೆ ನಿದ್ದೆ ಬರ್ತದಲ್ವಾ. ಅಂದರೆ ಯಾವತ್ತು ನಿಮ್ಮ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗ್ತದೆ ಆಗ ನಿಮಗೆ ಒಳ್ಳೆ ನಿದ್ದೆ ಬರ್ತದೆ. ಅಂದರೆ ನಿಮಗೆ ನಮ್ಮ ಮೆಷಿನ್ ಥೆರಪಿ ತಗೊಂಡಾಗ ಈಗ ಎಲ್ರಿಗೂ ಯಾಕೆ ನಿದ್ದೆ ಬಂತಂತೇಳಿ ಹೇಳಿದರೆ, ಮೆಷಿನನ್ನು ಬ್ಲಡ್ ಸರ್ಕ್ಯುಲೇಷನ್ ಬೂಸ್ಟರ್ ಅಂತ ಕರಿತೀವಿ. ಇದು ಏನು ಮಾಡುತ್ತೆ, ಇದರಲ್ಲಿ ರಾಕೆಟ್ ಸೈನ್ಸ್ ಏನೂ ಇಲ್ಲ. ಇದು ಏನು ಮಾಡುತ್ತೆ, ಅರ್ಧ ಗಂಟೆ ನೀವು ಥೆರಪಿ ತೆಗೆದುಕೊಂಡಾಗ 5 ಕಿಲೋಮೀಟ್ರ್ ವಾಕಿಂಗ್ ಮಾಡಿದಾಗ ನಿಮ್ಮ ಬಾಡಿಯಲ್ಲಿ ಎಷ್ಟು ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಅಷ್ಟು ಬ್ಲಡ್ ಸರ್ಕ್ಯುಲೇಷನ್ ಅರ್ಧ ಗಂಟೆಯಲ್ಲಿ ಆಗ್ತದೆ. ಒನ್ಸ್ ನಿಮ್ಮ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆದಾಗ ಫಸ್ಟ್ ಚೇಂಜಸ್ ನಿಮ್ಗೆ ಏನಾಗ್ತದೆ ಅಂತ ಹೇಳಿದರೆ ಗಾಢವಾದಂಥ ನಿದ್ದೆ ಬರುವಂಥದ್ದು. ಓಕೆನಾ, ನಿಮಗೆಲ್ಲರಿಗೂ ಥೆರಪಿ ಆದ ನಂತರ ನಿದ್ದೆ ಬರೋದಕ್ಕೆ ಕಾರಣ ಅದೇ. ಈ ನಿದ್ದೆ ಹೇಗಿರ್ತದೆ ಹೇಳಿ, ಗಾಢ ನಿದ್ದೆ ಹೇಗಿರ್ತದೆ, ಸೌಂಡ್ ಸ್ಲೀಪ್ ಅಂತ ಕರಿತೀವಿ, ಡೀಪ್ ಸ್ಲೀಪ್. ಹೇಗಿರ್ತದೆ, ಹೇಗಿರುತ್ತೆ, ಸೌಂಡ್ ಬರುತ್ತಾ ಸೌಂಡ್ ಸ್ಲೀಪಲ್ಲಿ, ಗೊರಕ್ಕೆ ಹೊಡಿತೀವ. ಗಾಢ ನಿದ್ದೆಯಲ್ಲಿ ನೋಡಿ, ಕೆಲವರಿಗೆ ಪಕ್ಕದ ಮನೆ ನಾಯಿ ಬೊಗಳಿದ ತಕ್ಷಣ ಎಚ್ಚರ ಆಗ್ತದೆ. ಕೋಳಿ ಕೂಗಿದ ತಕ್ಷಣ, ಕೆಲವು ಕೋಳಿ ಏನು ಮಾಡ್ತೇವೆ ಅಂತ ಹೇಳಿದರೆ 3 ಗಂಟೆಗೆ ಲೈಟ್ ಹಾಕಿದ ತಕ್ಷಣ ಕೂಗ್ಲಿಕ್ಕೆ ಶುರು ಮಾಡುತ್ತೆ ಆಚೆದು ಅಲ್ವಾ. ಆ ಕೋಳಿ ಕೂಗಿದ ತಕ್ಷಣ ಎಚ್ಚರ ಆಗ್ತದೆ. ಇದು ಗಾಢ ನಿದ್ದೆ ಅಲ್ಲ. ಲಾರಿಗೆ ಹಾರ್ನ್ ಹಾಕಿದ ತಕ್ಷಣ, ಅದು ಹೈವೇಲಿ ಹೋಗ್ತಾ ಇರೋ ಲಾರಿ ಹಾರ್ನ್ ಹಾಕಿದ ತಕ್ಷಣ ಎಚ್ಚರ ಆಗ್ತದೆ ಕೆಲವರಿಗೆ. ಇದು ಗಾಢ ನಿದ್ದೆ ಅಲ್ಲ. ಗಾಢ ನಿದ್ದೆ ಹೇಗಿರುತ್ತೆ ಹೇಳಿ, ರಾತ್ರಿ ಮಲಗಿರೋದು ಗೊತ್ತಿರ್ತದೆ ನಿಮಗೆ, ಮತ್ತು ಬೆಳಿಗ್ಗೆ ಎಚ್ಚರ ಆಗೋದು ಗೊತ್ತಿರ್ತದೆ. ಮಧ್ಯದಲ್ಲಿ ನಿಮ್ಮ ಬಾಂಬ್ ಬ್ಲಾಸ್ಟ್ ಅದು ನಿಮ್ಗೆ ಗೊತ್ತಾಗಬಾರ್ದು, ಯಾರಾದರೂ ಎತ್ಕೊಂಡು ಹೋದರೂ ನಿಮಗೇನೂ ಗೊತ್ತಾಗಬಾರ್ದು. ಇದು ಗಾಢವಾದಂಥ ನಿದ್ದೆ. ಹೌದು, ಹಾಗೆ ನಿದ್ದೆ ಬರಬೇಕು. ಓಕೆನಾ, ಈ ರೀತಿ ನಿದ್ದೆ ಬಂದರೆ ನಿಮ್ಮದು 50% ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಓಕೆ, ಈಗ ಡಯಾಬಿಟಿಸ್ ಬಗ್ಗೆ ಮಾತಾಡೋಣ. ಈ ಡಯಾಬಿಟಿಸ್ ನೀವು ಒಬ್ಬರಿಗೆ ಡಯಾಬಿಟಿಸ್ ಇದ್ದರೂ ನಾನೊಂದು 10 ನಿಮಿಷ ಮಾತಾಡಿಯೇ ಬರೋದು ಡಯಾಬಿಟಿಸ್ ಬಗ್ಗೆ. ಆದರೆ ಇಲ್ಲಿ ನೋಡಿದರೆ 50% ಜನರಿಗೆ ಡಯಾಬಿಟಿಸ್ ಇದೆ. ಡಯಾಬಿಟಿಸ್ ಬಗ್ಗೆ ಮಾತಾಡಬೇಕಂತ ಹೇಳಿದರೆ ಮೊನ್ನೆ ಆತಂಕಕಾರಿಯಾದಂಥ ಒಂದು ವರದಿ ಬಂತು ಭಾರತದ ಡಯಾಬಿಟಿಸ್ ಸ್ಟೇಟಸ್ ಬಗ್ಗೆ. ಇಂಗ್ಲೆಂಡ್ನ ಲ್ಯಾನ್ಸೆಟ್ ಎನ್ನುವಂಥ ಒಂದು ಪತ್ರಿಕೆಯಲ್ಲಿ ಫ್ರಂಟ್ ಪೇಪರಲ್ಲಿ ಬಂದಿತ್ತು. ಅದಾದ 2ನೇ ದಿನದ ನಂತರ ಇಂಡಿಯಾದಲ್ಲಿ ಬಂತು. ICMR ಮಾಡಿರುವಂಥ ಸರ್ವೆ, ಭಾರತ ಸರ್ಕಾರದ ICMR ಮಾಡಿರುವಂಥ ಒಂದು ಸರ್ವೆ ಪ್ರಕಾರ 2019ರಲ್ಲಿ ಭಾರತದಲ್ಲಿ ಶುಗರ್ ಪೇಷಂಟ್ಗಳ ಸಂಖ್ಯೆ, ಟೋಟಲ್ ಶುಗರ್ ಪೇಷಂಟ್ಗಳ ಸಂಖ್ಯೆ 2019ರಲ್ಲಿ 2019ನಲ್ಲಿ 7 ಕೋಟಿ ಇತ್ತು. ಎಷ್ಟು ಹೇಳಿ, 7 ಕೋಟಿ. 2023ಯಲ್ಲಿ ವಿದಿನ್ ಸ್ಪ್ಯಾನ್ ಆಫ್ 3 ಇಯರ್ಸಲ್ಲಿ, 3 ವರ್ಷದಲ್ಲಿ ಅದು 10.5 ಕೋಟಿ ಆಗಿದೆ ಈಗ. ಓಕೆನಾ, ಅಷ್ಟು ವರ್ಷಕ್ಕಿದ್ದಿದ್ದು 7 ಕೋಟಿ, ಲಾಸ್ಟ್ 3 ವರ್ಷದಲ್ಲಿ ಜಾಸ್ತಿ ಆಗಿದೆ ಎಷ್ಟು, 3.5 ಕೋಟಿ. ಇದು ಆತಂಕಕ್ಕೆ ಕಾರಣವಾಗಿರುವಂಥದ್ದು. ಅದರ ಜೊತೆಗೆ ಇನ್ನೊಂದು ಆತಂಕದ ವಿಚಾರ ಏನಂತ ಹೇಳಿದರೆ, ಪ್ರೀ ಡಯಾಬಿಟಿಕ್ ಅಂತ ಕರಿತೀವಿ. ಪ್ರೀ ಡಯಾಬಿಟಿಕ್ ಅಂತ ಹೇಳಿದರೆ ಈ ಬಾರ್ಡ್ರಲ್ಲಿರೋರು 120ರಿಂದ 160 ಮಧ್ಯದಲ್ಲಿರೋರು, ಇನ್ನೇನು 4 ವರ್ಷದಲ್ಲಿ ಅವರು ಫುಲ್ ಫ್ಲಡ್ಜ್ ಡಯಾಬಿಟಿಕ್ ಪೇಷಂಟ್. ಓಕೆನಾ, ಈ ಪ್ರೀ ಡಯಾಬಿಟಿಕ್ ಪೇಷಂಟ್ಸ್ ಏನಿದ್ದಾರೆ, 7 ಕೋಟಿ ಇದ್ದಿರುವಂಥ ಪ್ರೀ ಡಯಾಬಿಟಿಕ್ ಪೇಷಂಟ್ಸು 2019ರಲ್ಲಿ 7 ಕೋಟಿ ಇದ್ದವರು 2023ರಲ್ಲಿ 13 ಕೋಟಿ ಆಗಿದೆ. ಅರ್ಥ ಆಯ್ತಾ ನಿಮಗೆ? ಅಂದರೆ 2027-28ರಲ್ಲಿ ಭಾರತದ ಡಯಾಬಿಟಿಕ್ ಪೇಷಂಟ್ಗಳ ಸಂಖ್ಯೆ 23 ಕೋಟಿಯಿಂದ 25 ಕೋಟಿ ಆಗಲಿಕ್ಕಿದೆ. ಅರ್ಥ ಆಯ್ತಾ? ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಡಯಾಬಿಟಿಸ್ ಎನ್ನುವಂಥದ್ದು ಭಾರತದಲ್ಲಿ ಜಾಸ್ತಿ ಆಗ್ತಾಯಿದೆ. ಈ ಶುಗರನ್ನು ಮೊದಲು ಏನು ಕರಿತಾ ಇದ್ರು ಹೇಳಿ, ಈ ಶ್ರೀಮಂತರ ಕಾಯಿಲೆ ಅಂತ ಕರಿತಾಯಿದ್ರು ಅಲ್ವಾ? ಯಾರಿಗೆ ಬರ್ತಾಯಿತ್ತು ಹೇಳಿ? ಇದು ಶ್ರೀಮಂತರಿಗೆ, ದುಡ್ಡಿರೋರಿಗೆ ಬರ್ತಾಯಿತ್ತು. ಈಗ ಶುಗರಿಗೆ ಯಾವ ಭೇದ ಭಾವವೂ ಇಲ್ಲ. ಶ್ರೀಮಂತ ಬಡವ ಪ್ರತಿಯೊಂದು ಮನೆಯಲ್ಲೂ ಡಯಾಬಿಟಿಸ್ ಎನ್ನುವಂಥದ್ದು ಕಾಣಿಸ್ಕೊಳ್ತಾ ಇದೆ. ಈ ಡಯಾಬಿಟಿಸ್ ಬರಬೇಕಾದ್ರೆ ಏನಾಗ್ತದೆ ಹೇಳಿ ನೋಡುವ? ಏನಾಗುತ್ತೆ? ಈ ಸ್ಟಾರ್ಟಿಂಗ್ 5 ವರ್ಷ ನಿಮ್ಗೆ ಏನು ಅನಿಸೋದಿಲ್ಲ. ಶುಗರ್ ಬಂದಾಗ ಏನು ಹೇಳ್ತೀರಿ ನೀವು? ಶುಗರ್ ಬಂದಿದೆ, ಟ್ಯಾಬ್ಲೆಟ್ ತಿಂತಾಯಿದ್ದೀನಿ, ಹಾಸ್ಪಿಟಲ್ ಡಾಕ್ಟರ್ ಇದ್ದಾರೆ, ಫಾರ್ಮಸಿಯಲ್ಲಿ ಮೆಡಿಸಿನ್ ಇದ್ದೀನಿ, ನಾನು ತಿಂತಾಯಿದ್ದೀನಿ, ಚೆನ್ನಾಗಿದ್ದೀನಿ, ಏನು ತೊಂದರೆ ಇಲ್ಲ, ಆ ಥರ ಹೇಳ್ತಾ ಇರ್ತೀರಿ. ಇದು 5-6 ವರ್ಷ ಆದ ನಂತರ ನಿಮಗೆ ಡಯಾಬಿಟಿಸ್ ಇರುವವ್ರಿಗೆ ಏನಾಗ್ತದೆ ಅಂತ ಹೇಳಿದರೆ ಪಾದ ಉರಿ ಶುರುವಾಗ್ತದೆ ರಾತ್ರಿ ಹೊತ್ತಲ್ಲಿ. ಯಾರ್ಯಾರಿಗೆ ಪಾದ ಉರಿ ಇದೆ ಕೈ ಎತ್ತಿ? ಶುಗರ್ ಇರೋರಲ್ಲಿ ರಾತ್ರಿ ಹೊತ್ತಲ್ಲಿ ಪಾದ ಉರಿ, ಬರ್ನಿಂಗ್ ಸೆನ್ಸೇಷನ್. ಓಕೆ. ಅದಾದ ನಂತರ ಫ್ರೀಕ್ವೆಂಟ್ ಯೂರಿನೇಷನ್ ಅಂತ ಕರಿತೀವಿ. ರಾತ್ರಿ ಮೂತ್ರಕ್ಕೊಂದು 3-4 ಸಲ ಎದ್ದೇಳುವವರು ಕೈ ಎತ್ತಿ ಶುಗರ್ ಇರೋರಲ್ಲಿ. ಎಲ್ಲರೂ ಓಕೆ. ಅಂದರೆ ಈ ಶುಗರ್ ಇರುವವರಿಗೆ ನಿಮ್ಮ ಪಾದ ಉರಿ ಶುರುವಾಗಿ ರಾತ್ರಿ ಮೂತ್ರಕ್ಕೆ 3 ಸಲ ಎದ್ದೇಳ್ತಾ ಇದ್ದೀರಾ ಅಂತೇಳಿ ಹೇಳಿದರೆ ನಿಮಗೆ ಶುಗರಲ್ಲಿ ಇನ್ನೊಂದು ಪ್ರಮೋಷನ್ ಬರ್ತಾಯಿದೆ. ಏನಂತೇಳಿ ಹೇಳಿದರೆ
ಡಯಾಬಿಟಿಕ್ ನ್ಯೂರೋಪತಿ ಅಂತ ಕರಿತೀವಿ. ಅಂದರೆ ಡಯಾಬಿಟಿಸ್ ಎನ್ನುವಂಥದ್ದು ನಿಮ್ಮ ನರಮಂಡಲವನ್ನು ಆವರಿಸ್ಕೊಂಡಿದೆ. ಕಂಪ್ಲೀಟ್ ನರ್ವಸ್ ಸಿಸ್ಟಮ್ ಎನ್ನುವಂಥದ್ದು ಡಯಾಬಿಟಿಸಿಂದಾಗಿ ಕೊಲ್ಯಾಪ್ಸ್ ಆಗ್ತಾ ಇದೆ. ಈ ಟೈಮಲ್ಲಿ ನಿಮ್ಮ ಡಯಾಬಿಟಿಕ್ ನ್ಯೂರೋಪತಿ, ಬರ್ನಿಂಗ್ ಸೆನ್ಸೇಷನ್ ಮತ್ತು ರಾತ್ರಿ ಫ್ರೀಕ್ವೆಂಟ್ ಯೂರಿನೇಷನ್ ಎನ್ನುವಂಥ ಸ್ಟಾರ್ಟ್ ಆಗ್ತದೆ. ಇದನ್ನು ಡಯಾಬಿಟಿಕ್ ನ್ಯೂರೋಪತಿ ಅಂತ ಕರಿತೀವಿ. ಒಂದು 15 ವರ್ಷ 20 ವರ್ಷ ಆದ ನಂತರ ಏನಾಗುತ್ತೆ ಅಂತ ಹೇಳಿದರೆ ನಿಧಾನಕ್ಕೆ ನಿಮ್ಮ ಕಾಲು ಬರ್ನಿಂಗ್ ಸೆನ್ಸೇಷನ್ ಜಾಸ್ತಿ ಆಗ್ತಾ ಹೋಗ್ತದೆ. ಇಂಡಿಯನ್ಸ್ ಬಣ್ಣ ಯಾವುದು ಹೇಳಿ? ಭಾರತದವ್ರ ಬಣ್ಣ ಯಾವುದು? ಕಪ್ಪಲ್ಲ, ಆಫ್ರಿಕಾದವರು. ಬಿಳಿ ಯುರೋಪ್ ಅವರು ಗೋಧಿ ಬಣ್ಣ 100%. ಈ ಮೇಡಮ್ ಇವರು ಮುಂದೆ ಇದ್ದಾರಲ್ಲ ಇಬ್ಬರು ಕರೆಕ್ಟ್ ಆನ್ಸರ್ ಮಾಡ್ತಾರೆ ಎಲ್ಲದಕ್ಕೂ ಅಲ್ವಾ? ಓಕೆ, ಗೋಧಿ ಬಣ್ಣ. ಈಗ ನೀವು ನೋಡಿರ್ಬೋದು, ಈಗ ಪೊಲೀಸ್ ಸ್ಟೇಷನ್ ಪೊಲೀಸ್ನವರಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಹಾಕಿರ್ತಾರೆ ಕಾಣೆಯಾಗಿದ್ದಾರೆ. ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು 100%. ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಅಂತ ಹಾಕಿರ್ತಾರೆ. ಈಗ ಪೊಲೀಸವರು ಸಾಧಾರಣ ಮೈಕಟ್ಟು ಹಾಕೋದು ನಿಲ್ಲಿಸಿದಾರಂತೆ. ಈಗ ಯಾರ್ದು ಸಾಧಾರಣ ಮೈಕಟ್ಟಿಲ್ಲಂತೆ. ಈಗೆಲ್ಲ XXL. ಅದಕ್ಕೋಸ್ಕರ ಗೋಧಿ ಬಣ್ಣ. ಓಕೆ, ಈ ಗೋಧಿ ಬಣ್ಣ ಇರುವಂಥ ಬಣ್ಣ ನಿಧಾನಕ್ಕೆ ಕಾಲಿನ ಬಣ್ಣ ಕಪ್ಪು ಬಣ್ಣಕ್ಕೆ, ಡಯಾಬಿಟಿಕ್ ನ್ಯೂರೋಪತಿ ಇರೋರಿಗೆ ಕಪ್ಪು ಬಣ್ಣಕ್ಕೆ ತಿರುಗಲಿಕ್ಕೆ ಶುರುವಾಗ್ತದೆ. ಓಕೆನಾ? ಅದಾದ ನಂತರ ನಿಮ್ಗೆ ಕಾಲಿಗೊಂದು ಮುಳ್ಳು ಚುಚ್ಚಿದ್ರೂ ವಾಸಿ ಆಗೋದಕ್ಕೆ 1 ತಿಂಗಳು ಬೇಕಾಗ್ತದೆ. ವಾಸಿ ಆಗಲಿಲ್ಲ ಅಂತೇಳಿ ಹೇಳಿದರೆ ಡಾಕ್ಟ್ರು ಏನು ಮಾಡ್ತಾರೆ? ಗ್ಯಾಂಗ್ರೇನ್ ವರ್ಡ್ ಕೇಳಿದ್ದೀರಾ? ಗ್ಯಾಂಗ್ರೇನ್ ಎನ್ನುವಂಥ ವರ್ಡು ಕಾಯಿಲೆ ಇದೆಯಲ್ಲ, ಇದು ಡಯಾಬಿಟಿಸ್, ಶುಗರ್ ಏನು ಬರುತ್ತೆ ಅದರ ಮುಂದುವರಿದ ಭಾಗ. ಓಕೆನಾ? ಗ್ಯಾಂಗ್ರೇನ್ ಎನ್ನುವಂಥದ್ದು ಹಾಗೆ ಬಂದಿರುವಂಥದ್ದಲ್ಲ, ಸಡನ್ನಾಗಿ ಬರುವಂಥದ್ದಲ್ಲ. ಶುಗರ್ನ ನೆಕ್ಸ್ಟ್ ಲೆವೆಲ್, ನೆಕ್ಸ್ಟ್ ಸ್ಟೇಜ್. ಓಕೆನಾ? ಈ ಗ್ಯಾಂಗ್ರೇನ್ ಎನ್ನುವಂಥದ್ದು ಬರುವಂಥದ್ದೇ. ಡಾಕ್ಟರ್ BM ಹೆಗ್ಡೆ ಅವರು ಹೇಳೋ ಪ್ರಕಾರ 80% ಯಾರು ಡಯಾಲಿಸಿಸ್ ಮಾಡ್ಕೋತಾ ಇದ್ದಾರೆ. ಡಯಾಲಿಸಿಸ್ ಅಂದರೆ ಏನು ಹೇಳಿ? ಕಿಡ್ನಿ ಪ್ರಾಬ್ಲಮ್ ಇರೋ, ಕಿಡ್ನಿಯಲ್ಲಿ ಕಿಡ್ನಿ ಏನು ಮಾಡುತ್ತೆ? ಬ್ಲಡ್ಡು ಶುದ್ಧೀಕರಣ ಮಾಡ್ತದಲ್ವಾ? ಪ್ಯೂರಿಫಿಕೇಷನ್. ಕಿಡ್ನಿ ಪ್ರಾಬ್ಲಮ್ ಇರುವವರು ಬ್ಲಡ್ ಪ್ಯೂರಿಫಿಕೇಷನ್ ಎಲ್ಲಿ ಮಾಡ್ಕೋತಾರೆ? ಹಾಸ್ಪಿಟ್ಲಿಗೆ ಹೋಗಿ ಒಂದು ಮೆಷಿನಲ್ಲಿ ಮಾಡಿಕೊಂಡು ಬರ್ತಾರಲ್ಲ, ಅದನ್ನು ಆ ಪ್ರೋಸೆಸ್ಸನ್ನು ಡಯಾಲಿಸಿಸ್ ಅಂತ ಕರಿತೀವಿ. ಈ ಡಯಾಲಿಸಿಸ್ ಮಾಡ್ಕೊಳ್ಳೋರಲ್ಲಿ 80% ಪೇಷಂಟು ಶುಗರ್ ಪೇಷಂಟ್ ಅಂತೆ. ಅರ್ಥ ಆಯ್ತಾ ನಿಮಗೆ? ಅಂದರೆ ಶುಗರ್ ಎನ್ನುವಂಥದ್ದು ನೆಗ್ಲೆಕ್ಟ್ ಮಾಡುವಂಥದ್ದಲ್ಲ. ಶುಗರ್ ಬರಬೇಕಾದ್ರೆ ಏನಾಗ್ತದೆ ಹೇಳಿ ನೋಡುವ. ನಿಮಗೆ ಏನು ಸಿಂಪ್ಟಮ್ಸ್ ಇರ್ತದೆ? ಬಾಯಾರಿಕೆ, ಹಸಿವೆ ಆದರೆ ಬೇಗ ಊಟ ಮಾಡಬೇಕು, ಆಮೇಲೆ ಇದೆಲ್ಲ ಸಿಂಪ್ಟಮ್ಸ್. ಓಕೆನಾ? ಶುಗರ್ ಯಾವುದು? ಆವಾಗ ಯೂರಿನ್ಗೆ ಹೋಗ್ಬೇಕಾಗ್ತದೆ, ಆಗಾಗ ಯೂರಿನ್ಗೆ ಹೋಗ್ಬೇಕಾಗ್ತದೆ. ಮತ್ತು ವೀಕ್ನೆಸ್ಸು, ಇದೆಲ್ಲ ಶುಗರ್ನ ಸಿಂಪ್ಟಮ್ಸು, ಆರಂಭಿಕ ಹಂತದ ಗುಣಲಕ್ಷಣಗಳು. ಈ ಬಾಡಿ ಒಳಗಡೆ ಏನಾಗಿರ್ತದೆ ಗೊತ್ತಾ ನಿಮಗೆ? ಶುಗರ್ ಬರುವಾಗ ಏನೋ ಮೆಕ್ಯಾನಿಸಮ್ ಚೇಂಜ್ ಆಗಿರಬೇಕಲ್ವಾ? ಮೊದಲಿನ ಥರನೇ ಇದ್ದಿದ್ದರೆ ಡಾಕ್ಟ್ರು ನಿಮಗೆ ಶುಗರ್ ಬಂದಿದೆ ಅಂತ ಹೇಳೋದಿಲ್ಲ. ಏನಾಗಿರ್ತದೆ ದೇಹದ ಒಳಗಡೆ ಶುಗರ್ ಬರುವಾಗ? ಏನು ಬದಲಾವಣೆ ಆಗಿರ್ತದೆ? ಬಾಡಿಗೆ ಬೇಕಾದಂಥ ಅಷ್ಟಿರಬೇಕು, ಇಲ್ಲ ಅಷ್ಟಿಲ್ಲದೆ ಜಾಸ್ತಿ ಆಗಿರ್ತದಲ್ವ? ಯಾಕೆ ಜಾಸ್ತಿ ಆಗೋದು ಅದಾಗಿದ್ದರೆ? ಮೇಡಮ್ ನೋಡಿ, ನೀವು ಇವ್ರು ಕರೆಕ್ಟ್ ಹೇಳ್ತಾರೆ. ನಿಮ್ಮ ಹೆಸರೇನು? ಲೀಲಾವತಿ ಅವರು ಕರೆಕ್ಟ್ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಇನ್ಸುಲಿನ್ ಅಂತ ಒಂದು ವರ್ಡ್ ಬಂತು ಅವ್ರ ಕಡೆಯಿಂದ. ಓಕೆ, ಕರೆಕ್ಟಾಗಿ ತಿಳ್ಕೊಳ್ಳಿ, ಹೇಳ್ತೀನಿ. ಈಗ ದೇಹದಲ್ಲಿ ನಿಮ್ಮ ಬಾಡಿ ಒಳಗಡೆ ಪ್ಯಾಂಕ್ರಿಯಾಸ್ ಎನ್ನುವಂಥ ಒಂದು ಗ್ಲ್ಯಾಂಡ್ ಇದೆ. ಏನು ಹೇಳಿ? ಪ್ಯಾಂಕ್ರಿಯಾಸ್. ಕನ್ನಡದಲ್ಲಿ ಏನು ಹೇಳ್ತಾರೆ? ಮೇದೋಜೀರಕ ಗ್ರಂಥಿ ಅಂತ ಹೇಳ್ತಾರೆ. ಈ ಮೇದೋಜೀರಕ ಗ್ರಂಥಿ ಏನು ಉತ್ಪಾದನೆ ಮಾಡ್ತದೆ? ಪ್ಯಾಂಕ್ರಿಯಾಸ್ ಒಂದು ಹಾರ್ಮೋನನ್ನು ಉತ್ಪಾದನೆ ಮಾಡ್ತದೆ, ಹಾರ್ಮೋನ್ ಪ್ರೊಡ್ಯೂಸ್ ಮಾಡುತ್ತೆ. ಯಾವ ಹಾರ್ಮೋನು? ಇನ್ಸುಲಿನ್ ಎನ್ನುವಂಥ ಹಾರ್ಮೋನನ್ನು ಪ್ರೊಡ್ಯೂಸ್ ಮಾಡುತ್ತೆ. ಈ ಇನ್ಸುಲಿನ್ ಹಾರ್ಮೋನ್ ಏನು ಮಾಡ್ತದೆ ಹೇಳಿ ನೋಡುವ? ನಿಮ್ಮ ಬಾಡಿಗೆ ಎಷ್ಟು ಗ್ಲೂಕೋಸ್ ಶುಗರ್ ಬೇಕು ಅಷ್ಟನ್ನೇ ಇಟ್ಕೊಂಡು ಉಳಿದಿರುವಂಥ ಎಕ್ಸ್ಟ್ರಾ ಶುಗರನ್ನು ಹೊರಗಡೆ ಕಳಿಸುವಂಥ ಕೆಲಸವನ್ನು ಯಾವ್ದು ಮಾಡ್ತದೆ? ಇನ್ಸುಲಿನ್ ಮಾಡ್ತದೆ. ಯಾವತ್ತು ನಿಮ್ಮ ಬಾಡಿ ಒಳಗಡೆ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲದೆ, ಪ್ಯಾಂಕ್ರಿಯಾಸಿಸ್ಗೆ ಪ್ರಾಪರ್ ಬ್ಲಡ್ ಸರ್ಕ್ಯುಲೇಷನ್ ಇಲ್ಲದೆ, ಪ್ಯಾಂಕ್ರಿಯಾಸಿಸ್ ಏನು ಮಾಡುತ್ತೆ? ತನ್ನ ಪ್ರೊಡಕ್ಷನನ್ನು ಕಡಿಮೆ ಮಾಡ್ತದೆ. ಯಾವ ಪ್ರೊಡಕ್ಷನನ್ನು? ಇನ್ಸುಲಿನ್ ಪ್ರೊಡಕ್ಷನನ್ನು ಕಡಿಮೆ ಮಾಡ್ತದೆ. ಇನ್ಸುಲಿನ್ ಪ್ರೊಡಕ್ಷನ್ ನಿಮ್ಮ ಬಾಡಿ ಒಳಗಡೆ ಕಡಿಮೆ ಆಯ್ತು ಅಂತ ಹೇಳಿದರೆ ಯಾವ್ದು ಜಾಸ್ತಿ ಆಗ್ತದೆ? ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ ನಿಮ್ಮ ಬಾಡಿ ಒಳಗಡೆ. ನೀವೀಗ ಡಾಕ್ಟ್ರ್ ಹತ್ರ ಹೋಗ್ತೀರಾ, ನಿಮ್ಮ ಡಾಕ್ಟ್ರ್ ಏನು ಹೇಳ್ತಾರೆ ಹೇಳಿ? ಶುಗರ್ ಲೆವೆಲ್ ಜಾಸ್ತಿ ಆಗಿದೆ, ಇವತ್ತಿಂದ ನಿಮಗೆ ನಿಮ್ಮ ಫ್ಯಾಕ್ಟ್ರಿ ಬಂದಾಗ್ತಾ ಇದೆ. ಯಾವ ಫ್ಯಾಕ್ಟ್ರಿ? ಶುಗರ್ ಫ್ಯಾಕ್ಟ್ರಿಯಾ? ಪ್ಯಾಂಕ್ರಿಯಾಸ್ ಎನ್ನುವಂಥ ಫ್ಯಾಕ್ಟ್ರಿ ಬಂದಾಗ್ತಾ ಇದೆ. ಇನ್ಸುಲಿನ್ ಎನ್ನುವಂತಹ ಉತ್ಪನ್ನ ಎನ್ನುವಂಥದ್ದು ಉತ್ಪಾದನೆ ಕಡಿಮೆ ಆಗ್ತಾ ಇದೆ. ಇವತ್ತಿಂದ ನಿಮಗೆ ಟ್ಯಾಬ್ಲೆಟ್
ಶುರುವಾಗ್ತಾ ಇದೆ, ಲೈಫ್ ಲಾಂಗ್ ಟ್ಯಾಬ್ಲೆಟ್ ಶುರುವಾಗ್ತಾ ಇದೆ. ಸುವರ್ಣಾಕ್ಷರಗಳಲ್ಲಿ ಬರೆದಿಡುವ ದಿನ ಅವತ್ತಿಂದ ಟ್ಯಾಬ್ಲೆಟ್ ಶುಗರ್ಗೆ. ಈಗ ಶುಗರ್ಗೆ ಏನು ಟ್ಯಾಬ್ಲೆಟ್ ತಗೊಳ್ತೀರಲ್ಲ, ಅದೇನು ಟ್ಯಾಬ್ಲೆಟ್ ಅದು? ಒಂದೊಂದು ಕಂಪ್ನಿದು ಒಂದೊಂದು ಹೆಸರಿದೆ, ಆದರೆ ಅದು ಇನ್ಸುಲಿನ್ ಟ್ಯಾಬ್ಲೆಟ್. ಓಕೆನಾ? ಇನ್ಸುಲಿನ್ ಟ್ಯಾಬ್ಲೆಟ್. ಈ ಇನ್ಸುಲಿನ್ ಎಷ್ಟು ದಿನ ಎಲ್ಲಿ ಉತ್ಪಾದನೆ ಆಗ್ತಾಯಿತ್ತು? ಇಷ್ಟು ದಿನ ಎಲ್ಲ ಆಗ್ತಾಯಿತ್ತು ಇದು? ಬಾಡಿ ಒಳಗಡೆ ಆಗ್ತಾಯಿತ್ತು. ಅಂದರೆ ನಾನು ಏನು ಹೇಳಲಿಕ್ಕೆ ಹೊರಟಿದ್ದೀನಿ ಅಂತ ಹೇಳಿದರೆ, ನಿಮಗೆ ಬೇಕಾಗುವಂಥ ಎಲ್ಲ ಮೆಡಿಸಿನ್ ನಿಮ್ಮ ಬಾಡಿ ಒಳಗಡೆ ಪ್ರೊಡ್ಯೂಸ್ ಆಗುತ್ತೆ. ಯಾವಾಗ? ನಿಮ್ಮ ಬಾಡಿಯಲ್ಲಿ ಫಿಸಿಕಲ್ ಆ್ಯಕ್ಟಿವಿಟಿ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿದ್ದಾಗ. ಬ್ಲಡ್ ಸರ್ಕ್ಯುಲೇಷನ್ ಪ್ರಾಬ್ಲಮ್ ಆಯ್ತು ಅಂತ ಹೇಳಿದರೆ ನಿಮ್ಮ ದೇಹದ ಅಂಗಾಂಗಗಳಿಗೆ ಪ್ರಾಪರ್ ನ್ಯೂಟ್ರಿಷನ್ ಸಪ್ಲೈ ಆಗಲ್ಲ. ಪ್ರಾಪರ್ ಫುಡ್ ಸಪ್ಲೈ ಆಗದೇ ಇರುವಾಗ ಈ ಪ್ರಾಬ್ಲಮ್ಗಳು, ಕಾಯಿಲೆ ಎನ್ನುವಂಥದ್ದು ಕಾಣಿಸ್ಕೊಳ್ತದೆ. ಬ್ಲಡ್ ಸರ್ಕ್ಯುಲೇಷನ್ ಎನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ? ಡಯಾಬಿಟಿಸ್ ಹೇಗೆ ಬರ್ತದೆ ಗೊತ್ತಾಯ್ತಲ್ಲ? ಶುಗರ್ ಹೇಗೆ ಬರ್ತದೆ? ಡಯಾಬಿಟಿಸ್ ಎನ್ನುವಂಥದ್ದು ಸುಮಾರು ಕಾಯಿಲೆಯನ್ನು ಬರುವಾಗೆ ಮಾಡ್ತದೆ. ಅದು ಸ್ಟಾರ್ಟಿಂಗಲ್ಲಿ ಶುಗರ್ ಲೆವೆಲ್ಲು ಅಷ್ಟೇ ಕಾಣಿಸ್ತದೆ. ಅದಾದ ನಂತರ ಬಹು ಅಂಗಾಂಗ ವೈಫಲ್ಯ ಇರ್ಬೋದು, ಕಿಡ್ನಿ ಪ್ರಾಬ್ಲಮ್ ಇರ್ಬೋದು, ಲಿವರ್ ಪ್ರಾಬ್ಲಮ್ ಇರ್ಬೋದು, ಬಿ ಪಿಯಲ್ಲಿ ವೇರಿಯೇಷನ್ಸ್ ಇರ್ಬೋದು, ಇದೆಲ್ಲವನ್ನು ಶುರು ಮಾಡ್ತದೆ. ಈ ಶುಗರ್ ಒಂದು ಕಂಟ್ರೋಲ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಿಮ್ಮ ನೆಕ್ಸ್ಟ್ ಜನ್ರೇಷನ್, ನಿಮ್ಮ ಮನೆಯಲ್ಲಿರುವಂಥ ಮಕ್ಕಳಿಗೆ ಕೆಲವೊಂದು ಸಲಹೆಗಳನ್ನು ಕೊಟ್ಟು ಅವರಿಗೆ ಶುಗರ್ ಬರದೇ ಇರುವ ಹಾಗೆ ನೋಡ್ಕೊಳ್ಳಿ. ಓಕೆನಾ? ಅದಾದ ನಂತರ ಆರ್ಥರೈಟಿಸ್ ಎನ್ನುವಂಥದ್ದು ತುಂಬ ಜನರಿಗಿದೆ. ಸಂಧಿವಾತ ಅಂತ ಕರಿತೀವಲ್ವಾ? ಆರ್ಥರೈಟಿಸ್, ಗಂಟು ನೋವು ಜಾಸ್ತಿ ಜನರಿಗೆ. ಕೆಲವರು ಹೀಗೆ ಕಾಲು ಹೀಗೆ ಮಾಡಿದರೆ ಟಕ್ ಟಕ್ ಸೌಂಡ್ ಬರ್ತದಲ್ಲ? ಯಾಕೆ ಸೌಂಡ್ ಬರ್ತದೆ ಅದು? ಈಗ ವೆಹಿಕಲ್ಗಳಲ್ಲಿ, ಗಾಡಿಗಳಲ್ಲಿ ಫ್ರಿಕ್ಷನ್ ಆಗದೆ ಇರುವ ಹಾಗೆ ಏನು ಯೂಸ್ ಮಾಡ್ತಾರೆ? ಗ್ರೀಸ್ ಮತ್ತು ಆಯಿಲನ್ನು ಯೂಸ್ ಮಾಡ್ತಾರಲ್ವಾ? ಈ ಗ್ರೀಸ್ ಮತ್ತು ಆಯಿಲನ್ನು ಲ್ಯೂಬ್ರಿಕೆಂಟ್ಸನ್ನು ಯೂಸ್ ಮಾಡ್ತಾರೆ. ಅಂದರೆ ಘರ್ಷಣೆಯನ್ನು ತಪ್ಪಿಸ್ತದೆ. ಅದೇ ರೀತಿಯ ಲ್ಯೂಬ್ರಿಕೆಂಟ್ ನಿಮ್ಮ ಗಂಟುಗಳ ಮಧ್ಯೆ ಇರುತ್ತೆ. ಸೈನೋವಿಯಲ್ ಫ್ಲೂಯಿಡ್ ಅಂತ ಕರಿತೀವಿ, ಒಂದು ಜೆಲ್ ಲ್ಯೂಬ್ರಿಕೆಂಟು. ಗಂಟು ಒಂದಕ್ಕೊಂದು ಟಚ್ ಆಗದೇ ಇರುವ ಹಾಗೆ, ಕಾರ್ಟಿಲೇಜ್ ಒಂದಕ್ಕೊಂದು ಟಚ್ ಆಗದೇ ಇರುವ ಹಾಗೆ ಒಂದು ಲ್ಯೂಬ್ರಿಕೆಂಟ್ ಇರ್ತದೆ. ಯಾವತ್ತು ನಿಮ್ಮ ಬಾಡಿಯಲ್ಲಿ ಫಿಸಿಕಲ್ ಆ್ಯಕ್ಟಿವಿಟಿ ಕಡಿಮೆ ಆಗುತ್ತೆ, ಸ್ಟಿಮ್ಯುಲೇಷನ್ ಕಡಿಮೆ ಆಗಿ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆದಾಗ ಈ ಜೆಲ್ ಎನ್ನುವಂಥದ್ದು ಲ್ಯೂಬ್ರಿಕೆಂಟ್ ಕಡಿಮೆ ಆಯಿತು ಅಂತ ಹೇಳಿದರೆ ಗಂಟು, ಮೂಳೆ ಒಂದಕ್ಕೊಂದು ಟಚ್ ಆಗಿ ಮೂಳೆ ಸವೆತ ಶುರುವಾಗ್ತದೆ. ಇದನ್ನು ಆರ್ಥರೈಟಿಸ್ ಪ್ರಾಬ್ಲಮ್ ಅಂತ ಕರಿತೀವಿ. ಆರ್ಥರೈಟಿಸಲ್ಲಿ ಮೂರಿದೆ. ಮೂರರಲ್ಲಿ ನಂಬರ್ 1 ಆಸ್ಟಿಯೋ ಆರ್ಥರೈಟಿಸ್ ಅಂತ ಕರಿತೀವಿ, ನಂಬರ್ 2 ರೊಮ್ಯಾಟೆಡ್ ಆರ್ಥರೈಟಿಸ್, ನಂಬರ್ 3 ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ಕರಿತೀವಿ. ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳಿದರೆ ನಿಮಗೆ ಕೇವಲ ನೀ ಜಾಯಿಂಟ್, ಗಂಟು ನೋವು, ಇದು ಮೊಣಕಾಲಿನ ಗಂಟು ನೋವಿರ್ತದೆ. ಇದರಲ್ಲೂ 2 ಥರ ಇರುತ್ತೆ. ಕೆಲವರಿಗೆ ಸುಮ್ಮನೆ ಕೂತ್ಕೊಂಡ್ರೆ ನೋವಿರುತ್ತೆ, ನಡೆದರೆ ನೋವಿರೋದಿಲ್ಲ. ಇನ್ನು ಕೆಲವರಿಗೆ ಕೂತ್ಕೊಂಡ್ರೆ ನೋವಿರೋದಿಲ್ಲ, ನಡೆದಾಡಿದರೆ ನೋವಿರ್ತದೆ. ಇದರಲ್ಲಿ 2 ಥರ ಇರುತ್ತೆ. ಅದಾದ ನಂತರ ರೊಮ್ಯಾಟೆಡ್ ಆರ್ಥರೈಟಿಸ್ ಅಂತ ಹೇಳಿದರೆ ನಿಮಗೆ ಕೇವಲ ಗಂಟು ನೋವು ಮಾತ್ರ ಅಲ್ಲ, ಮತ್ತು ಎಲ್ಲ ಗಂಟುಗಳಲ್ಲೂ ನೋವು, ಮಲ್ಟಿಪಲ್ ಜಾಯಿಂಟಲ್ಲಿ ಪೇಯ್ನ್ ಇರುತ್ತೆ. ಈಗ ಬೆನ್ನು ಮೂಳೆ ಇರ್ಬೋದು, ಕೈ ಬೆರಳು ಮೂಳೆ ಇರ್ಬೋದು, ಕೈ ಆ್ಯಂಕಲ್ ಇರ್ಬೋದು, ರಿಸ್ಟ್ ಇರ್ಬೋದು, ಎಲ್ಲಿ ನೋಡಿದ್ರು, ಯಾವ ಗಂಟು ನೋಡಿದ್ರು ನೋವು ಇರ್ತದೆ ಈ ರೊಮ್ಯಾಟೆಡ್ ಆರ್ಥರೈಟಿಸ್ ಪ್ರಾಬ್ಲಮ್ ಇರೋರಿಗೆ. ಓಕೆನಾ? ಹೌದು, ಬಾಡಿ ಪೇಯ್ನ್ ಬೇರೆ, ಅದು ಮಸಲ್ ಪೇಯ್ನ್ ಇರುತ್ತೆ. ಬೋನಲ್ಲಿ ಎಲ್ಲ ಗಂಟುಗಳಲ್ಲಿ ಮಾತ್ರ ನೋವು. ಕೆಲವರಿಗೆ ಕೈ ಬೆರಳು ಈಗ ಆಗಿರ್ತದೆ, ಬೆಂಡ್ ಆಗಿರ್ತದೆ. ಇಲ್ಲಿದ್ದಾರೆ ಸುಮಾರು ಜನ ಇದ್ದಾರೆ, ಆವಾಗ ಕೈ ಎತ್ತಿದ್ರು ಅಲ್ವಾ? ಇದನ್ನು ರೊಮ್ಯಾಟೆಡ್ ಆರ್ಥರೈಟಿಸ್ ಅಂತ ಕರಿತೀವಿ. ಅದಾದ ನಂತರ ಈ ಸೋರಿಯಾಟಿಕ್ ಆರ್ಥರೈಟಿಸ್ ತುಂಬಾ ಕಡಿಮೆ ಇರುತ್ತೆ. ಓಕೆ, ಅದು ಬೇಡ. ಇದಕ್ಕೆಲ್ಲದಕ್ಕೂ ಕಾರಣ ಈ ಸೈನೋವಿಯಲ್ ಫ್ಲೂಯಿಡ್ ಎನ್ನುವಂಥದ್ದು ಕಡಿಮೆ ಆಗುವಂಥದ್ದು. ಈ ರೊಮ್ಯಾಟೆಡ್ ಆರ್ಥರೈಟಿಸು ತುಂಬ ಸಿವಿಯರ್ ಆಗಿ ವೈರಲ್ ಫೀವರ್ ಬಂದ ನಂತರ ಒಂದು 60% ಜನರಿಗೆ ಚಿಕನ್ ಗುನ್ಯಾ ಅಂತ ಬರುತ್ತಲ್ಲ, ಇದಾದ ನಂತರ ಬರುತ್ತೆ ಅಂತ ಹೇಳ್ತಾರೆ. ಆದರೆ ಎಕ್ಸಾಕ್ಟಾಗಿ ಮೆಡಿಕಲ್ ಸೈನ್ಸಲ್ಲೂ ಯಾಕೆ ಬರುತ್ತೆ ಅಂತ ಗೊತ್ತಿಲ್ಲ. ನಮ್ಮ ಮೆಷಿನಲ್ ಥೆರಪಿ ತಗೊಂಡಾಗ ಸುಮಾರು ಜನರಿಗೆ ಗಂಟು ನೋವು ಕಡಿಮೆ ಆಗಿದೆ. ಯಾರ್ಯಾರಿಗೆ ಕಾಲು ಗಂಟು ನೋವು ಕಡಿಮೆ ಆಗಿದೆ ಕೈ ಎತ್ತಿ, ಥೆರಪಿಗೆ ಬಂದ ನಂತರ? ಸುಮಾರು ಜನರಿಗೆ ಕಾಲು ಗಂಟು ನೋವು, ಕೈ ಗಂಟು ನೋವು ಕಡಿಮೆ ಆಗಿದೆ. ಈ ಕಡಿಮೆ ಯಾಕಾಯ್ತು ಹೇಳಿ ನೋಡುವ. ಒಂದು ವಾರದಲ್ಲಿ ನಿಮಗೆ ಆ ಜೆಲ್ ಎಲ್ಲ ಬಂತಾ? ಬರಲಿಲ್ಲ. ಒಂದು ವಾರದಲ್ಲಿ ನಿಮಗೆ ಜೆಲ್ ಯಾವುದು ಬರಲಿಲ್ಲ. ಆದರೂ ನಿಮ್ಗೆ ಯಾಕೆ ಕಡಿಮೆ ಆಯ್ತು ಅಂತ ಹೇಳಿದರೆ, ನಮ್ಮ ಮೆಷಿನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗೋದ್ರ ಜೊತೆಗೆ ಸ್ಟಿಮ್ಯುಲೇಷನ್ ಅಂತ ಒಂದು ಆಗುತ್ತೆ. ಸ್ಟಿಮ್ಯುಲೇಷನ್ ಅಂತ ಹೇಳಿದರೆ ಒಂದೊಂದು ನಿಮಿಷಕ್ಕೂ ಒಂದೊಂದು ಪ್ರೋಗ್ರಾಮ್ ಚೇಂಜ್ ಆಗ್ತಾ ಇರುತ್ತೆ. ಅಬ್ಸರ್ವ್ ಮಾಡಿದ್ದೀರಾ? ಈ ಸ್ಟಿಮ್ಯುಲೇಷನ್ ಅಂತ ಕರಿತೀವಿ. ಒನ್ಸ್ ನಿಮ್ಮ ಬಾಡಿಯಲ್ಲಿ ಸ್ಟಿಮ್ಯುಲೇಷನ್ ಆಯ್ತು ಅಂತ ಹೇಳಿದರೆ ನಿಮ್ಮ ಬ್ರೈನಲ್ಲಿ ನ್ಯಾಚುರಲ್ ಆದಂತಹ ಪೇಯ್ನ್ ಕಿಲ್ಲರ್, ಪಿಟ್ಯೂಟರಿ ಗ್ಲ್ಯಾಂಡಲ್ಲಿ ಎಂಡೋರ್ಫಿನ್ ಎನ್ನುವಂಥ ಒಂದು ನ್ಯಾಚುರಲ್ ಪೇಯ್ನ್ ಕಿಲ್ಲರ್ ರಿಲೀಸ್ ಆಗುತ್ತೆ. ಇದರಿಂದಾಗಿ ನಿಮಗೆ
ಕಾಲು ಗಂಟು ನೋವು, ಕೈ ಗಂಟು ನೋವು ಎನ್ನುವಂಥದ್ದು ಕಡಿಮೆ ಆಗಿರುವಂಥದ್ದು. ಓಕೆನಾ? ಸುಮಾರು ಲಾಂಗ್ ರನ್ನಲ್ಲಿ 2-3 ವರ್ಷಗಳ ಕಾಲ ನಿರಂತರವಾಗಿ ಥೆರಪಿ ತಗೊಂಡ್ರೆ ಜೆಲ್ ಪುನಃ ರೀಫಾರ್ಮ್ ಆಗಿರುವಂಥ ಎಕ್ಸಾಂಪಲ್ಸ್ ಇದೆ. ಆದರೆ ನಿಮಗೆ ಈಗ ಈ ಹಂತದಲ್ಲಿ ನೋವು ಕಡಿಮೆ ಆಗಿರುವಂಥದ್ದು ನ್ಯಾಚುರಲ್ ಆಗಿ ಪೇಯ್ನ್ ಕಿಲ್ಲರ್ ರೀತಿಯಲ್ಲಿ ಕೆಲಸ ಮಾಡಿರುವಂಥದ್ದು. ನೋಡಿ, ನಿಮಗೆ ಈ ಗಂಟು ನೋವು, ಕುತ್ತಿಗೆ ನೋವು, ಕತ್ತು ಆ ಕಡೆ ಈ ಕಡೆ ತಿರ್ಸ್ಲಿಕ್ಕೆ ಆಗದೆ ಇರುವಂಥದ್ದು, ಬೆನ್ನು ನೋವು ಮತ್ತು ಈ ಗಂಟು ನೋವಿದ್ದಾಗ ಈ ಡಾಕ್ಟ್ರ್ ಹತ್ರ ನೀವು ಹೋದ್ರಿ ಅಂತೇಳಿ ಹೇಳಿದ್ರೆ ಡಾಕ್ಟ್ರ್ ಕೊಡುವಂಥ ಟ್ಯಾಬ್ಲೆಟ್ಸ್ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಇದೆ, ನಿನಗೆ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಬೇಕಂತ ಕೊಟ್ಟಿರ್ತಾರಲ್ವಾ? ನಿಜವಾಗ್ಲೂ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಇರುವವರಿಗೆ 1 ತಿಂಗಳಲ್ಲಿ ನೋವು ಕಡಿಮೆ ಆಗ್ತದೆ. 30% ಜನರಿಗೆ ಮಾತ್ರ. ಬಾಕಿ ಉಳಿದಿರುವಂಥ 70% ಜನ ನೀವು ಮತ್ತೆ ಪುನಃ 1 ತಿಂಗಳು ಬಿಟ್ಟು ಹಾಸ್ಪಿಟ್ಲಲ್ಲಿ ಡಾಕ್ಟ್ರ್ ಹತ್ರ ಹೋಗ್ತೀರಾ, ಡಾಕ್ಟ್ರೇ ನನಗೆ ನೋವು ಕಡಿಮೆ ಆಗಿಲ್ಲ ಅಂತೇಳಿ ಹೇಳ್ತೀರಾ. ಈ ಸಲ ಡಾಕ್ಟ್ರ್ ಏನು ಮಾಡ್ತಾರೆ ಹೇಳಿ, ಇನ್ನೊಂದು ಟ್ಯಾಬ್ಲೆಟನ್ನು ಸೇರಿಸಿರ್ತಾರೆ. ಯಾವುದನ್ನು? 100%. ಯಾವುದನ್ನು? ಪೇಯ್ನ್ ಕಿಲ್ಲರನ್ನು ಸೇರಿಸಿರ್ತಾರೆ. ನೀವು ಯಾವುದೇ ಗಂಟು ನೋವು, ಆರ್ಥರೈಟಿಸ್ ಪ್ರಾಬ್ಲಮ್ ಇರೋರ ಮಾತ್ರೆ 3 ಇರ್ತದೆ. ಅದರಲ್ಲಿ ನೀವು ಯಾರು ಬೇಕಾದರೂ ಮನೆಗೆ ಹೋಗಿ ನೋಡಿ, ಒಂದು ಟ್ಯಾಬ್ಲೆಟ್ ಯಾವುದು ಇರ್ತದೆ ಹೇಳಿ? ಪೇಯ್ನ್ ಕಿಲ್ಲರ್ ಇರ್ತದೆ. ಕ್ಯಾಲ್ಶಿಯಂ ಇದ್ದೇ ಇರುತ್ತೆ. ಒಂದು ಟ್ಯಾಬ್ಲೆಟ್ ಪೇಯ್ನ್ ಕಿಲ್ಲರ್ ಇದ್ದೇ ಇರ್ತದೆ. ಪೇಯ್ನ್ ಕಿಲ್ಲರ್ ಯಾವಾಗ ತಗೊಳ್ಬೇಕು ಹೇಳಿ? ಇನ್ ಕೇಸ್ ಎಮರ್ಜೆನ್ಸಿ, ನೀವು ಹಲ್ಲು ಕಿತ್ತಿದ್ದಾರೆ ಡಾಕ್ಟ್ರ್ ನಿಮ್ಮದು, 1 ದಿನ 2 ದಿನ ತಗೊಳ್ಳಿ ಅಂತ ಹೇಳಿದ್ದಾರೆ, ನೋ ಪ್ರಾಬ್ಲಮ್ ತಗೊಳ್ಳಿ. ಯಾವುದೋ ಮೇಜರ್ ಸರ್ಜರಿ ಆಗಿದೆ, 1 ವಾರ ತಗೊಳ್ಳಿ, ನೋ ಪ್ರಾಬ್ಲಮ್. ಆದರೆ ಯಾವತ್ತು ನೀವು ಪೇಯ್ನ್ ಕಿಲ್ಲರಿಂದ ಸಾಯೋ ತನಕ ಡೈಲಿ ತಿಂತೀನಿ ಅಂತ ಹೇಳಿದರೆ 100% ನಿಮ್ಮ ಕಿಡ್ನಿ ಇರ್ಬೋದು, ಲಿವರ್ ಇರ್ಬೋದು, ಇಂಟರ್ನಲ್ ಆರ್ಗನ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಎನ್ನುವಂಥದ್ದು ಕಾಣಿಸ್ಕೊಳ್ತದೆ. ಈ ಪೇಯ್ನ್ ಕಿಲ್ಲರಿಗೆ ಗೊತ್ತುಂಟ ನಿಮಗೆ ಕಾಲು ನೋವಿದೆಯಾ, ತಲೆನೋವಿದೆಯಾ ಅಂತೇಳಿ? ಈ ಲೇಡೀಸ್ ಅಂತೂ ಏನು ಮಾಡ್ತಾರೆ ಹೇಳಿ, ಒಂದು ತಲೆನೋವು ಬಂದ ತಕ್ಷಣ ಮನೆಯಲ್ಲಿರೋ ಮಕ್ಕಳನ್ನ ಅಂಗಡಿಗೆ ಕಳಿಸಿ 2 ವಿಕ್ಸ್ ಆ್ಯಕ್ಷನ್ 500 ಒಂದೇ ಸಲ ತರಿಸಿ ಅರ್ಧ ತಿಂತಾರಾ? ಇಲ್ಲ, 2 ಒಂದೇ ಸಲ ಸ್ವಾಹ 1000 mg ಟ್ಯಾಬ್ಲೆಟನ್ನು 5 ನಿಮಿಷದಲ್ಲಿ ಕುಡಿದು ಬಿಡ್ತಾರೆ ಅಲ್ವಾ? ಅಂದರೆ ಈ ನೋವಿನ ಮಾತ್ರೆ ಗೊತ್ತುಂಟ ನಿಮಗೆ? ಕಾಲು ಗಂಟು ನೋವಿದೆಯಾ, ತಲೆನೋವಿದೆ ಅಂತೇಳಿ ಆ ಮಾತ್ರೆ ಗೊತ್ತಾ? ಹಾಗಿದ್ರೆ ನೋವು ಕಡಿಮೆ ಹೇಗೆ ಮಾಡ್ತದೆ ಈ ಪೇಯ್ನ್ ಕಿಲ್ಲರು? ಹೇಗೆ? ಟೋಟಲ್ ಅದು ಹೇಗೆ ಅಂತ ಹೇಗೆ ಹೇಳ್ತೀನಿ ನೋಡಿ. ಈ ಪೇಯ್ನ್ ಕಿಲ್ಲರ್ ದೇವರನ್ನೇ ನಿಮ್ಮ ನೋವನ್ನು ಕಡಿಮೆ ಮಾಡೋದಿಲ್ಲ. ಅದು ಏನು ಮಾಡ್ತದೆ ಹೇಳಿದರೆ 5 ರಿಂದ 6 ಗಂಟೆಗಳ ಕಾಲ ನಿಮ್ಮ ಬ್ರೈನ್ಗೆ ನೋವಿನ ಸಿಗ್ನಲನ್ನು ತೆಗೆದುಕೊಂಡು ಹೋಗುವಂಥ ಸೆನ್ಸರಿ ನರಗಳನ್ನು ತಡೆ ಹಿಡಿದಿರ್ತದೆ. 6 ಗಂಟೆ ಆದ ನಂತರ ಮತ್ತೆ ಪುನಃ ನಿಮಗೆ ಶುರುವಾಯಿತು ಅಲ್ವಾ? ಅಂದರೆ ನಿಮಗೆ ನೋವು ಹೋಗಿದ್ದಲ್ಲ, ನೋವು ಮರೆಮಾಚಿರುವಂಥದ್ದು. ಅರ್ಥ ಆಯ್ತಾ? ನೋವು ಹಾಗೇ ಇದೆ, ನೋವು ನಿಮ್ಮ ಗಮನಕ್ಕೆ ಬರಲಿಲ್ಲ. ಅರ್ಥ ಆಯ್ತಲ್ಲ ನಿಮಗೆ? ಪೇಯ್ನ್ ಕಿಲ್ಲರ್ ಹಾಗೆ ಕೆಲಸ ಮಾಡುತ್ತೆ. ಅಂದರೆ ನಾನು ಹೇಳ್ತಾ ಇರುವಂಥದ್ದು ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟ್ರ್ ಹತ್ರ ಹೋಗಬೇಡಿ ಅಂತ ಹೇಳುವಂಥದ್ದಲ್ಲ. ಇನ್ ಕೇಸ್ ಎಮರ್ಜೆನ್ಸಿ ನಾವು ಡಾಕ್ಟ್ರ್ ಹತ್ರ ಹೋಗಬೇಕು, ಟ್ರೀಟ್ಮೆಂಟ್ ತಗೊಳ್ಳೇಬೇಕಾಗುತ್ತೆ. ಈಗ ಪ್ಲೇಟ್ಲೆಟ್ ಕಡಿಮೆ ಆಗಿಬಿಟ್ಟಿದೆ, 30,000ಕ್ಕೆ ಬಂದಿದೆ, ಮನೇಲಿ ಕೂತ್ಕೊಂಡು ಯೋಗ ಮಾಡಿದ್ರೆ ಆಗ್ತದಾ? ಆಗೋದಿಲ್ಲ. ಹಾಸ್ಪಿಟ್ಲಿಗೆ ಹೋಗ್ಬೇಕು, ಯೋಗ ಮೊದಲೇ ಮಾಡಬೇಕು ಬೇಕಿದ್ರೆ. ನೀವೀಗ ಆಕ್ಸಿಡೆಂಟಾಗಿ ಬ್ಲೀಡಿಂಗ್ ಆಗ್ತದೆ, ಮನೇಲಿ ಕೂತ್ಕೊಂಡು ಧ್ಯಾನ ಮಾಡಿದರೆ ಆಗೋದಿಲ್ಲ, ಹಾಸ್ಪಿಟ್ಲಿಗೆ ಹೋಗ್ಬೇಕು ಇನ್ ಕೇಸ್ ಎಮರ್ಜೆನ್ಸಿ. ಆದರೆ ಯಾವುದಕ್ಕೆ ಹೋಗಬೇಕು, ಯಾವುದು ಮಾಡಬೇಕು, ಯಾವುದು ಮಾಡಬಾರ್ದು ಅಂತ ನಮಗೆ ಗೊತ್ತಿರಬೇಕು. ಓಕೆ, ಇಲ್ಲಿ ನೋಡಿ, ಇಷ್ಟೊಂದು ಕಾಯಿಲೆಗಳು, ಶುಗರ್ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇಂಡಿಯಾದಲ್ಲಿ ಜಾಸ್ತಿ ಆಗ್ತಾಯಿದೆ. ಹಾಗಿದ್ರೆ ಏನು ಕಾರಣ ಇರ್ಬೋದು? ನೀವು ಆವಾಗಲೇ ಹೇಳಿದ್ರಿ, ಲೈಫ್ ಸ್ಟೈಲು, ನಾವು ಕೆಲಸ ಮಾಡೋದಿಲ್ಲ, ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ ಅಂತೇಳಿ. ಎಕ್ಸಾಂಪಲ್, ಯಾರ ಹತ್ರ ಆದರೂ ಕೇಳಿದ್ರೆ ಏನು ಹೇಳ್ತಾರೆ? ಒಬ್ಬರನ್ನ ಬಿಟ್ಟು ಬಾಕಿ ಉಳಿದವರೆಲ್ಲ ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ ಅಂತೇಳಿ ಹೇಳ್ತಾರೆ. ಎಕ್ಸಾಂಪಲಿಗೆ ಲೇಡೀಸ್, ನೀವು ಮನೆಯಲ್ಲೆಲ್ಲ ಪದಾರ್ಥ ಮಾಡಬೇಕಾದ್ರೆ ಮಸಾಲೆ ಹೇಗೆ ರುಬ್ತಾ ಇದ್ರಿ? ಮೊದಲು ಕಲ್ಲಲ್ಲಿ ರುಬ್ತಾ ಇದ್ರಿ, ದಿನಕ್ಕೊಂದು 2 ಗಂಟೆ ತಗೊಳ್ತಾ ಇದ್ರಲ್ಲ. ಬೆಳಿಗ್ಗೆ ಅಕ್ಕಿ, ಮಧ್ಯಾಹ್ನ ಮಸಾಲೆ, ಸಂಜೆ ಎಲ್ಲ ಸೇರಿ 1.5-2 ಗಂಟೆ ನಿಮಗೆ ಮಸಾಲೆ ರುಬ್ಲಿಕ್ಕೆ ಬೇಕಾಗ್ತಿತ್ತಲ್ವಾ? ಈಗ ಸ್ವಿಚ್ ಹಾಕಿದರೆ ಮಿಕ್ಸಿ ಗ್ರೈಂಡರ್. ಇವತ್ತು ಬೆಳಿಗ್ಗೆ ಕರೆಂಟ್ ಇಲ್ಲ ಅಂದರೆ ಇವತ್ತು ತಿಂಡಿ ಇಲ್ಲ. ಮಧ್ಯಾಹ್ನದವರೆಗೂ ಕರೆಂಟ್ ಬರಲಿಲ್ಲ ಅಂತೇಳಿ ಹೇಳಿದರೆ ಒಂದು ಬಿಸಿ ನೀರಿಗೆ ಟೊಮೊಟೊ ಈಗ ಮಾಡಿ ಹಾಕಿ, ಒಂದು ರಸಂ ಪೌಡ್ರ್ ಹಾಕಿ, ಇವತ್ತು ಸಾಂಬಾರು ಮುಗೀತು ಅಲ್ವಾ? ಅದೇ ರೀತಿಯಲ್ಲಿ ಈಗ ನೀವು ಬಾವಿಯಿಂದ ನೀರು ಹೇಗೆ ಎತ್ತುತ್ತಾ ಇದ್ರಿ? ಹಗ್ಗದಿಂದ ರಾಟೆಯಲ್ಲಿ ಎತ್ತುತ್ತಾ ಇದ್ರಿ. ಅಂದರೆ ದಿನಕ್ಕೊಂದು 200 ಕೊಡಪಾನ ನೀರನ್ನು ಎತ್ತುತ್ತಾ ಇದ್ದರು ಕೆಲವರು ಜಾಯಿಂಟ್ ಫ್ಯಾಮಿಲಿಯಲ್ಲಿ. ದಿನ 2-3 ಗಂಟೆ ಅದಕ್ಕೆ ಸ್ಪೆಂಡ್ ಮಾಡ್ತಾಯಿದ್ರಿ. ಅದ್ರ ಬದಲಿಗೆ ನೀವು ಏನಾದರೂ ಮಾಡಿದ್ದೀರಾ? ಈಗ ಮಾಡ್ತಾ ಇಲ್ಲಲ್ಲ, ಅದ್ರ ಬದಲಿಗೆ ಏನಾದರೂ ಮಾಡಿದ್ದೀರಾ? ಏನೂ ಮಾಡಲಿಲ್ಲ. ಮಾಡಿದ್ದೇನು ಹೇಳಿದರೆ ಟಿ ವಿ ನೋಡಿದ್ದಲ್ವಾ? ಓಕೆ, ಟಿ ವಿ ಅಲ್ಲ, ಈಗ ಮೊಬೈಲು. ಗಂಡಸರು ಹಾಗೆ ನಡ್ಕೊಂಡು ಹೋಗ್ತಾಯಿದ್ರಿ, ಸಂತೆ ಎಲ್ಲ ಆದರೆ 5-6 ಕಿಲೋಮೀಟ್ರು. ಈಗ ಬೆಳಿಗ್ಗೆ ಹಾಲು ತರಲಿಕ್ಕೆ ಹೇಗೆ ಹೋಗೋದು? ಈಗ ಸ್ಕೂಟಿಯಲ್ಲಿ ಹೋಗೋದು ಅಲ್ವಾ? ಅಂದರೆ ಫಿಸಿಕಲ್ ಆ್ಯಕ್ಟಿವಿಟಿ, ನಾವು ಮಾಡಬೇಕಾಗಿರುವಂಥ ಎಲ್ಲ ಕೆಲಸಗಳಿಗೂ ಮೆಷಿನರಿಗಳು ಬಂದು ಕೆಲಸ ಮಾಡ್ತಾಯಿದೆ. ಇದರಿಂದ ಏನಾಗ್ತಾಯಿದೆ ಅಂತ ಹೇಳಿದರೆ, ಸ್ಕೂಲ್ ಬಸ್ಸು, ನೀವೆಲ್ಲ ಸ್ಕೂಲ್ ಬಸ್ಸಿಗೆ ಹೋಗ್ತಾಯಿದ್ರಾ? ಸ್ಕೂಲಿಗೆ ಹೋಗ್ಬೇಕಾದ್ರೆ
ನಡ್ಕೊಂಡು ಹೋಗ್ತಾ ಇದ್ರಿ. ಈಗ ಯಾವ ರೀತಿ ನಿಮ್ಮ ಮಕ್ಕಳನ್ನು ಪ್ರೋಗ್ರಾಮ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಪಕ್ಕದ ಮನೆ ಬಾಗಿಲವರೆಗೂ ನನ್ನ ಮಗ ನಡಿಬಾರ್ದು, ನನ್ನ ಮನೆ ಬಾಗಿಲಿಗೆ ಸ್ಕೂಲ್ ಬಸ್ಸು ಬರಬೇಕು. ನನಗೆ ಆ ಕಾಲದಲ್ಲಿ ಬೆವರು ಬಂದಿದೆ, ಈಗ ನನ್ನ ಮಗನಿಗೆ ಬೆವರು ಬರಬಾರ್ದು ಅಂದರೆ ಆ ರೀತಿ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಇದರಿಂದ ಏನಾಗುತ್ತೆ ಅಂತೇಳಿ ಹೇಳಿದರೆ, ಬೆವರು ಏನದು ಡಿಟಾಕ್ಸಿಫಿಕೇಷನ್ ಅಂತ ಕರಿತೀವಿ. ನಿಮ್ಮ ದೇಹದಲ್ಲಿ ರಕ್ತ ಸಂಚಾರ ಹೇಗಾಗಬೇಕು ಅದೇ ರೀತಿಯಲ್ಲಿ ಡಿಟಾಕ್ಸಿಫಿಕೇಷನ್ ಎನ್ನುವಂಥದ್ದು ಆಗಬೇಕು. ಡಿಟಾಕ್ಸಿಫಿಕೇಷನ್ ಅಂತ ಹೇಳಿದರೆ, ಬೇಡದೇ ಇರುವಂಥ ಕಲ್ಮಶಗಳು ದೇಹದಿಂದ ಹೊರಗಡೆ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯದಲ್ಲಿ ಹೊರಗಡೆ ಹೋಗಬೇಕು. ಅಂದರೆ ನಿಮಗೀಗ ನೀವು ಕಾಲೇಜಿಗೆ ಹೋಗಬೇಕಾದ್ರೆ ನಿಮಗೆ ಡೆಫಿನೇಷನ್ ಬರೀರಿ ಅಂತೇಳಿ ವರ್ಡ್ ಕೊಡ್ತಾಯಿದ್ರಲ್ವಾ, ಡೆಫಿನೇಷನ್ ಬರೀಲಿಕ್ಕೆ ವಿವರಣೆಯನ್ನು ಬರೆಯಿರಿ ಅಂತೇಳಿ ಒಂದು ಪದವನ್ನು ಕೊಡ್ತಾಯಿದ್ರಲ್ವಾ. ಈಗ ಕಾಯಿಲೆಗೆ ಡೆಫಿನೇಷನ್ ಬರೆಯೋದಾದರೆ ಅಕ್ಯುಮುಲೇಷನ್ ಆಫ್ ಟಾಕ್ಸಿನ್ಸ್ ಅಂತ ಕರಿತೀವಿ. ಅಂದರೆ ನೀವು ಬೆವರಿರ್ಬೋದು, ಇದು ಹೊರಗಡೆ ಹೋಗುವ ಟೈಮಲ್ಲಿ ಹೋಗಲಿಲ್ಲ, ದೇಹದಲ್ಲಿ ಅಕ್ಯುಮುಲೇಟ್ ಆಗ್ತಾ ಇದೆ ಅಂತೇಳಿ ಹೇಳಿದರೆ ಅದು ಕಾಯಿಲೆ ರೂಪದಲ್ಲಿ ಹೊರಗಡೆ ಬರ್ತದೆ. ಅರ್ಥ ಆಯ್ತಾ? ಕಾಯಿಲೆ ಅಂದರೆ ಏನು ಹೇಳಿ, ಅಕ್ಯುಮುಲೇಷನ್ ಆಫ್ ಟಾಕ್ಸಿನ್ಸ್, ಬೇಡದೇ ಇರುವಂಥ ಕಲ್ಮಶಗಳು ಅಕ್ಯುಮುಲೇಟ್ ಆಗಿ ಕಾಯಿಲೆ ಆಗಿ ರೂಪುಗೊಳ್ಳುವಂಥದ್ದು. ಟಾಕ್ಸಿನ್ಸ್ ಹೇಗೆ ಹೊರಗಡೆ ಹೋಗ್ತದೆ ನಮ್ಮ ಬಾಡಿಯಿಂದ? ಈ ಟಾಕ್ಸಿನ್ಸನ್ನು ಹೊರಗಡೆ ಆಗೋದಕ್ಕೆ ಯಾವುದೇ ಟ್ಯಾಬ್ಲೆಟ್ಸ್ ಮೆಡಿಸಿನ್ ಎನ್ನುವಂಥದ್ದು ಮೆಡಿಕಲ್ ಸೈನ್ಸಲ್ಲಿಲ್ಲ. ಈ ಟಾಕ್ಸಿನ್ಸ್ ನಮ್ಮ ಬಾಡಿಯಿಂದ ಹೊರಗಡೆ ಹೇಗೆ ಹೋಗ್ತದೆ? ಒಂದು ಬೆವರು, ಮತ್ತು ಯೂರಿನ್, ಮತ್ತು ಇನ್ನೊಂದ್ರಲ್ಲಿ ಹೋಗ್ತದಲ್ಲ ಮೋಷನ್. 100% ಹೌದು, ಬೆವರು, ಯೂರಿನು, ಮೋಷನ್, ಇದು ಮೂರರ ಮೂಲಕ ನಿಮ್ಮ ಬಾಡಿಯಲ್ಲಿರುವಂತಹ ಬೇಡದೇ ಇರುವಂಥ ಕಲ್ಮಶಗಳು ಹೊರಗಡೆ ಹೋಗಬೇಕು. ಈ ಹೋಗಿಲ್ಲ ಅಂತೇಳಿ ಹೇಳಿದರೆ ಪ್ರಾಬ್ಲಮ್ ಆಗುವಂಥದ್ದು. ಬೆವರು ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲದೇ ಇದ್ದರೆ ಬೆವರು ಹೋಗೋದಿಲ್ಲ. ಮೂತ್ರದಲ್ಲೂ ಕ್ವಾಲಿಟಿ ಇಲ್ಲ, ಸುಮ್ಮನೆ ಕೂತ್ಕೊಂಡಿರ್ತೀರಿ, ನೀರು ಥರನೇ ಮೂತ್ರ ಹೋಗ್ತಾ ಇರ್ತದೆ. ಮೋಷನ್ ಅಂತೂ ಬಿಡಿ, ಈಗ 60% ಜನರಿಗೆ ಕಾನ್ಸ್ಟಿಪೇಷನ್ ಎನ್ನುವಂಥ ಪ್ರಾಬ್ಲಮ್ ಶುರುವಾಗಿದೆ ಅಂತೆ. ಕಾನ್ಸ್ಟಿಪೇಷನ್ ಅಂದರೆ ಏನು ಹೇಳಿ? ಕಾನ್ಸ್ಟಿಪೇಷನ್ ಅಂದ್ರೇನು? ಮಲಬದ್ಧತೆ ಅಂತ ಕರಿತೀವಿ. ಟಾಯ್ಲೆಟ್ಗೆ ಹೋಗಿ ಅರ್ಧ ಗಂಟೆ ಸರ್ಕಸ್ ಮಾಡಬೇಕು. ಈಗ ಮೊದಲೆಲ್ಲ ಟಾಯ್ಲೆಟಿಗೆ ಹೋಗಿ 5 ನಿಮಿಷದಲ್ಲಿ ಬರ್ತಾಯಿದ್ರು, ಈಗೆಲ್ಲ ಅರ್ಧ ಗಂಟೆ ಆದರೂ ಬರೋದಿಲ್ಲ. ಟಾಯ್ಲೆಟಿಗೆ ಹೋಗಿ ಕೆಲವರಿಗೆ ಒಂದು ಸಿಗರೇಟ್ ಹಚ್ಚಿದ್ರೆ ಮಾತ್ರ ಬರ್ತದಂತೆ ಟಾಯ್ಲೆಟಲ್ಲಿ, ಇಲ್ಲಾಂದರೆ ಬರೋದಿಲ್ಲಂತೆ. ನೀವು ಉತ್ತರ ಕರ್ನಾಟಕ ಹೋದರೆ ಅವರಿಗೊಂದು ವಿಮಲ್ ಪಾನ್ ಮಸಾಲ, ವಿಮಲ್ ಪಾನ್ ಮಸಾಲ ಹೊಡೆದು ಬಾಯಿಗೆ ಹಾಕ್ಕೊಂಡ್ರೆ ಬರ್ತದಂತೆ, ಇಲ್ಲಾಂದರೆ ಟೀ ಕುಡಿದ್ರೆ ಬರ್ತದಂತೆ. ಅಂದರೆ ಟಾಯ್ಲೆಟ್ಗೆ ಹೋಗಿ ಮೋಷನ್ ಪಾಸ್ ಮಾಡೋದಕ್ಕೂ ಸಪ್ಲಿಮೆಂಟ್ಸ್ ತಗೊಳ್ಬೇಕಾದಂಥ ಅವಶ್ಯಕತೆ ಬಿದ್ದಿದೆ. ಅಂದರೆ ಬಾಡಿಯಲ್ಲಿರುವಂಥ ಟಾಕ್ಸಿನ್ಸ್ ಎನ್ನುವಂಥದ್ದು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯದಲ್ಲಿ ಕರೆಕ್ಟಾಗಿ ಹೊರಗಡೆ ಹೋದರೆ ಮಾತ್ರ ಬಾಡಿ ಹೆಲ್ತ್ ಎನ್ನುವಂಥ ಚೆನ್ನಾಗಿರುತ್ತೆ. ಯಾವತ್ತು ಒಂದಿನ ನಿಮ್ಮ ಮೋಷನ್ ಕರೆಕ್ಟ್ ಹೋಗಿಲ್ಲ ಅಂದರೆ ಅವತ್ತು ನಿಮ್ಮ ಬಾಡಿ ಮತ್ತು ಮೈಂಡ್ ಫ್ರೀ ಆಗಿರ್ತದಾ? ಫ್ರೀ ಇರುವುದಿಲ್ಲ ಅಲ್ವಾ? ಅದೇ ರೀತಿಯಲ್ಲಿ ಡಿಟಾಕ್ಸಿಫಿಕೇಷನ್, ರಕ್ತ ಸಂಚಾರದ ಜೊತೆಗೆ ಡಿಟಾಕ್ಸಿಫಿಕೇಷನ್ ಎನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಈ ಬ್ಲಡ್ ಸರ್ಕ್ಯುಲೇಷನ್ ಯಾವುದ್ರಲ್ಲಿ ಆಗ್ತದೆ ಹೇಳಿ ನಿಮ್ಮ ಬಾಡಿಯಲ್ಲಿ? ಯಾವುದ್ರಲ್ಲಿ ಆಗ್ತದೆ? 100% ನರಗಳಲ್ಲಿ ಆಗೋದಿಲ್ಲ. ಎಲ್ಲ ಅಂದ್ಕೊಂಡಿದ್ದಾರೆ ನರಗಳಲ್ಲಿ ರಕ್ತ ಸಂಚಾರ ಆಗ್ತದೆ ಅಂತೇಳಿ. ನರಗಳಲ್ಲಿ ರಕ್ತ ಸಂಚಾರ ಆಗೋದಿಲ್ಲ. ರಕ್ತ ಸಂಚಾರ ಆಗೋದ್ರೆ ಯಾವುದರಲ್ಲಿ ಹೇಳಿ? ರಕ್ತನಾಳಗಳಲ್ಲಿ. ಯಾವುದರಲ್ಲಿ? ರಕ್ತನಾಳಗಳು, ವೇಯ್ನ್ಸ್ ಮತ್ತು ಆರ್ಟ್ರೀಸ್ ಅಂತ ಕರಿತೀವಿ. ಆರ್ಟ್ರೀಸು, ವೇಯ್ನ್ಸ್ ಮತ್ತು ಕ್ಯಾಪಿಲರೀಸ್ ಅಂತ ಕರಿತೀವಿ. ರಕ್ತನಾಳಗಳಲ್ಲಿ ರಕ್ತ ಸಂಚಾರ ಆಗ್ತದೆ. ಹಾಗಿದ್ರೆ ಈ ಹಾರ್ಟಿಂದ ಪಂಪ್ ಮಾಡಿರುವಂಥ ಬ್ಲಡ್ ಯಾವುದ್ರಲ್ಲಿ ಹೋಗ್ತದೆ? ರಕ್ತನಾಳ. ಯಾವ ರಕ್ತನಾಳದಲ್ಲಿ? ಅದು ಹೋಗಿರೋ ದಾರಿಯಲ್ಲಿ ಬರುವುದಿಲ್ಲ. ಹೋಗುವುದೇ ದಾರಿ ಒಂದು, ಮತ್ತು ಬರುವುದೇ ಇನ್ನೊಂದು ದಾರಿಯಲ್ಲಿ ಬರೋದು. ಹೋಗೋದು ಆರ್ಟ್ರೀಸಲ್ಲಿ, ವಾಪಸ್ ಬರೋದು ವೇಯ್ನ್ಸಲ್ಲಿ. 100% ವಾಪಸ್ ಬರೋದು ಯಾವುದರಲ್ಲಿ? ವೇಯ್ನ್ಸಲ್ಲಿ ವಾಪಸ್ ಬರುತ್ತೆ. ಹಾರ್ಟಿಂದ ಪಂಪ್ ಆಗಿರುವಂಥ ಶುದ್ಧ ರಕ್ತ ಇಲ್ಲಿವರೆಗೆ ಆರ್ಟ್ರೀಸಲ್ಲಿ ಬರುತ್ತೆ. ಇಲ್ಲಿ ಬಂದ ನಂತರ ಚಿಕ್ಕ ಚಿಕ್ಕದಾಗಿ ಸ್ಪ್ರೆಡ್ ಆಗಿ ಹೋಗಬೇಕಲ್ಲ, ಅದನ್ನು ಕ್ಯಾಪಿಲರೀಸ್ ಅಂತ ಕರಿತೀವಿ. ಒಂದು ಸಲ ನಿಮ್ಮ ದೇಹದ ಅಂಗವನ್ನು ತಲುಪಿದ ನಂತರ ಮತ್ತು ಪುನಃ ವಾಪಸ್ ಆಕ್ಸಿಜನೇಟ್ ಆಗೋದಕ್ಕೆ ಮೇಲೆ ವಾಪಸ್ ಬರ್ತದಲ್ಲ, ಅದು ಬರುವಂಥದ್ದು ಯಾವುದರಲ್ಲಿ? ವೇಯ್ನಲ್ಲಿ ಬರ್ತದೆ. ವೇಯ್ನ್, ಕನ್ನಡದಲ್ಲಿ ಅಪಧಮನಿಗಳು ಅಭಿಧಮನಿಗಳು ಕೇಳಿದಿರಲ್ಲ, ವೇಯ್ನ್ಸಲ್ಲಿ ವಾಪಸ್ ಬರ್ತದೆ. ಈ ವೆರಿಕೋಸ್ ವೇಯ್ನ್ ಇರೋರು ಕೈತಿ. ಓಕೆ. ವೆರಿಕೋಸ್ ವೇಯ್ನ್ ಆಗಿರೋದು ಯಾಕೆ ಹೇಳಿ ನಿಮಗೆ? ಆರ್ಟ್ರೀಸಲ್ಲಿ ಆಗಿಲ್ಲ. ಯಾಕೆ ಹೇಳಿ? ಈ ವೇಯ್ನ್ಗಳಿಗೆ ಅಪ್ಪು ಸಿಗ್ತದೆ. ಈ ಗಾಡಿನ ನ್ಯೂಟ್ರಲ್ ಮಾಡಿ ಡೌನಲ್ಲಿ ಬಿಟ್ಟರೆ ಸೀದಾ ಹೋಗ್ತದಲ್ವ, ಅದೇ ಪ್ರಾಬ್ಲಮ್ ಆಗೋದಿಲ್ಲ ಹೇಳಿ? ಮೇಲೆ ಅಪ್ಪಲ್ಲಿ ಪ್ರಾಬ್ಲಮ್ ಆಗೋದು. ಆರ್ಟ್ರೀಸಲ್ಲಿ ಸೀದಾ ಹೋಗ್ತದೆ ರಕ್ತ. ಪ್ರಾಬ್ಲಮ್ ಆಗೋದಲ್ಲಿ ವೇಯ್ನ್ಸಲ್ಲಿ ಪ್ರಾಬ್ಲಮ್ ಆಗೋದು. ಈ ವೇಯ್ನ್ಸಲ್ಲಿ ಪ್ರಾಬ್ಲಮ್ ಜಾಸ್ತಿ ಯಾರಿಗೆ ಬರ್ತದೆ ಅಂತ ಹೇಳಿದರೆ ನಿಂತ್ಕೊಂಡು ಕೆಲಸ ಮಾಡೋರಿಗೆ ಬರ್ತದೆ. ಈಗ ವೆರಿಕೋಸ್ ವೇಯ್ನ್ ಇರುವವರಲ್ಲಿ ಯಾರು ಮೊದಲು ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ರಿ ಕೈ ಎತ್ತಿ? ಎಲ್ಲರೂ ಆಲ್ಮೋಸ್ಟ್. ವೆರಿಕೋಸ್ ವೇಯ್ನ್ ಇರುವವರಲ್ಲಿ ಯಾರು ಮೊದಲು ನಿಂತ್ಕೊಂಡು ಕೆಲಸ ಮಾಡ್ತಾಯಿದ್ರಿ ಅಂತ ಗೊತ್ತಾಯ್ತಾ?
ನಿಂತ್ಕೊಂಡು ಕೆಲಸ ಮಾಡೋರಿಗೆ ಎಲ್ಲರಿಗೂ ಬರುತ್ತಂತಲ್ಲ. ವೆರಿಕೋಸ್ ವೇನಲ್ಲಿ ಇರೋರು ಮ್ಯಾಕ್ಸಿಮಮ್ ಜನ ಎಲ್ಲರೂ ನಿಂತ್ಕೊಂಡು ಕೆಲಸ ಮಾಡೋರು ಆಗಿರ್ತಾರೆ. ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ನೋಡಿ, ವೆರಿಕೋಸ್ ವೇನಲ್ಲೂ 2 ಥರ ಇರುತ್ತೆ. ಒಂದು ದಪ್ಪ ದಪ್ಪ ಗಂಟು ಥರ ಆಗಿರ್ತದೆ ಕಾಲಲ್ಲಿ, ಇನ್ನು ಕೆಲವರಿಗೆ ಈ ಜೇಡ್ರ ಪಲೆ ಥರ ಸ್ಪೈಡರ್ ನೆಟ್ಟಿರುತ್ತಲ್ಲ, ಸಪೂರ ಕೂದಲು ಥರ ಚಿಕ್ಕ ಚಿಕ್ಕದಾಗಿ ಬರುತ್ತೆ. ದಪ್ಪ ಗಂಟಾಗಿರೋರು ಕೈ ಎತ್ತಿ, ದಪ್ಪ ಗಂಟಾಗಿರೋರು. ಚಿಕ್ಕ ಚಿಕ್ಕದಾಗಿ ಸಪೂರ ಕೂದಲು ಥರ ಹಸಿರಾಗಿರೋರು. ಇದ್ರ 2 ಥರ ವೆರಿಕೋಸ್ ವೇನ್ ಇರ್ತದೆ. ಇದು ಜಾಸ್ತಿ ನಿಂತ್ಕೊಂಡು ಕೆಲಸ ಮಾಡೋರಿಗೆ ಜಾಸ್ತಿ ಬರುತ್ತೆ, ಆರ್ಮಿಯಲ್ಲಿರೋರಿಗೆ, ಪೊಲೀಸ್ನವರಿಗೆಲ್ಲ ಜಾಸ್ತಿ ಬರುವಂಥದ್ದು. ಲೇಡೀಸಿಗೆ ಇದು ಪ್ರೆಗ್ನೆನ್ಸಿಯಲ್ಲಿ ನಿಮಗೆ ಗಿಫ್ಟ್ ಇದು ಬಂದುಬಿಡುತ್ತೆ. ನೀವು ಏನು ಮಾಡಿಲ್ಲ ಅಂದರೂ ಬರುತ್ತೆ. ಕೆಲವರಿಗೆ ಡೆಲಿವರಿ ಆದ ನಂತರ ಹೋಗ್ತದೆ, ಕೆಲವರಿಗೆ ಹೋಗೋದೇ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಲೇಡೀಸಲ್ಲೇ ಇದು ಜಾಸ್ತಿ ಆಗುತ್ತೆ. ಯಾಕಂತ ಹೇಳಿದ್ರೆ ಮೊದಲೆಲ್ಲ ಕಿಚನ್ ಯಾವ ರೀತಿ ರೆಡಿ ಮಾಡ್ತಾಯಿದ್ರು ಹೇಳಿ? ನೀವು ತರಕಾರಿ ಕಟ್ ಮಾಡಿದ್ರು ಕೂತ್ಕೊಂಡು ಕಟ್ ಮಾಡಬೇಕು, ಪಾತ್ರೆ ತೊಳೆಯೋದಾದರೂ ಕೂತ್ಕೊಂಡೇ ಪಾತ್ರೆ ತೊಳಿಬೇಕು, ಮಸಾಲೆ ಹೇಗೆ ರುಬ್ಬಬೇಕು ಕೂತ್ಕೊಂಡು ಕಲ್ಲಲ್ಲಿ ಮಾಡಬೇಕು. ಈಗ ಮಾಡರ್ನ್ ಕಿಚನ್ ಯಾವ ರೀತಿ ರೆಡಿ ಆಗಿರುತ್ತೆ ಅಂತ ಹೇಳಿದರೆ ನೀವು ಯಾವ ಕೆಲಸ ಮಾಡಿದರೂ ನಿಂತ್ಕೊಂಡೇ ಮಾಡಬೇಕು. ಆದ್ದರಿಂದಾಗಿ ಇತ್ತೀಚಿನ ದಿನಗಳಲ್ಲಿ ಲೇಡೀಸಲ್ಲಿ ವೆರಿಕೋಸ್ ವೇನ್ ಎನ್ನುವಂಥ ಜಾಸ್ತಿ ಆಗಿರುತ್ತೆ. ನೀವು ಒಂದು ಸಲ ವೆರಿಕೋಸ್ ವೇನು ಇದು ಬಂತಂತ ಹೇಳಿದರೆ ನಿಮಗೆ ಯಾವ ಟ್ಯಾಬ್ಲೆಟು ಸ್ಟಾಕಿನ್ಸ್ ಹಾಕಿರ್ತಾರೆ, ಸಾಕ್ಸ್ ಕೊಟ್ಟಿರ್ತಾರೆ ಡಾಕ್ಟ್ರು, ಇದರಲ್ಲಿ ಯಾವುದರಲ್ಲೂ ನಿಮಗೆ ಕಡಿಮೆ ಆಗೋದಿಲ್ಲ. ಒನ್ಸ್ ಓಪನ್ ಆಯ್ತು ಅಂತ ಹೇಳಿದರೆ ಬ್ಲೀಡಿಂಗ್ ಕಂಟ್ರೋಲ್ ಮಾಡ್ಲಿಕ್ಕೆ ಬರೋಲ್ಲ ವೆರಿಕೋಸ್ ವೇನ್ ಪ್ರಾಬ್ಲಮ್ ಇರೋರಿಗೆ. ಕೆಲವರಿಗೆ ಸುಮಾರು ಜನರಿಗೆ ಓಪನ್ ಆಗಿ ಅಲ್ಸರ್ ಆಗಿರ್ತದೆ. ಓಕೆ, ಅಲ್ಸರ್ ಆಗಿರೋರು ಯಾರಿಲ್ಲಲ್ಲ ಇಲ್ಲಿ? ಓಕೆ, ಇದೆಯಾ? ಓಕೆ, ನಿಮಗೆ ಮೆಡಿಕಲ್ ಸೈನ್ಸಲ್ಲಿ ಸೊಲ್ಯೂಷನ್ ಎನ್ನುವಂಥದ್ದೇ ಇಲ್ಲ ಅಲ್ಸರ್ ಆಗಿರೋರಿಗೆ. ನಿಮಗೆ ಪ್ರಪಂಚದಲ್ಲಿ ವೆರಿಕೋಸ್ ವೇನ್ ಅಲ್ಸರ್ ಸರಿ ಮಾಡ್ಕೊಳ್ಬೇಕಂತ ಹೇಳಿದರೆ ನಮ್ಮ ಮೆಷಿನಲ್ಲೇ ಟ್ರೀಟ್ಮೆಂಟ್ ಬಿಟ್ಟರೆ ನಿಮಗೆ ಪ್ರಪಂಚದಲ್ಲಿ ಯಾವ ದೊಡ್ಡ ಹಾಸ್ಪಿಟ್ಲಿಗೆ ಹೋದರೂ ನಿಮಗೆ ಟ್ರೀಟ್ಮೆಂಟ್ ಇಲ್ಲ. ಎಷ್ಟು ದಿನದಿಂದ ಬರ್ತಾಯಿದ್ರಿ? ಇಲ್ಲಿ ಎಷ್ಟು ದಿನದಿಂದ ಬರ್ತಾಯಿದ್ರಿ? 6 ದಿನ ಆಯಿತಾ? 6 ದಿನದಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ? ಆಪ್ರೇಷನ್ ಆಗಿದೆಯಾ? ಓಕೆ, ಅಂದರೆ ವೆರಿಕೋಸ್ ವೇನ್ ಇದು ಏನು ಮಾಡ್ತದೆ ಈ ಮೆಷಿನ್ ಅಂತ ಹೇಳಿದರೆ, ಒಳಗಡೆ ಕ್ಲಾಟ್ ಆಗಿರುವಂಥ ಬ್ಲಡ್ಡನ್ನು 3 ತಿಂಗಳ ಒಳಗಡೆ 80% ಕ್ಲಾಟನ್ನು ರಿಮೂವ್ ಮಾಡ್ತದೆ. ಅರ್ಥ ಆಯ್ತಾ? ಅದ್ರ ವಾಲ್ಲು ಬ್ಲಾಕ್ ಆಗಿರುವಂಥದ್ದನ್ನು ಓಪನ್ ಮಾಡಿ ಬ್ಲಡ್ ಸರ್ಕ್ಯುಲೇಷನ್ ಆಗುವ ಹಾಗೆ ಮಾಡ್ತದೆ. ಯಾವುದೇ ಸ್ಟಾಕಿನ್ಸು ಟ್ಯಾಬ್ಲೆಟ್ ಇಲ್ಲದೇ ನಿಮಗೆ ವೆರಿಕೋಸ್ ವೇನ್ ಎನ್ನುವಂಥದ್ದು ಇದರಲ್ಲಿ ನಾರ್ಮಲ್ ಆಗಿರುತ್ತೆ. ಅದಾದ ನಂತರ ಸುಮಾರು ಜನ ಥೈರಾಯ್ಡ್ ಇರೋರು ಇದ್ರಿ ಅಲ್ವಾ? ಥೈರಾಯ್ಡ್ ಆಲ್ಮೋಸ್ಟ್ ಸುಮಾರು ಒಂದು 20 ಜನ ಇದ್ದಿದ್ರು ಅವಾಗ. ಈ ಥೈರಾಯ್ಡ್ ಪ್ರಾಬ್ಲಮ್ಮು ಹಾಗೆ ಜಾಸ್ತಿ ಲೇಡೀಸಿಗೆ ಬರುವಂಥದ್ದು. ಇದು ಲೇಡೀಸಿಗೆ ಥೈರಾಯ್ಡ್ ಗ್ಲ್ಯಾಂಡ್ ಎಲ್ಲಿರ್ತದೆ ಹೇಳಿ? ಕುತ್ತಿಗೆಯಲ್ಲಿರ್ತದೆ. ಯಾವ ಶೇಪಲ್ಲಿ ಇರ್ತದೆ? ಬಟರ್ಫ್ಲೈ ಶೇಪಲ್ಲಿ, ಚಿಟ್ಟೆ ಆಕಾರದಲ್ಲಿ ಇರ್ತದೆ. ಇಲ್ಲಿ ನೋಡಿ, ಥೈರಾಯ್ಡ್ ಗ್ಲ್ಯಾಂಡ್ ಎನ್ನುವಂಥದ್ದು ಥೈರಾಕ್ಸಿನ್ ಎನ್ನುವಂಥ ಒಂದು ಹಾರ್ಮೋನನ್ನು ರಿಲೀಸ್ ಮಾಡುತ್ತೆ. ಏನು ಹೇಳಿ? ಥೈರಾಕ್ಸಿನ್ ಎನ್ನುವಂಥ ಒಂದು ಹಾರ್ಮೋನನ್ನು ರಿಲೀಸ್ ಮಾಡುತ್ತೆ. ಈ ಥೈರಾಯ್ಡ್ ಪ್ರಾಬ್ಲಮ್ ಇರೋರಿಗೆ ನೀವು ನೋಡಿರ್ಬೋದು, ಕೆಲವರು ನಾನು ದಿನಕ್ಕೆ 1 ಚಪಾತಿ ತಿಂತಾ ಇದ್ದೀನಿ ಆದರೂ ದಪ್ಪ ಆಗ್ತಿದ್ದೀನಿ ಅಂತ ಹೇಳ್ತಾರೆ. ಕೆಲವರು ನಾ ದಿನ 10 ಕಿಲೋಮೀಟ್ರ್ ನಡೀತೀನಿ ಆದರೂ ಸಣ್ಣ ಆಗ್ತಾ ಇಲ್ಲ ಅಂತ ಕೆಲವರು ಹೇಳ್ತಾರೆ. ಪ್ರಾಬ್ಲಮ್ ಇರೋದು ಚಪಾತಿಯಲ್ಲೂ ಅಲ್ಲ, ವಾಕಿಂಗಲ್ಲೂ ಅಲ್ಲ. ಪ್ರಾಬ್ಲಮ್ ಇರೋದು ಎಲ್ಲಿ ಹೇಳಿ? ಥೈರಾಯ್ಡ್ ಗ್ಲ್ಯಾಂಡಲ್ಲಿ ಎಕ್ಸ್ಟ್ರಾ ಹಾರ್ಮೋನ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಅಥವಾ ಕಡಿಮೆ ಹಾರ್ಮೋನ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಇದರಲ್ಲಿ ಹೈಪೋಥೈರಾಯ್ಡಿಸಮ್ ಮತ್ತು ಹೈಪರ್ ಥೈರಾಯ್ಡಿಸಮ್ ಅಂತ 2 ಇದೆ. ಈ ಹೈಪೋಥೈರಾಯ್ಡಿಸಮ್ ಅಂತ ಹೇಳಿದರೆ ಜಾಸ್ತಿ ಹಾರ್ಮೋನ್ ಪ್ರೊಡ್ಯೂಸ್ ಆಗುವಂಥದ್ದು, ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳಿದರೆ ಕಡಿಮೆ ಹಾರ್ಮೋನ್ ಪ್ರೊಡ್ಯೂಸ್ ಆಗುವಂಥದ್ದು. ಈ ಕಡಿಮೆ ಪ್ರೊಡ್ಯೂಸ್ ಆಗುವವರು ಜಾಸ್ತಿ ಸಣ್ಣ ಆಗ್ತಾರೆ, ಸಪೂರ ಆಗ್ತಾರೆ. ಒಂದು ಕೆಲಸ ಮಾಡ್ಕೊಂಡು ಬಾ ಅಂತ ಹೇಳಿದರೆ 5 ಕೆಲಸ ಮಾಡ್ಕೊಂಬರ್ತಾರೆ. ಈ ಹೈಪೋಥೈರಾಯ್ಡಿಸಮಲ್ಲಿ ಜಾಸ್ತಿ ಪ್ರೊಡ್ಯೂಸ್ ಆಗೋರು ಏನು ಮಾಡ್ತಾರೆ ಅಂತ ಹೇಳಿದರೆ ಅವ್ರಿಗೆ ಜಾಸ್ತಿ ನಿದ್ದೆ ಬರ್ತದೆ, ಅದ್ರ ಜೊತೆಗೆ ದಪ್ಪ ಆಗ್ತಾ ಇರ್ತಾರೆ. ನೀವು 24 ಗಂಟೆ ನಿದ್ದೆ ಮಾಡಂತೇಳಿ ಹೇಳಿದ್ರು ಅವರಿಗೆ ಖುಷಿ. ಓಕೆನಾ? ಬಾಡಿಯಲ್ಲಿ ಇದಿರೋದಿಲ್ಲ, ಉಲ್ಲಾಸ ಇರೋದಿಲ್ಲ, ಆ ರೀತಿ ಇರ್ತಾರೆ. ಈ ನಮ್ಮ ಮೆಷಿನಲ್ಲಿ ಥೆರಪಿ ತಗೊಂಡಾಗ ಯಾವುದೇ ಟ್ಯಾಬ್ಲೆಟ್ಸ್ ಮೆಡಿಸಿನ್ ಇಲ್ದೇ ನೀವು ಬೇಕಿದ್ರೆ ಚಾಲೆಂಜ್ ಮಾಡಿ ನೋಡ್ಬೋದು. ಇವತ್ತು ಥೈರಾಯ್ಡ್ ರಿಪೋರ್ಟ್ ತೊಗೊಂಡು ಬನ್ನಿ, 3 ಮಂತ್ಸ್ ಬಿಟ್ಟು ಇನ್ನೊಂದು ಥೈರಾಯ್ಡ್ ರಿಪೋರ್ಟ್ ತೊಗೊಳ್ಳಿ, ನಿಮಗೆ ನಾರ್ಮಲ್ ಆಗಿರುತ್ತೆ, ಯಾವುದೇ ಟ್ಯಾಬ್ಲೆಟ್ಸ್ ಮೆಡಿಸಿನ್ ಇಲ್ಲದೆ. ಮೆಡಿಕಲ್ ಸೈನ್ಸಲ್ಲಿ ನಿಮ್ಗೆ ಏನಂತ ಹೇಳಿದರೆ ಲೈಫ್ ಲಾಂಗ್ ಒನ್ಸ್ ಥೈರಾಯ್ಡ್ ಅಂತ ಹೇಳಿದರೆ ಟ್ಯಾಬ್ಲೆಟ್ ಎನ್ನುವಂಥದ್ದನ್ನು ತಿಂತಾನೆ ಇರಬೇಕಾಗುತ್ತೆ. ಒನ್ಸ್ ನಿಮ್ಗೆ ನಿದ್ದೆ ಸರಿಯಾಗಿ ಟ್ರ್ಯಾಕಿಗೆ ಬಂತಂತ ಹೇಳಿದರೆ ಥೈರಾಯ್ಡ್ ನಾರ್ಮಲ್ ಆಗಿರುತ್ತೆ. ಥೈರಾಯ್ಡಿಂದ ಸೈಡ್ ಎಫೆಕ್ಟ್ ತುಂಬಾ ಇದೆ. ನಿಮಗೆ ಮಕ್ಕಳಾಗೋದಕ್ಕಿಂತ ಮೊದಲೇ ಥೈರಾಯ್ಡ್ ಇದೆ ಅಂತ ಹೇಳಿದರೆ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಮು ಇರ್ತದೆ. ಅಂದರೆ ಮಕ್ಕಳಾಗದೇ ಇರುವಷ್ಟು ರೇಂಜಿಗೆ ಥೈರಾಯ್ಡಿಂದ ಎಫೆಕ್ಟ್ ಆಗ್ತಾ ಇರ್ತದೆ. ಓಕೆನಾ? ಓಕೆ, ಆಲ್ಮೋಸ್ಟ್ ಎಲ್ಲರೂ ಥೆರಪಿಗೆ ಬರ್ತಾ ಇದ್ರಿ. ಇದರಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಮತ್ತು ನರಗಳಿಗೆ ಕೊಡುವಂಥ ಥೆರಪಿ ಆಗಿರ್ತದೆ. ಆವಾಗಲೇ ನಾನು ಕೇಳಿದೆ ಬ್ಲಡ್ ಸರ್ಕ್ಯುಲೇಷನ್ ಯಾವುದ್ರಲ್ಲಿ ಆಗ್ತದೆ ಅಂತೇಳಿ ಹೇಳಿ. ನೀವೇನು ಹೇಳಿದ್ರಿ? ಕೆಲವರು ಹೇಳಿದ್ರಿ ನರಗಳಲ್ಲಿ ಅಂದ್ರಿ, ಆಮೇಲೆ ರಕ್ತನಾಳಗಳಲ್ಲಿ ಅಂತ ಗೊತ್ತಾಯಿತು. ಹಾಗಿದ್ರೆ ಈ ನರಗಳು ಏನು ಕೆಲಸ ಮಾಡ್ತದೆ ನಮ್ಮ ಬಾಡಿಯಲ್ಲಿ ಅಂತ ಹೇಳಿ ಬೇಸಿಕ್ ಟಾಪಿಕನ್ನು ಮುಗಿಸೋಣ. ಆಮೇಲೆ ಒಂದು 10 ನಿಮಿಷ ಇರ್ತದೆ. ನರಗಳು ಏನು ಮಾಡ್ತದೆ ನಿಮ್ಮ ಬಾಡಿಯಲ್ಲಿ? ನರಗಳ ಕೆಲಸ ಏನು? ನರಗಳು ವೆರಿ ವೆರಿ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಈ ನರಗಳ ಉದ್ದ, ಒಬ್ಬ ಮನುಷ್ಯನ ನರಗಳನ್ನು ಉದ್ದ ಜಾಯಿಂಟ್ ಮಾಡ್ಕೊಂಡು ಹೋದರೆ ಈ ಭೂಮಿಯನ್ನು 1.5 ಸುತ್ತ ಹಾಕ್ಬೋದಂತೆ.
ಎಷ್ಟು ಸಪೂರ ನರಗಳು ನಿಮ್ಮ ಬಾಡಿಯಲ್ಲಿ ಇರ್ತದೆ ಅಂತ ಹೇಳಿದರೆ, ನಿಮ್ಮ ಒಂದು ಕೂದಲನ್ನು 6 ಭಾಗವಾಗಿ ಸೀಳಿದರೆ, ಕಟ್ ಮಾಡಿದ್ರಲ್ಲ, ಸೀಳಿದರೆ ಎಷ್ಟು ಸಪೂರ ಆಗ್ತದೆ, ಅಷ್ಟು ಸಪೂರ ನರಗಳು ನಮ್ಮ ದೇಹದಲ್ಲಿ ಇರ್ತದೆ. ಹಾಗಿದ್ರೆ ಈ ನರಗಳ ಕೆಲಸ ಏನು ನಮ್ಮ ಬಾಡಿಯಲ್ಲಿ? ನರಗಳೇನು ಮಾಡ್ತವೆ ನಿಮ್ಮ ಬಾಡಿಯಲ್ಲಿ? ಏನು? ಸೈನ್ಸ್, ಸಿಗ್ನಲ್. ಓಕೆ, 100% ಸಿಗ್ನಲ್. ಬ್ಲಡ್ ಅಲ್ಲ, ಬ್ಲಡ್ ಸರ್ಕ್ಯುಲೇಷನ್ ಕೆಲಸ ಅಲ್ಲ, ನರಗಳು ಸಿಗ್ನಲನ್ನು ಪಾಸ್ ಮಾಡ್ತದೆ. ಹೇಗಂತೇಳಿ ಹೇಳಿದರೆ ನೋಡಿ, ಎಕ್ಸಾಂಪಲ್, ನೀವು ಮೆಷಿನಲ್ಲಿ ಥೆರಪಿ ನರಗಳಲ್ಲಿ 2 ಇದೆ. ಒಂದು ಸೆನ್ಸರಿ ನರು ಮತ್ತು ಮೋಟರಿ ನರು ಅಂತ ಕರಿತೀವಿ. ಕನ್ನಡದಲ್ಲಿ ಕ್ರಿಯಾವಾಹಿನಿ ಮತ್ತು ಜ್ಞಾನವಾಹಿನಿ ಅಂತ ಕರಿತೀವಿ. ಈ ನರಗಳು ಹೇಗೆ ಕೆಲಸ ಮಾಡುತ್ತಂತೇಳಿ ನಾವು ತಿಳ್ಕೊಳ್ಳುವ. ಈಗ ಈ ಮೆಷಿನಲ್ಲಿ ಥೆರಪಿ ತಗೊಳ್ಳುವಾಗ ಅದರಲ್ಲಿ ಡಿಸ್ಪ್ಲೇನೇನೋ ಬರೆದಿರ್ತಾರಲ್ಲ, ಅದನ್ನು ನೋಡಿದ್ದೀರಾ? ಡಿಸ್ಪ್ಲೇ ನೋಡಿದ್ದೀರಾ? ನೋಡಿಲ್ವಾ? ಹಾಂ, ಏನು ಬರೆದಿರ್ತಾರೆ ಫಸ್ಟ್ ಲೈನಲ್ಲಿ? ಟೈಮ್ ಎಷ್ಟು ಹೇಳಿ? 30 ಮಿನಿಟ್ಸ್. ಎಲ್ಲ ನೋಡ್ಕೊಂಡಿದ್ರಲ್ಲ ನಿಮ್ಮದು? ಹಾಂ, ಅಲ್ಲ ಪಕ್ಕದಲ್ಲಿರೋರದ್ದು ಮಾತ್ರ ನೋಡಿ, ನಿಮ್ಮದು ನೋಡಿಲ್ವ? ನೋಡಿದ್ದೀರಲ್ಲ? ಓಕೆ, ವೆರಿ ಗುಡ್. ಫಸ್ಟ್ ಲೈನಲ್ಲಿ ಏನು ಬರೆದಿರ್ತದೆ? ಟೈಮ್ ಬರೆದಿರ್ತದೆ. ಓಕೆ, ಕರೆಕ್ಟಾಗಿ ಜ್ಞಾಪಕ ಮಾಡ್ಕೊಳ್ಳಿ. ಟೈಮ್ ಆದ ನಂತರ ಅದ್ರ ಕೆಳಗಡೆ ಇನ್ನೊಂದು ಲೈನ್ ಇರುತ್ತೆ. ಏನು ಹೇಳಿ? ಫುಟ್ ಅಂತ ಬರೆದಿರುತ್ತಲ್ವ? ಹಾಂ, ಅದೆಷ್ಟಿರ್ತದೆ? 1 ರಿಂದ 99 ಇರ್ತದೆ. 100 ಅಲ್ಲ, 99, 99 ತನಕ ಇರ್ತದೆ. ಓಕೆನಾ? ಕರೆಕ್ಟಾಗಿ ಆನ್ಸರ್ ಮಾಡಬೇಕೀಗ. ಗಮನವಿಟ್ಟು ಕೇಳಿ. 1ಕ್ಕಿಂತ ಜಾಸ್ತಿ, 10ಕ್ಕಿಂತ ಕಡಿಮೆ. ಯಾರ್ಯಾರು ತಗೊಳ್ತಿದ್ರಿ ಕೈ ಎತ್ತಿ? ಯಾರೂ ಇಲ್ವಾ? ಓ ಮೈ ಗಾಡ್. 10ಕ್ಕಿಂತ ಜಾಸ್ತಿ, 20ಕ್ಕಿಂತ ಕಡಿಮೆ. ಗೊತ್ತಾಯ್ತಲ್ಲ ನಿಮ್ಗೆ ಏನಂತೇಳಿ? ಮಧ್ಯದಲ್ಲಿರೋದು ಫುಟ್ ಅಂತ ಬರ್ತಿದೆ ನೋಡಿ. ಇಂಟೆನ್ಸಿಟಿ ಅಂದರೆ ನಿಮ್ಮ ನರಗಳು ಯಾವ ತೀವ್ರತೆಯಲ್ಲಿ ಥೆರಪಿಯನ್ನು ತಗೊಳ್ತಾ ಇದೆ ಅಂತೇಳಿ ಅದು ಇಂಡಿಕೇಟ್ ಮಾಡುತ್ತೆ. 1ಕ್ಕಿಂತ ಜಾಸ್ತಿ, 10ಕ್ಕಿಂತ ಕಡಿಮೆ ಯಾರೂ ಇಲ್ಲ. 10ಕ್ಕಿಂತ ಜಾಸ್ತಿ, 20ಕ್ಕಿಂತ ಕಡಿಮೆ ಕೈ ಎತ್ತಿ. ಒಬ್ಬರಿದ್ದೀರಾ? ನೀವು ಡೈಲಿ ವಾಕ್ ಮಾಡ್ತೀರಲ್ಲ? ವೆರಿ ಗುಡ್. 20ಕ್ಕಿಂತ ಜಾಸ್ತಿ, 30ಕ್ಕಿಂತ ಕಡಿಮೆ ಕೈ ಎತ್ತಿ. ಓಕೆ, 30ಕ್ಕಿಂತ ಜಾಸ್ತಿ, 40ಕ್ಕಿಂತ ಕಡಿಮೆ. ಓಕೆ, 40ಕ್ಕಿಂತ ಜಾಸ್ತಿ, 60ಕ್ಕಿಂತ ಕಡಿಮೆ, 60 ಇನ್ ಬಿಟ್ವೀನ್. ಇದು ಮೆಜಾರಿಟಿ. 40 ರಿಂದ 60 ಮಧ್ಯೆ ಅಲ್ವಾ? ಓಕೆ, 60ಕ್ಕಿಂತ ಜಾಸ್ತಿ, 80ಕ್ಕಿಂತ ಕಡಿಮೆ. ನನಗೆ 99 ಇಟ್ಟರು ನನಗೇನು ಗೊತ್ತಾಗೋದಿಲ್ಲ ಅನ್ನೋರು ಕೈ ಎತ್ತಿ. ಓಕೆ, ಇದಕ್ಕೂ ಇದೆ ಜನ ಇಲ್ಲಿ, ಸುಮಾರು ಇದೆ ಅಲ್ವಾ? 99 ಇಟ್ಟರೆ ಗೊತ್ತಾಗದೇ ಇರೋರು ಒಂದೆಷ್ಟು ಜನ ಇದ್ದಾರೆ ಇವರೇ? ಟೋಟಲ್ ಬರುವವರಲ್ಲಿ ಎಷ್ಟು ಜನ ಇದ್ದರು? 99 ಅವರು. ಅಂದಾಜು ಎಷ್ಟು ಜನ ಇರ್ಬೋದು ಅಂತ? ಟೋಟಲ್ 300 ಜನರಲ್ಲಿ ಎಷ್ಟು ಜನರಿಗೆ 99 ಇದೆ? 50 ಜನರಿಗೆ 99 ಇದೆಯಾ? ಓ ಮೈ ಗಾಡ್. ಇದು ಎಂಥ ನಂಬರ್ ಇದು? ಈಗ 30, 40, 50 ಈಗ ಜಾಸ್ತಿ ಒಂದು ಕ್ಯಾಟಗರಿ, 70, 80, 99 ಈ ಜಾಸ್ತಿ ಇಟ್ಕೊಂಡಿದ್ದಾರಲ್ಲ, ಆ ಮಿಷಿನಲ್ಲಿ ಏನೋ ಪ್ರಾಬ್ಲಮ್ ಇದೆಯಾ? ಪ್ರಾಬ್ಲಮ್ ಯಾವ ಮಿಷಿನಲ್ಲಿದೆ? ಈ ಮಿಷಿನಲ್ಲಿದೆ. ಅದು ಹೇಗಿದೆ ಅಂತ ನಾನು ಹೇಳ್ತೀನಿ ನೋಡಿ. ಈಗ ನೀವು ಪುತ್ತೂರಲ್ಲಿ ಜೋರು ಚಳಿ ಆದರೆ ಎಂತ ಕುಡಿತೀರಿ? ನೀರು ಕುಡಿತೀರಾ? ಜೋರು ಚಳಿ ಆದರೆ ಕಾಫಿ, ಟೀಯಾ? ಗಂಡಸರು ಬಿಸಿ ನೀರಂತೆ. ಇವರು ಗಂಡಸರು ಬಿಸಿ ನೀರಾ? ಹೌದು, ಬಿಸಿ ನೀರು ಮಾತ್ರ ಕುಡಿಯೋದಲ್ಲ ನೀವು. ಎಷ್ಟೇ ಚಳಿ ಆಗಲಿ, ಎಷ್ಟೇ ಮಳೆ ಬಂದರೂ ಬಿಸಿ ನೀರು ಕುಡಿಯೋದಲ್ಲ? ಓಕೆ. ನಮ್ಮ ಪುತ್ತೂರಿನ ಗಂಡಸರು ತುಂಬ ಒಳ್ಳೆಯವರು. ಎಷ್ಟೇ ಮಳೆ ಬರಲಿ, ಎಷ್ಟೇ ಚಳಿ ಆಗಲಿ, ಇವರು ನಾವು ಬಿಸಿ ನೀರು ಬಿಟ್ಟು ಬೇರೆ ಏನೂ ಕುಡಿಯೋದಿಲ್ಲ ಅಂದ್ಕೊಳ್ಳೋಣ. ಓಕೆ, ಅಂದ್ಕೊಳ್ಳೋಣ. ಬಿಸಿ ನೀರು ಬಿಟ್ಟು ಏನೂ ಕುಡಿಯೋದಿಲ್ಲ ಅವ್ರು ಅಂದ್ಕೊಳ್ಳೋ. ಇಲ್ಲ, ಕಾಫಿ ಅಂದ್ಕೊಳ್ಳೋಲ್ಲ. ಕಾಫಿ ಕುಡಿತೀರ? ಕಾಫಿ ಕುಡಿದ್ರೆ ಬಾಡಿ ಹೀಟ್ ಆಗುತ್ತಲ್ಲ. ಕಾಫಿ. ಈ ಗಂಡಸರು ಏನು ಮಾಡ್ತಾರೆ? ಹೆಂಡತಿಗೆ ಕಾಫಿ ಬಿಸಿ ಮಾಡ್ಕೊಂಡು ಬಾ ಅಂತ ಹೇಳ್ತಾರೆ ಕೆಲವು ಗಂಡಸರು. ನಿನ್ನೆ ಜಗಳ ಆಗಿರ್ತದೆ, ಅವರೇ ಹೋಗಿ ಕಾಫಿ ಬಿಸಿ ಮಾಡ್ಕೊಂಡು ಕುಡಿಲಿಕ್ಕೆ ಕಿಚನ್ಗೆ ಹೋಗ್ತಾರೆ. ಓಕೆ, ಈ ಕಾಫಿ ಮಾಡ್ಕೊಂಡು ಬಾ ಅಂತ ಪ್ರೇರಣೆ ನಿಮಗೆ ಕೊಡುವಂಥದ್ದು ಒಂದು ನರ. ಈ ಚಳಿ ಆಗ್ತಾಯಿದೆ, ಕಾಫಿ ಕುಡಿಯೋ, ಇನ್ನೇನನ್ನೋ ಕುಡಿ ಅಂತ ಪ್ರೇರಣೆ ಕೊಡುವಂಥದ್ದು
ಮೋಟರಿ ನರ್ವ್ಸ್ ಅಂತ ಕರಿತೀವಿ, ಕನ್ನಡದಲ್ಲಿ ಕ್ರಿಯಾವಾಹಿನಿ ಅಂತ ಕರಿತೀವಿ. ಈ ಒಂದು ನರ ನಿಮಗೆ ಉತ್ತೇಜನ ಕೊಡ್ತದೆ. ಏನು ಹೇಳು, ಚಳಿ ಆಗ್ತಾ ಇದೆ ಕಾಫಿ ಕುಡಿ ಅಂತ. ಓಕೆನಾ? ಅದಾದ ನಂತರ ನಿಮಗೆ ಕಾಫಿ ಕುಡಿಲಿಕ್ಕೆ ನೀವು ಕಿಚನ್ಗೆ ಹೋಗ್ತಾರೆ. ನಿಮ್ಮ ಹೆಂಡತಿ ಕಾಫಿ ಮಾಡ್ಕೊಂಡು ಬರಲಿಕ್ಕೆ ಕಿಚನ್ಗೆ ಹೋಗ್ತಾರೆ. ಹೆಂಡತಿಗೂ ಗಂಡನಿಗೂ ನಿನ್ನೆ ಜಗಳ ಆಗಿರ್ತದೆ. ಹೆಂಡತಿಗೆ ಸ್ವಲ್ಪ ಸಿಟ್ಟಿರ್ತದೆ ಗಂಡನ ಮೇಲೆ. ಕಾಫಿ ಬಿಸಿ ಮಾಡೋದ್ರ ಜೊತೆಗೆ ನೀವಲ್ಲ, ಅಲ್ಲಿ ಜಗಳ ಆಗಿರ್ತದಲ್ಲ ಅವರು. ಕಾಫಿ ಬಿಸಿ ಮಾಡೋದ್ರ ಜೊತೆಗೆ ಸ್ವಲ್ಪ ಲೋಟವನ್ನು, ಸ್ಟೀಲ್ ಲೋಟ, ಗ್ಯಾಸಿಗೆ ತುದಿ ಸ್ವಲ್ಪ ಗ್ಯಾಸಿಗೆ ಹಿಡಿದು ಬಿಸಿ ಮಾಡ್ಕೊಂಡು ಹೋಗಿ ಗಂಡನ ಮುಂದೆ ಕುಟ್ತಾರಂತೆ. ನೋಡಿ, ಇಡೋದಿಲ್ಲ ಅಂತ, ಕುಟ್ತಾರಂತೆ, ಇಟ್ಟಿರ್ತಾರೆ. ಗಂಡ ಪಾಪ ಅಮಾಯಕ, ಅವನಿಗೆ ಕಾಫಿ ಬಿಸಿ ಇರ್ತದೆ ಅಂತ ಗೊತ್ತಾದರೆ ಲೋಟ ಬಿಸಿ ಇದೆ ಅಂತೇಳಿ ಗೊತ್ತಿಲ್ಲ. ಅವ ಎಂತ ಮಾಡಿರ್ತಾನೆ, ಕೈ ಹಾಕಿರ್ತಾನೆ ಲೋಟಕ್ಕೆ. ಒಂದೇ ಸಲ ಕೈ ಸುಡ್ತದೆ. ಕಾಫಿ ಸ್ಟೋರಿ ಮುಗೀತು. ಈಗ ಕೈ ಸುಡ್ತು ನೋಡಿ. ಆ ಪೇಯ್ನ್ ಸಿಗ್ನಲನ್ನು ನಿಮ್ಮ ಬ್ರೈನಿಗೆ ತಗೊಂಡು ಹೋಗಿರುವಂಥದ್ದು ಸೆನ್ಸರಿ ನರ್ವಸ್ ಅಂತ ಕರಿತೀವಿ. ಜ್ಞಾನವಾಹಿನಿ ಎನ್ನುವಂಥ ನರ ನೋವಿನ ಸಿಗ್ನಲನ್ನು ನಿಮ್ಮ ಬ್ರೈನಿಗೆ ತಗೊಂಡೋಯ್ತು. ಈಗ ನೋಡಿ, 40, 50, 60, 70, 60ರವರೆಗೆ ನಿಮ್ಮ ಜ್ಞಾನವಾಹಿನಿಯ ಕಾರ್ಯಕ್ಷಮತೆ ಕಡಿಮೆಯಾಗಿ ನಿಮ್ಮ ಸೆನ್ಸರಿ ನರ್ವಸ್ ಸಿಸ್ಟಮಲ್ಲಿರುವಂತಹ ಸೆಲ್ಸ್ಗಳು ಡೆಡ್ ಆಗ್ತಾ ಇದೆ ಅಂತೇಳಿ ಅರ್ಥ. 70, 80, 99 ಇಟ್ಟರು ಏನೂ ಗೊತ್ತಾಗದೇ ಇರುವವರಿಗೆ ಕಂಪ್ಲೀಟಾಗಿ ಸೆನ್ಸರಿ ನರ್ವಸ್ ಸಿಸ್ಟಮ್ ಎನ್ನುವಂಥದ್ದು ನಿಮ್ಮ ಬಾಡಿಯಲ್ಲಿ ಕೊಲ್ಯಾಪ್ಸ್ ಆಗಿದೆ. ಶುಗರ್ ಇರೋರಿಗೆ ಡಯಾಬಿಟಿಕ್ ನ್ಯೂರೋಪತಿ ಎನ್ನುವಂಥ ಪ್ರಾಬ್ಲಮಲ್ಲಿದ್ದೀರಿ ಅಂತೇಳಿ ಇಂಡಿಕೇಟ್ ಮಾಡ್ತದೆ ಈ ನಂಬರ್ ಎನ್ನುವಂಥದ್ದು. ಅರ್ಥ ಆಯ್ತಾ? ಸರಿಯಾಗಿ ನಿಮಗೆ ಕರೆಕ್ಟು ಸೆನ್ಸರಿ ನರ್ವಸ್ ಕರೆಕ್ಟಾಗಿ ಕೆಲಸ ಮಾಡ್ತಾ ಇದೆ ಅಂತೇಳಿ ಹೇಳಿದ್ರೆ 20ರ ಒಳಗಡೆ 20ರ ಒಳಗಡೆ ನೀವು ಡೈಲಿ ವಾಕ್ ಮಾಡ್ತೀರಲ್ಲ, ಎಷ್ಟು ಗಂಟೆ ಮಾಡ್ತೀರಿ? ಒಂದು ಅರ್ಧ ಗಂಟೆ ಮಾಡ್ತೀರಾ? ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀರಿ? 15 ವರ್ಷದಿಂದ ಮಾಡ್ತಾಯಿದ್ರು. ಅರ್ಥ ಆಯ್ತು ನಿಮಗೆ? ಯಾಕೆ ಮೇಡಮ್ 15 ವರ್ಷದಿಂದ ವಾಕ್ ಮಾಡ್ತಾ ಇರುವಂಥ ಸೆನ್ಸರಿ ನರ್ವಸ್ ಸಿಸ್ಟಮ್ 20 ಇಂಟೆನ್ಸಿಟಿ ಒಳಗಡೆ ಸೆನ್ಸ್ ಆಗ್ತಾ ಇದೆ. ಅರ್ಥ ಆಯ್ತು ನಿಮಗೆ? ನಮ್ಮ ಬೆಂಗಳೂರಲ್ಲಿ ನಮ್ಮದು ಆಫೀಸ್ ಸ್ಟಾರ್ಟಿಂಗ್ ಮಾಡಿದಾಗ ತುಮಕೂರಿಂದ ಒಬ್ಬರು ರೈತರು ಥೆರಪಿಗೆ ಬರ್ತಾಯಿದ್ರು. 76 ವರ್ಷದಲ್ಲಿ 12 ಇಂಟೆನ್ಸಿಟಿಯಲ್ಲಿ ಥೆರಪಿ ತಗೊಳ್ತಾಯಿದ್ರು ರೈತರು. ಡೈಲಿ ಫಿಸಿಕಲ್ ಆ್ಯಕ್ಟಿವಿಟಿ ಎನ್ನುವಂಥದ್ದು ಇರ್ತಾಯಿತ್ತು. ಅಂದರೆ ಸೆನ್ಸರಿ ನರ್ವಸ್ ಸಿಸ್ಟಮ್ ಎನ್ನುವಂಥದ್ದು ಪ್ರಾಬ್ಲಮ್ ಇದ್ದಾಗ ನಿಮ್ಗೆ ಗೊತ್ತಿರ್ಬೋದು, ನಿಮ್ಮ ಮನೆಯಲ್ಲಿ ನೀವು ಕೈಯಾಗಿ ಮುಟ್ಲಿಕ್ಕೂ ಬಿಸಿ ಇರ್ತದೆ ನೀರು, ಅದು ನಿಮಗೆ ಟಚ್ ಮಾಡಲಿಕ್ಕೂ ಆಗೋದಿಲ್ಲ. ಅದನ್ನೇ ನಿಮ್ಮ ಮನೇಲಿ ಯಾರೋ ಒಬ್ಬರು ಸ್ನಾನ ಮಾಡ್ಕೊಂಡು ಬಂದಿರ್ತಾರೆ ಕೆಲವರು. ಅಂದರೆ ಅಷ್ಟು ಸೆನ್ಸರಿ ನರ್ವಸ್ ಸಿಸ್ಟಮ್ ಎನ್ನುವಂಥದ್ದು ಪ್ರಾಬ್ಲಮ್ ಆಗಿರ್ತದೆ. ಈ ಸೆನ್ಸರಿ ನರ್ವಸ್ ಸಿಸ್ಟಮ್ ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರೆ ಈ ಡಯಾಬಿಟಿಸ್ ಇರೋರಿಗೆಲ್ಲ ಡಯಾಬಿಟಿಕ್ ನ್ಯೂರೋಪತಿ ಬರುತ್ತೆ. ಅದಾದ ನಂತರ ಡಯಾಬಿಟಿಕ್ ರೆಟಿನೋಪತಿ ಬರುವಂಥದ್ದು, ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಪ್ರಾಬ್ಲಮ್ ಬರುವಂಥದ್ದು ಎಲ್ಲ ಇದರಿಂದ ಬರುವಂಥದ್ದು. ಅರ್ಥ ಆಯ್ತಾ? ಅಂದರೆ ಈ ಥೆರಪಿ ತಗೊಳ್ಳೋದ್ರಿಂದ ಕೆಲವರಿಗೆ ಡೌಟ್ ಇದೆ, ಯಾಕೆ ತಗೊಳ್ಬೇಕು ನಾನು ಅಂತೇಳಿ. 10 ನಿಮಿಷದಲ್ಲಿ ಮುಗಿಸ್ತೀನಿ. ಯಾಕೆ ತಗೊಳ್ಬೇಕಂತೇಳಿ. ಯಾಕಂತ ಹೇಳಿದರೆ ಕೆಲವೊಂದು ಕಾಯಿಲೆಗಳಿಗೆ ನಿಮ್ಮ ಮೆಡಿಕಲ್ ಸೈನ್ಸಲ್ಲಿ ಟ್ರೀಟ್ಮೆಂಟ್ ಎನ್ನುವಂಥದ್ದೇ ಇಲ್ಲ. ಅದು ಯಾವುದಲ್ಲ ಅಂತ ನಾನು ಹೇಳ್ತೀನಿ. ಒಂದು, ಈ ಗಂಟು ನೋವಿರೋರಿಗೆ ಸರ್ವೈಕಲ್ ಸ್ಪಾಂಡಲೈಸಿಸ್, ಕುತ್ತಿಗೆ ಆ ಕಡೆ ಈ ಕಡೆ ತಿರ್ಸ್ಲಿಕ್ಕೆ ಬರದೇ ಇರುವಂಥದ್ದು, ಬೆನ್ನು ನೋವು ಮತ್ತು ಗಂಟು ನೋವಿಗೆ ಪೇಯ್ನ್ ಕಿಲ್ಲರ್ ಇಲ್ಲದೆ ನೀವು ಟ್ರೀಟ್ಮೆಂಟ್ ಮಾಡ್ಕೊಳ್ತಾ ಇದ್ದೀರಂತೇಳಿ ಹೇಳಿದರೆ ಅದು ನಮ್ಮ ಮೆಷಿನಿಂದ ಮಾತ್ರ ಆಗುವಂಥದ್ದು, ಬೇರೆ ಯಾವುದರಲ್ಲೂ ಆಗೋದಿಲ್ಲ. ಅದಾದ ನಂತರ ಮತ್ತೆ ಮೇಜರ್ ಆಗಿ ನಿಮ್ಮ ಬಾಡಿಯಲ್ಲಿ ಡಯಾಬಿಟಿಕ್ ನ್ಯೂರೋಪತಿ, ಅಂದರೆ ಶುಗರಿಂದಾಗಿ ಕಾಲು ಉರಿ ಬರ್ತದೆ ನೋಡಿ, ಅಂದರೆ ಡಯಾಬಿಟಿಕ್ ನ್ಯೂರೋಪತಿ. ಶುಗರ್ ಇರೋರು 40ಕ್ಕಿಂತ ಜಾಸ್ತಿ ನಂಬರ್ ಇಂಟೆನ್ಸಿಟಿಯಲ್ಲಿ ನೀವು ಥೆರಪಿ ತಗೊಳ್ತಾ ಇದ್ದೀರ ಅಂತ ಹೇಳಿದರೆ ಅದು ಡಯಾಬಿಟಿಕ್ ನ್ಯೂರೋಪತಿಯಾಗಿ ನಿಮ್ಮ ಬಾಡಿ ಕನ್ವರ್ಟ್ ಆಗ್ತಾ ಇದೆ ಅಂತೇಳಿ ಅರ್ಥ. ನಿಮ್ಮ ದೇಹದಲ್ಲಿ ಶುಗರ್ ಇರೋರಿಗೆ ಡಯಾಬಿಟಿಕ್ ನ್ಯೂರೋಪತಿ ಇದೆಯಾ ಅಥವಾ ಶುಗರ್ ಇಲ್ಲದೇ ಇರುವವರಿಗೆ ದೇಹದಲ್ಲಿ ರಕ್ತ ಸಂಚಾರದಲ್ಲಿ ಪ್ರಾಬ್ಲಮ್ ಇದೆ ಅಂತೇಳಿ ನೀವು ಸೆಲ್ಫ್ ಡಯಾಗ್ನೋಸ್ ಮಾಡ್ಕೋಬೋದು. ನಿಮ್ಮ ಬಾಡಿಯನ್ನೇ ನೀವೇ ಡಯಾಗ್ನೋಸ್ ಮಾಡ್ಕೋಬೋದು. ಹೇಗಂತ ನಾನು ಹೇಳ್ತೀನಿ ನೋಡಿ, ಕರೆಕ್ಟಾಗಿ ಕೇಳ್ಕೊಳ್ಳಿ. ಒಂದು 4 ವಿಧಾನಗಳಿದೆ ಅದರಲ್ಲಿ. ನಂಬರ್ 1, ಈಗ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಪ್ರಾಬ್ಲಮ್ ಇರೋದು ಹೇಗಿರ್ತದೆ ಗೊತ್ತಲ್ಲ ನಿಮಗೆ? ಕಾಲು ಜೋಮ್ ಅಂತ ಕರೀತಾರೆ ನೋಡಿ, ನಮ್ನೆಸ್. ಕೆಲವರಿಗೆ ಅವ್ರ ಕಾಲು ಮುಟ್ಟಿದರೆ ಅವರಿಗೇ ಗೊತ್ತಾಗೋದಿಲ್ಲ, ನನ್ನ ಬಾಡಿ ಯಾವುದು ಪಾರ್ಟನ್ನು ಮುಟ್ತಾ ಇದ್ದೀನಿ ಅಂತೇಳಿ ಅವರಿಗೆ ಗೊತ್ತಾಗೋದಿಲ್ಲ. ಓಕೆನಾ? ನಿಮ್ಮ ಇಲ್ಲಿ ಒಬ್ಬರು XMLA ಇದ್ದರು, ಯಾರು ಹೇಳಿ? ವಿಟ್ಲಾದ XMLA ಒಬ್ಬರು, ಎಂತ ಹೆಸರು ಸರ್ ಅವ್ರದ್ದು? ಪ್ರಭಾಕರ್ ಸರ್, ಅವ್ರ ಹೆಸರೆಂತ? ವಿಟ್ಲದ XMLA ರುಕ್ಮಯ್ಯ ಪೂಜಾರಿ. ಗೊತ್ತಲ್ಲ ರುಕ್ಮಯ್ಯ ಪೂಜಾರಿ, ಗೊತ್ತಾ? ಕಲ್ಲಡ್ಕದವರಾ? ಈ ರುಕ್ಮಯ್ಯ ಪೂಜಾರಿ ಅವರು XMLA ಅಲ್ಲ ಅವರು? ಅವರು ಈ ಗಾಡಿ ಓಡಿಸ್ಬೇಕಾದ್ರೆ ಬೊಲೆರೋ ಓಡಿಸ್ತಾರಂತವರು. ಅವ್ರು ಹೇಳಿದ್ದು ನನಗೆ, ನೀವು ಕಾರ್ ಓಡಿಸ್ಬೇಕಾದ್ರೆ ಎಕ್ಸಲೇಟರ್ ಮೆಟ್ತೀರಲ್ವಾ, ಎಕ್ಸಲೇಟರ್ ಪೆಡಲ್ ನಿಮ್ಮ ಕಾಲಿಗೆ ಟಚ್ ಆಗ್ತದಲ್ವಾ, ನಿಮಗೆ ಎಷ್ಟು ಒತ್ತಬೇಕು ಎಷ್ಟು ಒತ್ತಬಾರದು ಪ್ರೆಸ್ ಮಾಡಬೇಕಂತ ನಿಮಗೆ ಸೆನ್ಸ್ ಆಗ್ತದೆ ಬ್ರೈನಿಗೆ ಅಲ್ವಾ?
ರುಕ್ಮಾಯಿ ಪೂಜಾರಿ ಅವರು ಎಕ್ಸಿಲೇಟರ್ ಹೇಗೆ ಒತ್ತುತ್ತಾ ಇದ್ರು ಅಂತೇಳಿ ಹೇಳಿದರೆ, ಕಾರ್ ಸ್ಪೀಡ್ ನೋಡ್ಕೊಂಡು ಕಾಲು ಹಿಂದೆ ಎಳ್ಕೊಳ್ತಾ ಇದ್ರಂತೆ ಜಾಸ್ತಿ ಸ್ಪೀಡ್ ಆದರೆ. ಅಂದರೆ ಕಾಲಿಗೆ ಏನು ಟಚ್ ಆಗ್ತಾ ಇದೆ ಅವರಿಗೆ ಗೊತ್ತಿಲ್ಲ. ಅರ್ಥ ಆಯ್ತಾ? ಕಂಪ್ಲೀಟ್ ಡಯಾಬಿಟಿಕ್ ನ್ಯೂರೋಪತಿ ಇರುವಂಥದ್ದು. ಅದು ಏನಾಯ್ತು ಅವ್ರದ್ದು ಅಂತ ನೆಕ್ಸ್ಟ್ ಹೇಳ್ತೀನಿ. ಅಂದರೆ ಡಯಾಬಿಟಿಕ್ ನ್ಯೂರೋಪತಿ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಪ್ರಾಬ್ಲಮ್ ಈ ರೀತಿ ಇರ್ತದೆ. ಆವಾಗಲೇ ಹೇಳಿದೆ, ಇದು ನಿಮ್ಮ ಬಾಡಿಯನ್ನು ನೀವೇ ಚೆಕ್ ಮಾಡ್ಕೋಬೋದು, ಸೆಲ್ಫ್ ಡಯಾಗ್ನೋಸ್ ಮಾಡ್ಕೋಬೋದು. ಹೇಗಂತ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ತಿಳ್ಕೊಳ್ಬೇಕಾ? ಓಕೆ. ನಂಬರ್ 1, ನಿಮ್ಮ ನೀ ಜಾಯಿಂಟ್ ಏನಿದೆ, ಮೊಣಕಾಲು, ಮಂಡಿ ಅಂತ ಏನು ಕರಿತೀರಿ, ನಿಮ್ಮ ಊರಲ್ಲಿ ಏನು ಕರಿತೀರೋ ಗೊತ್ತಿಲ್ಲ, ಏನು ಹೇಳ್ತೀರಿ? ಮೊಣಕಾಲು, ಮಂಡಿ, ಮೊಣಕಾಲು, ಒಂದೊಂದು ಕಡೆ ಒಂದೊಂದು ಥರ ಹೇಳ್ತಾರೆ. ಈ ಮೊಣಕಾಲು ನೀ ಜಾಯಿಂಟ್ ಅಂತ ಅಂದ್ಕೊಳ್ಳೋಣ. ನೀ ಜಾಯಿಂಟ್ಗಿಂತ ಕೆಳಗಡೆ ಮೊದಲು ಕೂದಲಿದ್ದು ಈಗ ಕೂದಲು ಉದುರಿ ಹೋಗ್ತಾ ಇದೆ ಅಥವಾ ಉದುರಿ ಹೋಗಿದೆ ಅಂತೇಳಿ ಹೇಳಿದರೆ ಡಯಾಬಿಟಿಸ್ ಇರೋರಿಗೆ ಡಯಾಬಿಟಿಕ್ ನ್ಯೂರೋಪತಿ ಬಂದಿದೆ, ಇಲ್ಲ ಅಂದರೆ ನಿಮಗೆ ಬ್ಲಡ್ ಸರ್ಕ್ಯುಲೇಷನಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ನಂಬರ್ 1 ಸಿಮ್ಟಮ್ಸ್. ಓಕೆನಾ? ಈಗ ಚೆಕ್ ಮಾಡ್ಕೊಳ್ಳೋದು ಬೇಡ, ಮನೆಗೆ ಹೋಗಿ ನೋಡ್ಕೊಳ್ಳಿ. ಓಕೆ. ಅದೇ ರೀತಿ ನಿಮ್ಮ ಪೇರೆಂಟ್ಸ್ ಇದ್ದಿದ್ರು ನೀವು ನೋಡ್ಬೋದು, ಯಾರಿಗಾದರೂ ಆ ರೀತಿ ಇದ್ದರೆ. ಅದಾದ ನಂತರ ನಿಮ್ಮ ನೀ ಜಾಯಿಂಟ್ ಮೊಣಕಾಲಿನಿಂದ ಕೆಳಗಡೆ ಚರ್ಮ ಎಣ್ಣೆ ಹಚ್ಚದೇ ಇದ್ರೂ ಎಣ್ಣೆ ಹಚ್ಚಿರೋ ಥರ ಕಾಣ್ತದೆ ಕೆಲವರಿಗೆ. ಪಳಪಳ ಅಂತ ಹೊಳಿತಾ ಇರ್ತದೆ, ಶೈನಿಂಗ್ ಇರುತ್ತೆ, ಕೂದಲು ಉದುರಿ ಹೋಗಿ ಶೈನಿಂಗ್ ಬಂದಿರ್ತದೆ. ಇದು ಡಯಾಬಿಟಿಸ್ ಇರೋರಿಗೆ ಡಯಾಬಿಟಿಕ್ ನ್ಯೂರೋಪತಿ ಆಗಿರುವಂಥ ಲಕ್ಷಣ. ಡಯಾಬಿಟಿಸ್ ಇಲ್ಲದೇ ಇದ್ದರೆ ಬ್ಲಡ್ ಸರ್ಕ್ಯುಲೇಷನ್ ಪ್ರಾಬ್ಲಮ್ ಆಗಿದೆ ಅಂತೇಳಿ ಅರ್ಥ. ಅದಾದ ನಂತರ ನಿಮ್ಮ ಆ್ಯಂಕಲ್ ಏನಿದೆ ನೋಡಿ, ಆ್ಯಂಕಲ್ ಹಿಮ್ಮಡಿ ಅಂತ ಕರಿತೀವಲ್ಲ, ಈ ಗಂಟು ಆ್ಯಂಕಲ್, ಅದರ ಅಕ್ಕಪಕ್ಕದಲ್ಲಿ ಈ ಬೇಕರಿಯಲ್ಲಿ ಬನ್ ಇರ್ತದಲ್ಲ ಆ ಥರ ಊದ್ಕೊಂಡಿರ್ತದೆ, ಸ್ವೆಲ್ಲಿಂಗ್. ಈ ರೀತಿ ಪ್ರಾಬ್ಲಮ್ ಇದೆ ಅಂತೇಳಿ ಹೇಳ್ತೀನಿ. ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಪ್ರಾಬ್ಲಮ್ ನಿಮ್ಮ ಕಾಲಿನಲ್ಲಿ ಆಗಿದೆ ಅಂಥೇಳಿ ಅರ್ಥ. ಡಯಾಬಿಟಿಸ್ ಇರೋರಿಗೆ ಡಯಾಬಿಟಿಕ್ ನ್ಯೂರೋಪತಿಯ ಲಕ್ಷಣ. ಅದಾದ ನಂತರ ಏನಾಗಿರ್ತದೆ ಅಂತೇಳಿ ಹೇಳಿದರೆ, ಈ ಪಾದ ಅಲ್ಲ, ಪಾದದ ಬಣ್ಣ ಗೊತ್ತಾಗೋದಿಲ್ಲ, ನಾರ್ಮಲ್ ಎಲ್ಲ ಒಂದೇ ಇರ್ತದೆ. ಪಾದದ ಮೇಲ್ಭಾಗ ನಿಮ್ಮ ಆ್ಯಂಕಲ್ನ ಸುತ್ತಮುತ್ತಲಿನ ಚರ್ಮ ಗೋಧಿ ಬಣ್ಣ, ಬ್ರೌನ್ ಕಲ್ಲರಿಂದ ಕಪ್ಪು ಬಣ್ಣಕ್ಕೆ ತಿರುಗಿರ್ತದೆ. ಓಕೆನಾ? ಕಾಲಿನ ಚರ್ಮದ ಬಣ್ಣ ಕಪ್ಪು ಬಣ್ಣಕ್ಕೆ ತಿರುಗಿರ್ತದೆ. ಇದು ಡಯಾಬಿಟಿಕ್ ನ್ಯೂರೋಪತಿಯ ಲಕ್ಷಣ ಅಥವಾ ಬ್ಲಡ್ ಸರ್ಕ್ಯುಲೇಷನ್, ಪೂರ್ ಬ್ಲಡ್ ಸರ್ಕ್ಯುಲೇಷನ್ನ ಲಕ್ಷಣ. ಅದಾದ ನಂತರ ಏನಾಗಿರ್ತದೆ ಅಂತೇಳಿ ಹೇಳಿದರೆ, ಈ ಕಾಲಿನ ಚರ್ಮದ ಬಣ್ಣ ಕಪ್ಪು ಬಣ್ಣ ಆಗಿರುವಂಥದ್ದು ವರ್ಷದಿಂದ ವರ್ಷಕ್ಕೆ ಮೇಲೆ 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 ಬರ್ತಾ ಇದೆ ಅಂತೇಳಿ ಹೇಳಿದರೆ ನೀವು ಡಯಾಬಿಟಿಕ್ ನ್ಯೂರೋಪತಿಯ ಎಕ್ಸ್ಟ್ರೀಮ್ ಲೆವೆಲಲ್ಲಿದ್ದೀರಾ. ಈಗ ನಿಮಗೆಲ್ಲಾದರೂ ಕಾಲಿಗೆ ಮುಳ್ಳು ಚುಚ್ಚಿತ್ತು ಅಂತೇಳಿ ಹೇಳಿದರೆ, ಕಾಲು ಬೆರಳೆಲ್ಲಾದರೂ ನಡಿಬೇಕಾದ್ರೆ ಗಾಯ ಆಯ್ತು ಅಂತೇಳಿ ಹೇಳಿದರೆ ವಾಸಿ ಆಗದೇನೂ ಇರಬಹುದು ಅಥವಾ 1 ತಿಂಗಳು ಬಿಟ್ಟು ವಾಸಿ ಆಗ್ಬೋದು. ಈ ರೀತಿ ಆಗುತ್ತೆ. ಆಗಿಲ್ಲ ಅಂತೇಳಿ ಹೇಳಿದರೆ ಡಾಕ್ಟ್ರು ಕಟ್ ಮಾಡ್ತಾರೆ. ಹೆದರಿಸುವಂಥದ್ದೆಲ್ಲ ಫ್ಯಾಕ್ಟ್ ಹೇಳುವಂಥದ್ದು. ಅರ್ಥ ಆಯ್ತಾ? ಕೆಲವರಿಗೆ ಟಾರ್ ರೋಡಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ಕಾಲು ಗುಳ್ಳೆ ಬಂದ್ರೂ ಬೊಬ್ಬೆ ಬಂದ್ರೂ ಅವರಿಗೆ ಏನು ಆಗ್ತಾ ಇದೆ ಅಂತೇಳಿ ಅವರಿಗೇ ಗೊತ್ತಾಗೋದಿಲ್ಲ. ಡಯಾಬಿಟಿಕ್ ನ್ಯೂರೋಪತಿ ಇರೋರಿಗೆ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಪ್ರಾಬ್ಲಮ್ ಇರೋರಿಗೆ. ಅರ್ಥ ಆಯ್ತಾ ನಿಮಗೆ? ನಮ್ಮ ಥೆರಪಿ ತಗೊಂಡಾಗ ಅಂದರೆ ಇದನ್ನು ಇದನ್ನು ನಾನು ಹೇಳ್ತಾ ಇದ್ದೀನಿ ಅಂತೇಳಿ ಹೇಳಿದರೆ, ನೀವು ಈಗ ರುಕ್ಮಾಯಿ ಪೂಜಾರಿ ಅವರಿಗೆ ಡಯಾಬಿಟಿಕ್ ನ್ಯೂರೋಪತಿ ಇರುವಂಥ ಕಾಯಿಲೆಗೆ ಮತ್ತೊಬ್ಬರ ಎಮ್ ಎಲ್ ಎ ಇದ್ದಾರೆ, ಅವರು ಮಾತ್ರ ಅಲ್ಲ, ಈ ಪದ್ಮನಾಭ ಕೊಠಾರಿ ಅಂತ ಇದ್ದಾರೆ ನೋಡಿ, ಪದ್ಮನಾಭ ಕೊಠಾರಿ ರುಕ್ಮಾಯಿ ಪೂಜಾರಿ ಹತ್ರ ಇಬ್ಬರ ಹತ್ರ ಕೇಳಿ ನೀವು, ಅವರಿಗೆ ಅವ್ರ ಹತ್ರ ದುಡ್ಡಿಲ್ವಾ? ಬೇಕಾದಷ್ಟಿದೆ ಅಲ್ವಾ? ದೊಡ್ಡ ದೊಡ್ಡ ಹಾಸ್ಪಿಟ್ಲ್ ಗೊತ್ತಿಲ್ವಾ? ಡಯಾಬಿಟಿಕ್ ನ್ಯೂರೋಪತಿ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಪ್ರಾಬ್ಲಮ್ಮಿಂದ ಎಷ್ಟು ಟ್ರೀಟ್ಮೆಂಟ್ ಮಾಡಿದ್ರು, ಎಷ್ಟು ದೊಡ್ಡ ಹಾಸ್ಪಿಟ್ಲಿಗೆ ಹೋದ್ರೂ ಯುರೋಪಿಯನ್ ಕಂಟ್ರೀಸಲ್ಲೆಲ್ಲ ಟ್ರೀಟ್ಮೆಂಟ್ ಮಾಡ್ಕೊಂಡು ಬಂದರು, ಅವ್ರಿಗೆ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕಾಗಲಿಲ್ಲ. ಕಲ್ಲಡ್ಕದಲ್ಲಿ ನಮ್ಮ ಥೆರಪಿ ತಗೊಂಡ್ರು 2 ವರ್ಷದಿಂದ. ಈಗ 100% ಅವ್ರ ಕಾಲು ಎನ್ನುವಂಥದ್ದು ನಾರ್ಮಲ್ ಆಗಿದೆ. ಡಯಾಬಿಟಿಕ್ ನ್ಯೂರೋಪತಿ ಎನ್ನುವಂಥದ್ದು ಕಂಪ್ಲೀಟ್ ಆಗಿ ಹೋಗಿಬಿಟ್ಟಿದೆ. ಅಂದರೆ ಈ ಕಾಯಿಲೆಗಳಿಗೆ ನಿಮಗೆ ಮೆಡಿಕಲ್ ಸೈನ್ಸಲ್ಲಿ ಟ್ರೀಟ್ಮೆಂಟ್ ಇಲ್ಲ. ಅದನ್ನು ಸರಿ ಮಾಡಬೇಕಂತ ಹೇಳಿದರೆ ನಮ್ಮ ಥೆರಪಿ ತಗೊಳ್ಳೇಬೇಕು. ಈಗ ಮತ್ತೊಂದು ನಿಮಗೆ ಅಲ್ಸರ್ ಆಗಿದೆ ನೋಡಿ, ಯಾವ್ದು ಹೇಳಿ, ವೆರಿಕೋಸ್ ವೇನ್ ಅಲ್ಸರ್ ಆಗಿದೆ ನೋಡಿ, ಇದಕ್ಕೆ ನಿಮಗೆ ಮೆಡಿಕಲ್ ಸೈನ್ಸಲ್ಲಿ ಟ್ರೀಟ್ಮೆಂಟ್ ಎನ್ನುವಂಥದ್ದು ಇಲ್ಲ. ಇದು ಈಗ ನೋಡಿ, ನೀವು ಎಕ್ಸಾಂಪಲ್ ನೀವು ನೋಡಿ, ಈಗ ಕಾಲಿನ ಬಣ್ಣ ಕಪ್ಪಾಗಿರುವಂಥದ್ದು ಸ್ವಲ್ಪ ಕಲರ್ ಚೇಂಜ್ ಆಗಿ ನಾರ್ಮಲ್ ಕಲರ್ಗೆ ಈಗ 10 ದಿನದಲ್ಲಿ ಯಾರ್ದಾದ್ರೂ ಬಂದಿದೆಯಾ ಬಣ್ಣ, ಕಾಲಿನ ಬಣ್ಣ? ಹಾಂ, ನೋಡಿದ್ರಾ? ಅಂದರೆ ಈ ನಾರ್ಮಲ್ ಬಣ್ಣ ಬರೋದು ಹೇಗಂತೇಳಿ ಹೇಳಿದರೆ ನಿಮ್ಮ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆದಾಗ ಮಾತ್ರ. ಈ ಬ್ಲಡ್ ಸರ್ಕ್ಯುಲೇಷನ್ ಆಗಬೇಕಂತೇಳಿ ಹೇಳಿದರೆ ಸ್ಪೀಡಾಗಿ ನೀವು 5 ಕಿಲೋಮೀಟರ್ ನಡಿಬೇಕು. ಮೊದಲೇ ಮಂಡಿ ನೋವು, ಕಾಲು ನೋವು ವರ್ಷ ಆಗಿಬಿಟ್ಟಿದೆ, ನೀವು 5 ಕಿಲೋಮೀಟರ್ ನಡಿಲಿಕ್ಕೆ ಎಲ್ಲಾಗ್ತದೆ? ಆಗ ಬ್ಲಡ್ ಸರ್ಕ್ಯುಲೇಷನ್ ನಿಮಗೆ ಬೇಕಾಗುತ್ತಲ್ಲ, ಆವಾಗ ಈ ರೀತಿಯ ಮಿಷಿನ್ನ ಅವಶ್ಯಕತೆ ಇರುವಂಥದ್ದು. ಈ ಟ್ರೀಟ್ಮೆಂಟು, ಈ ಕಾಯಿಲೆ ಅನ್ನುವಂಥದ್ದು ಸರಿ ಮಾಡಲಿಕ್ಕೆ ಈ ಮಿಷಿನಿಂದ ಮಾತ್ರ ಸರಿಯಾಗುವಂಥದ್ದು. ನಾವು ಗ್ಯಾಂಗ್ರೇನ್ ಎನ್ನುವಂಥ ಕಾಯಿಲೆಗೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಪ್ರಭಾಕರ್ ಸಾಲಿಯನ್ ಅವ್ರ ಹತ್ರ ಫೋಟೋ ಇದೆ. 25 ಜನರ ಕಾಲು ಹೇಗಿದ್ದರೂ ಕಟ್ ಮಾಡ್ತಾ ಇದ್ದಾರೆ.
ಕಾಲು ಕಟ್ ಮಾಡ್ತಾ ಇದ್ದಾರೆ ಅಂಥ ಪ್ರಾಬ್ಲಮ್ ಇರುವಂಥವ್ರನ್ನ 25 ಜನರನ್ನು ತಗೊಂಡು 25ರಲ್ಲಿ 19 ಜನರ ಕಾಲು ಸರಿ ಮಾಡಿದ್ದೀವಿ. ಡಾಕ್ಟ್ರ್ ಕಾಲು ಕಟ್ ಮಾಡೋದು ಬೇಡ ಅಂತೇಳಿ ಹೇಳಿದರೆ ಅವ್ರ ನಂಬರ್ ಇದೆ, ಫೋಟೋನು ಪ್ರಭಾಕರ್ ಸಾಲೇನ್ ಅವ್ರ ಹತ್ರ ಇದೆ, ನೀವು ನೋಡ್ಬೋದು. ಗ್ಯಾಂಗ್ರೇನ್ ಎನ್ನುವಂಥ ಒಂದು ಪ್ರಾಬ್ಲಮ್ ಆರಂಭಿಕ ಹಂತದಲ್ಲಿದೆ ಅಂತೇಳಿ ಹೇಳಿದರೆ ನಿಮ್ಮ ಫ್ಯಾಮಿಲಿಯಲ್ಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಯಾರಾದರೂ ಗ್ಯಾಂಗ್ರೇನ್ ಗೊತ್ತಲ್ಲ, ಹಾಂ, ಕಾಲಿಗೆ ವೆರಿಕೋಸ್ ವೇನ್ ಅಲ್ಸರ್ ಒಂದು, ಅದಾದ ನಂತರ ಗ್ಯಾಂಗ್ರೇನ್, ಕಾಲಿನ್ನೂ ಕಟ್ ಮಾಡಿಲ್ಲ ಅಷ್ಟಿದ್ರೆ ಸಾಕು. ಕಾಲು ಬೆರಳು ಕಟ್ ಮಾಡಿದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಕಾಲಿದೆ, ಇನ್ನೇನು 1 ವಾರ ಬಿಟ್ಟು ಕಟ್ ಮಾಡಲಿಕ್ಕೆ ಹೇಳಿದ್ದಾರೆ ಡಾಕ್ಟ್ರ್ ಅಂತ ಹೇಳಿದರು, ನೀವು ಪ್ರಭಾಕರ್ ಸಾಲೇನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಕಾಲನ್ನು ಸರಿ ಮಾಡಿ ಕೊಡುವಂಥ ಜವಾಬ್ದಾರಿ ನಮ್ಮದು. ಇದು 100% ಚಪ್ಪಾಳೆ ಹೊಡಿಬೇಕಾದ್ರೆ ಹೊಡೆದ್ಬಿಡಿ. ಹಾಂ, ಇಲ್ಲೇ ಸುಮಾರು ಜನ ಇಡೀ ನಾವು ಪುತ್ತೂರು ತಾಲೂಕಲ್ಲಿ ಇಷ್ಟರೊಳಗಡೆ 20ರಿಂದ 25 ಕಾಲು ಕಟ್ ಮಾಡೋದನ್ನು ಕ್ಯಾನ್ಸಲ್ ಮಾಡಿಸಿದ್ವಿ. ಓಕೆನಾ? ಗ್ಯಾಂಗ್ರೇನಿಂದಾಗಿ ಕಾಲು ಕಟ್ ಮಾಡ್ತಾರೆ ನೋಡಿ, ಡಯಾಬಿಟಿಕ್ ನ್ಯೂರೋಪತಿ ಆಗಿ ಕಾಲು ಕಟ್ ಮಾಡಿರ್ತಾರಲ್ಲ ಕೆಲವರು, ಅವರಿಗೆ ತುಂಬ ವಿಪರೀತ ನೋವಾಗುತ್ತದೆ 1 ವಾರ, ಆ ಕಾಲಿಂದ ಪಸ್ಸೆಲ್ಲ ಹೋಗ್ತದೆ, ಈ ನೀರು ಹೋಗ್ಲಿಕ್ಕೆ ಶುರುವಾಗ್ತದೆ, ದಪ್ಪ ಆಗಿರುವಂಥ ಕಾಲೆಲ್ಲ ಸರಿ ಆಗ್ತದೆ. ಓಕೆನಾ? ಕಾಲು ಕಟ್ಟು ಅನ್ಸ್ ಮಾಡಿದ್ದಾರೆ ಅಂತ ಹೇಳಿದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಯಾವ ಲೆವೆಲಲ್ಲಿ ಅಂತೇಳಿ ಹೇಳಿದರೆ ಕಾಲು ಕಾಣಿಸೋದಿಲ್ಲ, ನಾವು ಅದನ್ನು ಸಹ ಮಾಡಿದ್ವಿ. ಈ ಥರ ಕ್ಯಾಂಪಲ್ಲಿ ಮಾಡೋದಿಲ್ಲ, ಅಂಥವ್ರಿಗೆ ಹೋಮ್ ಡೆಮೋ ಅಂತ ಇದೆ, ಮೆಷಿನ್ ಅವ್ರ ಮನೆಗೆ ಕೊಡ್ತೀವಿ, ಟ್ರೀಟ್ಮೆಂಟ್ ಯಾವ ರೀತಿ ಅಂತ ನಾವು ಹೇಳ್ತೀವಿ, ಆ ರೀತಿ ಕೊಡ್ಬೋದು. ಓಕೆ, ಈಗ ಸುಮಾರು ಜನ ಆಫರ್ ಕೇಳ್ತಾ ಇದ್ದಾರೆ, ಆಫರ್ ನಿಮ್ಗೆ 100% ಕೊಡ್ತೀವಿ ನಾವು. 100% ನಾವು ನಿಮಗೆ ಕಮರ್ಷಿಯಲ್ ಆಗಿ ಮಾಡುವಂಥದ್ದು, ಕಂಪ್ಲೀಟಾಗಿ ಕಮರ್ಷಿಯಲ್ ಮಾಡುವಂಥದ್ದಲ್ಲ. ನಾವು ಬರೀ ಸೇಲ್ ಮಾಡಬೇಕೆನ್ನುವಂಥ ಉದ್ದೇಶ ಮಾತ್ರ ಇರೋದಿಲ್ಲ. ಯಾರ್ಯಾರಿಗೆ ಇಂಪ್ರೂವ್ಮೆಂಟ್ ಆಗಿದೆ ಮೆಷಿನ್ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು, ಆ ರೀತಿ ಕಾನ್ಸೆಪ್ಟಲ್ಲಿ ನಾವು ಈ ರೀತಿ ಡೆಮೋವನ್ನು ಮಾಡ್ತಾಯಿದ್ವಿ. ಮೊದಲು ನಮ್ಮ ಮಂಗಳೂರಲ್ಲಿ ಬ್ರಾಂಚ್ ಇತ್ತು, ಅದಾದ ನಂತರ ಪುತ್ತೂರಲ್ಲಿ ಆಫೀಸ್ ಶುರು ಆಯಿತು. ಪುತ್ತೂರಲ್ಲಿ ಇವಾಗಲೂ ಡೆಮೋ ನಡೀತಾ ಇರ್ತದೆ. ಮೊದಲ ಆಫೀಸಲ್ಲಿ ಮಾತ್ರ ಕೊಡ್ತಾ ಇದ್ದೀವಿ, ಈಗ ಏನು ಮಾಡಿದ್ವಿ ಅಂತ ಹೇಳಿದರೆ ಪ್ರತಿಯೊಬ್ಬರನ್ನು ರೀಚ್ ಆಗಬೇಕಂತ ಈ ರೀತಿ ಚರ್ಚ್ಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ, ರೋಟರಿ ಕ್ಲಬ್ ಇರ್ಬೋದು, ಲಯನ್ಸ್ ಕ್ಲಬ್ ಇರ್ಬೋದು, ಫ್ರೀ ಡೆಮೋ, ಫ್ರೀ ಕ್ಯಾಂಪ್ಗಳನ್ನು ನಾವು ಮಾಡ್ತಾಯಿದ್ದೀವಿ. ಇಲ್ಲಿ ಬಂದು ಯಾರಿಗೆ ಇಂಪ್ರೂವ್ಮೆಂಟ್ ಆಗಿದೆ ಅವ್ರು ಬೇಕಿದ್ರೆ ಮೆಷಿನನ್ನು ಪರ್ಚೇಸ್ ಮಾಡಿಕೊಂಡು ಹೋಗಿ ಮನೆಯಲ್ಲೇ ಥೆರಪಿಯನ್ನು ತಗೊಳ್ಬೋದು. ಅದು ಆಫರ್ ನಾನು ನೆಕ್ಸ್ಟಲ್ಲಿ ಆಫರ್ ಅನೌನ್ಸ್ ಮಾಡ್ತೀನಿ. ಈಗ ಮನೆಗೆ ಯಾರಾದರೂ ತಗೊಂಡವರು ಮನೆಗೆ ಹೇಗೆ ಯೂಸ್ ಮಾಡಬೇಕಂತೇಳಿ 5 ನಿಮಿಷದಲ್ಲಿ ಹೇಳಿ ಮುಗಿಸ್ತೀನಿ. ಮನೆಯಲ್ಲಿ ನೀವು ಥೆರಪಿಗೆ ಮೆಷಿನ್ ತಗೊಂಡು ಹೋಗಿದ್ದೀರಾ ಅಂತೇಳಿ ಹೇಳಿದರೆ ಪುರ್ಸೊತ್ತಿದೆ ಅಂತೇಳಿ 1.5 ಗಂಟೆ ಕಾಲಿಟ್ಕೊಂಡು ಕೂತ್ಕೊಳ್ಬೋದಾ? ಇಲ್ಲ. ಒಂದು ಥೆರಪಿ ಅಂತೇಳಿ ಹೇಳಿದರೆ ಅರ್ಧ ಗಂಟೆ ಆದ ನಂತರ ಇನ್ನೊಂದು ಥೆರಪಿ ತಗೊಳ್ಳೇಬೇಕು ನಿಮಗೆ ಅನಿಸಿದರೆ ಮಿನಿಮಮ್ 4 ಗಂಟೆ ಗ್ಯಾಪ್ ಇರಬೇಕು ಮಿಡ್ಲಲ್ಲಿ. ಎಷ್ಟು ಹೇಳಿ? 4 ಗಂಟೆ ಗ್ಯಾಪ್ ಇರಬೇಕು. ದಿನಕ್ಕೆ ಒಂದು ಸಲ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ, ಅಂದರೆ ಮಧ್ಯಾಹ್ನ ಬೇಡ, ಬೆಳಿಗ್ಗೆ ಒಂದು ಸಲ, ಸಂಜೆ ಒಂದು ಸಲ ಥೆರಪಿ ತಗೊಂಡ್ರೆ ಸಾಕು. ಯಾರು ಬೇಕಾದರೆ 3 ಸಲ ತಗೊಳ್ಬೋದು ಅಂತೇಳಿ ಹೇಳಿದರೆ 99 ಇಟ್ಟರು ನಿಮಗೆ ಗೊತ್ತಾಗೋದಿಲ್ಲ ನೋಡಿ. ಅದು ಸ್ವಲ್ಪ ಕಡಿಮೆ ಬರೋ ತನಕ ನೀವು ಬೆಳಿಗ್ಗೆ ಒಂದು ಸಲ, ಮಧ್ಯಾಹ್ನ ಒಂದು ಸಲ, ಸಂಜೆ ಒಂದು ಸಲ ಥೆರಪಿಯನ್ನು ತೆಗೆದುಕೊಳ್ಳಬಹುದು. ಇಲ್ಲಾಂದರೂ ಪರವಾಗಿಲ್ಲ, 2 ಸಲ ತಗೊಂಡ್ರೆ ಸಾಕು, ಸರಿ ಆಗ್ತದೆ. ಸ್ವಲ್ಪ ದಿನ ಆದ ನಂತರ ನಿಮಗೆ ಸರಿ ಆಗ್ತದೆ. 99 ಇರು, ಸ್ವಲ್ಪ ಕಡಿಮೆಗೆ ಬರ್ತದೆ. ಓಕೆ, ಫಸ್ಟ್ ಡೇ 99 ಇಟ್ಕೊಂಡು ಆಮೇಲೆ ಕಡಿಮೆ ಆಗಿರೋರು ಯಾರಿದ್ದೀರಾ? 10 ದಿನದೊಳಗಡೆ ಫಸ್ಟ್ ದಿನ ಮಾತ್ರ 99 ಇತ್ತು, ಆಮೇಲೆ ಕಡಿಮೆ ಆಗಿರೋರು ಆಗಿದ್ದು. ಹಾಂ, ಅದು ಹೇಳ್ತೀನಿ, ಅದೆಲ್ಲ ಹೇಳ್ತೀನಿ, ಎಲ್ಲ ಕವರ್ ಆಗಿರ್ತದೆ. ಓಕೆ, ಅದಾದ ನಂತರ ಎಷ್ಟು ಇಟ್ಕೋಬೇಕು? ಇಂಟೆನ್ಸಿಟಿ ಎಷ್ಟು ಇಟ್ಕೊಳ್ಬೇಕು? ಎಷ್ಟು ಇಟ್ಕೊಳ್ಬೇಕಂತೇಳಿ ಹೇಳಿದರೆ ನಿಮ್ಮ ಕಾಲು ಬೆರಳುಗಳಲ್ಲಿರುವಂತಹ ರಕ್ತನಾಳಗಳು ಸ್ವಲ್ಪ ಶೇಕ್ ಆಗೋದು ನಿಮಗೆ ಕಾಣಿಸ್ತದೆ. ನಿಧಾನಕ್ಕೆ ಶೇಕ್ ಆಗಬೇಕು. ಓಕೆನಾ? ಅದಕ್ಕಿಂತ ಜಾಸ್ತಿ ಇಟ್ಕೊಳ್ಳೋದು ಬೇಡ. ಇಲ್ಲಿ ಕೆಲವರು ಬುದ್ಧಿವಂತರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮ ಸ್ಟಾಫು ಮತ್ತು ಸ್ವಲ್ಪ ಆ ಕಡೆ ಈ ಕಡೆ ಹೋದ ತಕ್ಷಣ ಹಾಗೆ ಬಗ್ಗಿ ಮೆಷಿನಲ್ಲಿ ಪ್ರೆಸ್ ಮಾಡಿಕೊಂಡು ಜಾಸ್ತಿ ಮಾಡಿ ಮೈ ಮೇಲೆ ಬಂದಿರೋರ ಥರ ಹೀಗೆ ಕುಣಿತಿರ್ತಾರೆ. ಹಾಗೆ ಕುಣಿಯುವಂಥ ಅವ್ರಿಗೆ ಏನಂತೇಳಿ ಹೇಳಿದ್ರೆ, ಇಲ್ಲಿವರೆಗೆ ಕುಣಿತಾ ಇದೆ, ನನಗೆ ಇಲ್ಲಿವರೆಗೂ ಕುಣಿಬೇಕಂತೇಳಿ ಆಸೆ. ಅಷ್ಟೆಲ್ಲ ಕುಣಿಯೋದೇನೂ ಬೇಡ. ಓಕೆನಾ? ಕಾಲು ಬೆರಳಲ್ಲಿರುವಂಥ ರಕ್ತನಾಳಗಳು ನಿಧಾನಕ್ಕೆ ಶೇಕ್ ಆದರೆ ಸಾಕು. ಓಕೆನಾ? ಸೂಪರ್ ಮ್ಯಾನ್ ಆಗ್ಲಿಕ್ಕೆ ಹೋಗ್ಬೇಡಿ, ಫುಲ್ ಕುಣಿಸೋಕಲ್ಲ ಹೋಗೋದು ಬೇಡ. ಓಕೆ, ಮಾತ್ರೆಗಳನ್ನೆಲ್ಲ ಬಿಟ್ಟು ಬಿಡ್ಬೋದಾ? ಮಾತ್ರೆಯನ್ನು ಯಾರು ಬಿಡ್ಬೋದು ಅಂತೇಳಿ ಹೇಳಿದರೆ, ನಿದ್ರೆಗೆ ಏನಾದರೂ ನೀವು ಟ್ಯಾಬ್ಲೆಟ್ ತಗೊಳ್ತಾ ಇದ್ದರೆ ಮಾತ್ರೆಯನ್ನು ನೀವು ಬಿಟ್ಟು ನೋಡಿ, 100% ನಿದ್ದೆ ನಿಮಗೆ ಚೆನ್ನಾಗಿ ಬರ್ತದೆ. ಈ ಸ್ಟ್ರೆಸ್ಸಿಗೆ ಟ್ಯಾಬ್ಲೆಟ್ ತಗೋತಾರೆ ಕೆಲವರು, ಒತ್ತಡಕ್ಕೆ. ಈ ಸ್ಟ್ರೆಸ್ ಪ್ರಾಬ್ಲಮ್ ಇರೋರು ಯಾರಾದರೂ ನಿದ್ರೆಗೆ ಇದು ಟ್ಯಾಬ್ಲೆಟ್ ತಗೊಳ್ತಾ ಇದ್ದಾರೆ ಅಂತೇಳಿ ಹೇಳಿ ಬಿಟ್ಟು ನೋಡಿ. ಥೈರಾಯ್ಡ್ ಪ್ರಾಬ್ಲಮ್, BP ಹೇಳ್ತೀನಿ, ಥೈರಾಯ್ಡ್ ಪ್ರಾಬ್ಲಮ್ ಇರೋರು 100% ನಿಮಗೆ ವಿದಿನ್ 3 ಮಂತ್ಸಲ್ಲಿ ಥೈರಾಯ್ಡ್ ನಾರ್ಮಲ್ ಆಗುತ್ತೆ. 80% ಥೈರಾಯ್ಡ್ ಪ್ರಾಬ್ಲಮ್ ಇರೋರಿಗೆ ಥೈರಾಯ್ಡು ವಿದಿನ್ 3 ಮಂತ್ಸಲ್ಲಿ ನಿಮಗೆ ನಾರ್ಮಲ್ ಆಗುತ್ತೆ. ಟ್ಯಾಬ್ಲೆಟ್ ಬಿಟ್ಟು ನೋಡಬಹುದು ನೀವು. ಆದರೆ BP ಎನ್ನುವಂಥದ್ದು ನಮ್ಮ ಮೆಷಿನಲ್ಲಿ ಥೆರಪಿ ತಗೊಂಡಾಗ ನಿಮಗೆ 15-20 ದಿನದಲ್ಲಿ ಬದಲಾವಣೆಯನ್ನು ಕಾಣೋದು ಒಬ್ಬರಿಗೆ ಇಬ್ಬರಿಗೆ ಮಾತ್ರ.
ಲಾಂಗ್ ರನ್ನಲ್ಲಿ ನಿಮಗೆ 3-4 ತಿಂಗಳಾದ ನಂತರ 1 ವರ್ಷ ಆದ ನಂತರ ಎಲ್ಲ ಬಿ ಪಿ ನಾರ್ಮಲ್ ಬಂದಂಥ ಉದಾಹರಣೆ ಇದೆ. ಆದರೆ ಶುಗರೆಲ್ಲ ನಾರ್ಮಲ್ ನಿಮಗೆ 3 ತಿಂಗಳೊಳಗಡೆನಲ್ಲಿ ನಾರ್ಮಲ್ ಆಗಿಬಿಡ್ತದೆ. ಒಂದೇ ಸಲ ನೀವು 1 ವಾರದಲ್ಲಿ ಶುಗರ್ ನಾರ್ಮಲ್ ಆಗೋದಿಲ್ಲ. ಸ್ಟಾರ್ಟಿಂಗಲ್ಲಿ ನಿಮಗೆ ಪಾದ ಉರಿ ಕಡಿಮೆ ಆಗ್ತದೆ. ಅದಾದ ನಂತರ ರಾತ್ರಿ ಮೂತ್ರಕ್ಕೆ 3 ಸಲ ಎದ್ದೇಳೋದು 1 ಸಲ ಎದ್ದೇಳೋಕ್ಕೆ ಶುರು ಮಾಡ್ತೀರಾ. ಅದಾದ ನಂತರ ಕಾಲಲ್ಲಿ ನೀವು ಕಾಲು ಫೋಲ್ಡ್ ಮಾಡಿ ನೆಲದ ಮೇಲೆ ಕೂತ್ಕೊಳ್ಳಿಕ್ಕೆ ಆಗದೆ ಇರೋರು ಕೂತ್ಕೊಳ್ಳಿಕ್ಕೆ ಶುರು ಮಾಡ್ತೀರಾ. ಕಾಲಲ್ಲಿರುವಂಥ ನಮ್ನೆಸ್ ಎಲ್ಲ ಸ್ಟಾರ್ಟಿಂಗ್ 15-20 ದಿನದಲ್ಲಿ ಕಡಿಮೆ ಆಗ್ತದೆ. 2-3 ತಿಂಗಳಾದ ನಂತರ ಶುಗರು ಕಡಿಮೆ ಆಗುತ್ತೆ. ಕೆಲವರಿಗೆ ಮಾತ್ರ 1 ತಿಂಗಳೊಳಗಡೆ ಶುಗರ್ ಕಡಿಮೆ ಆಗಿರುವಂಥ ಎಕ್ಸಾಂಪಲ್ ಇದೆ. ಇಲ್ಲಿ ಬಂದವ್ರಿಗೆ ಯಾರಿಗಾದ್ರೂ ಶುಗರ್ ಕಡಿಮೆ ಆಗಿದೆಯಾ ಥೆರಪಿಗೆ ಬಂದ ನಂತರ? 10 ದಿನದಲ್ಲಿ ಶುಗರ್ ಎಲ್ಲ ಕೆಲವರಿಗೆ ಮಾತ್ರ ಕಡಿಮೆ ಆಗ್ತದೆ. ಮೊನ್ನೆ ಆಗಿದೆಯಾ? ಓಕೆ. ಎಷ್ಟಿತ್ತು ಮೊದಲು? 370. ಈಗ 200ಕ್ಕೆ ಬಂದಿದೆಯಾ? 114ಕ್ಕೆ ಬಂದಿದೆಯಾ? ವೆರಿ ಗುಡ್. ಕೆಲವರಿಗೆ ಮಾತ್ರ ಆಗ್ತದೆ 15 ದಿನದೊಳಗಡೆ, ಬಾಕಿ ಎಲ್ಲರಿಗೂ ಒಂದು 3 ತಿಂಗಳು ಬೇಕಾಗ್ತದೆ. ಅಲ್ಲ, ಕೆಲವರು ಅಂದ್ಕೊಂಡಿದ್ದಾರೆ ಒಂದು ಸಲ ಶುಗರ್ ಬಂದರೆ ಮುಗೀತು, ನಾನು ಲೈಫ್ ಲಾಂಗ್ ಶುಗರ್ ಕಾಯಂ ಅಂತೇಳಿ. ಏನಿಲ್ಲ, ಎಲ್ಲ ಸುಮ್ಮನೆ. ನೀವು ಕರೆಕ್ಟ್ ವಾಕಿಂಗ್ ಮಾಡಿ ಫುಡ್ ಕಂಟ್ರೋಲ್ ಮಾಡಿದರೆ ನಿಮಗೆ ಶುಗರ್ ನಾರ್ಮಲ್ ಆಗ್ತದೆ. ನೀವು ಬೇಕಾದ್ರೆ ಮನೇಲಿ ಮೆಷಿನ್ ಇಟ್ಕೊಂಡು ನೋಡಿ. ಫುಡ್ ಕಂಟ್ರೋಲ್ ಮಾಡಿ, ವಾಕಿಂಗ್ ಮಾಡಿ, ಮತ್ತು ಥೆರಪಿ ತೊಗೊಂಡ್ರೆ 100% ನಿಮಗೆ ಶುಗರ್ ನಾರ್ಮಲ್ ಆಗ್ತದೆ. ಆಮೇಲೆ ಕೈಗೆ ಯಾರೆಲ್ಲ ತಗೋಬೇಕು? ಪಕ್ಕದಲ್ಲಿರೋರು ತಗೊಳ್ತಾ ಇದ್ದಾರೆ ಅಂತೇಳಿ ನೀವು ಕೈಗೆ ತಗೊಳ್ಳೋದಾ? ಇಲ್ಲ. ಕೈಗೆ ಯಾರು ತಗೊಳ್ಬೇಕಂತ ಹೇಳಿದರೆ ನಂಬರ್ 1 ಥೈರಾಯ್ಡ್ ಇರೋರು. ಥೈರಾಯ್ಡ್ ಇರೋರು ಕೈಗೆ ಯಾಕೆ ತಗೋಬೇಕಂತ ಹೇಳಿದರೆ ನಿಮಗೆ ಥೈರಾಯ್ಡ್ ಗ್ಲ್ಯಾಂಡಿಗೆ ಕನೆಕ್ಟ್ ಆಗಿರುವಂಥ ಎಲ್ಲ ನರಗಳು ಕೈಯಲ್ಲಿ ಎಂಡ್ ಆಗುತ್ತೆ. ಕೈಗೆ ಥೆರಪಿ ತಗೊಳ್ಳೋದ್ರಿಂದ ಥೈರಾಯ್ಡ್ ಗ್ಲ್ಯಾಂಡಿಗೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ಥೈರಾಯ್ಡ್ ನಾರ್ಮಲ್ ಆಗುತ್ತೆ. ಆಮೇಲೆ ರೊಮ್ಯಾಟೆಡ್ ಆರ್ಥರೈಟಿಸ್ ಅಂತ ಒಂದು ಪ್ರಾಬ್ಲಮ್ ಇರುತ್ತೆ. ಅಂದರೆ ಕೈ ಬೆರಳುಗಳೆಲ್ಲ ಬೆಂಡ್ ಆಗಿರ್ತದೆ ನೋಡಿ. ಕೆಲವರಿಗೆ ಕೈ ಬೆರಳು, ಕಾಲು ಬೆರಳು ಬೆಂಡ್ ಆಗಿರುತ್ತೆ ನೋಡಿ. ಅಂಥವ್ರು ಕೈಗೆ 10 ನಿಮಿಷ ಥೆರಪಿ ತಗೋಬೇಕು. ಅದಾದ ನಂತರ ಈ ಫ್ರೋಝನ್ ಶೋಲ್ಡರ್ ಅಂತ ಒಂದು ಪ್ರಾಬ್ಲಮ್ ಇರ್ತದೆ. ಒಂದು ಭುಜ ವಿಪರೀತ ನೋವಿರುತ್ತೆ, ಆ ಮಗ್ಗಲಲ್ಲಿ ನಿಮ್ಮ ಮಲಗಲಿಕ್ಕೆ ಆಗೋದಿಲ್ಲ, ವಿಪರೀತ ತುಂಬ ನೋವಿರುತ್ತೆ, ಜುಮ್ ಅಂತ ಇರುತ್ತೆ. ಒಂದು ಶೋಲ್ಡರ್ ಮಾತ್ರ, ಫ್ರೋಝನ್ ಶೋಲ್ಡರ್. ಈ ರೀತಿ ಪ್ರಾಬ್ಲಮ್ ಇರೋರು ಕೈಗೊಂದು 10 ನಿಮಿಷ ಥೆರಪಿಯನ್ನು ತಗೋಬೇಕು. ಅದಾದ ನಂತರ ಈ ಪಾರ್ಕಿನ್ಸನ್ ಅಂತ ಒಂದು ಪ್ರಾಬ್ಲಮ್ ಇದೆ. ಪಾರ್ಕಿನ್ಸನ್ ಹೇಗಿರ್ತದೆ ಗೊತ್ತಾ? ನಡುಗ್ತಾ ಇರ್ತಾರೆ, ಶೇಕ್ ಆಗ್ತಾ ಇರ್ತದೆ. ಅವ್ರಿಗೆ ಟೀ ಕೊಟ್ಟರೆ ವೈಬ್ರೇಷನ್, ಟೀ ಕೊಟ್ಟರೆ ಟೀ ಗ್ಲಾಸ್ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ, ಈಗೀಗ ಆಗ್ತಾ ಇರುತ್ತೆ. ಇದು ಪಾರ್ಕಿನ್ಸನ್ ಅನ್ನೋಂಥ ಒಂದು ನರ್ವಸ್ ಡಿಸಾರ್ಡರ್ ಆಗಿರ್ತದೆ. ಈ ನರ್ವಸ್ ರಿಲೇಟೆಡ್ ಪ್ರಾಬ್ಲಮ್ಗೆ ಕೈಗೆ 10 ನಿಮಿಷ ಬೆಳಿಗ್ಗೆ ಒಂದು ಸಲ, ಸಂಜೆ ಒಂದು ಸಲ ಥೆರಪಿ ತಗೊಳ್ಳೋದ್ರಿಂದ ಕಡಿಮೆ ಆಗ್ತದೆ. ಅದಾದ ನಂತರ ಸ್ಟ್ರೋಕ್ ಆಗಿರೋರು ಬಂದಿದ್ದಾರಾ? ಬಂದಿದ್ದಾರೆ ಯಾರಾದರೂ? ಸ್ಟ್ರೋಕ್ ಪ್ರಾಬ್ಲಮ್ ಇರೋರು, ಪ್ಯಾರಲಿಸಿಸ್. ಓಕೆ, ಬಂದಿದ್ದಾರಾ? ಓಕೆ. ಸ್ಟ್ರೋಕ್ ಆಗಿರೋರಿಗೆ ಏನಂತ ಹೇಳಿದರೆ, ನಿಮಗೆ ಸ್ಟ್ರೋಕ್ ಆಗಿ ಸ್ಟಾರ್ಟಿಂಗಲ್ಲಿ ನಿಮಗೆ ಹಾಸ್ಪಿಟ್ಲಲ್ಲಿ ಏನು ಪ್ರೊಸೀಜರ್ಸ್ ಇದೆ, ಟ್ರೀಟ್ಮೆಂಟ್ ಇದೆ, ಅದನ್ನೆಲ್ಲ ಸ್ಟಾರ್ಟಿಂಗಲ್ಲಿ ನೀವು ಮುಗಿಸ್ಕೊಳ್ಬೇಕು. ಅದಾದ ನಂತರ 1 ವರ್ಷ 2 ವರ್ಷ 6 ತಿಂಗಳಲ್ಲಿ ಆಗಿರೋರಿದ್ದರೆ ಕೈ ಮಡಚಲಿಕ್ಕೆ ಬರೋದಿಲ್ಲ, ಓಪನ್ ಮಾಡಲಿಕ್ಕೆ ಬರೋದಿಲ್ಲ. ಇದೆಲ್ಲ ನಿಮಗೆ ಏನು ಮಾಡುತ್ತೆ? ಸಪೋರ್ಟ್ ಆಗಿ ನಿಮಗೆ ಥೆರಪಿ ತಗೊಳ್ಳೋದ್ರಿಂದ ನಾರ್ಮಲ್ ಆಗುತ್ತೆ. ಕೆಲವರು ಕೈ ಬೆರಳು ಓಪನ್ ಮಾಡಲಿಕ್ಕೆ ಬರೋದಿಲ್ಲ. ನೀವು ಮನೆಯವ್ರು ಏನು ಮಾಡಬೇಕು? ಸ್ಟ್ರೋಕ್ ಆಗಿರೋರಿಗೆ ಸ್ವಲ್ಪ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಕೈ ಎಲ್ಲ ಮೇಲೆ ಎತ್ತಲಿಕ್ಕೆ ಶುರುವಾಗ್ತದೆ. ಇಂಪ್ರೂವ್ಮೆಂಟ್ ಆಗಿದೆ ಇಲ್ಲಿ ಬಂದಮೇಲೆ? ಚೇಂಜಸ್ ಆಗಿದೆಯಾ ಸ್ಟ್ರೋಕ್ ಆಗಿರೋರಿಗೆ? ಓಕೆ, ಆಗುತ್ತೆ. ಕೈ ಎತ್ತಲಿಕ್ಕೆ ಆಗದೆ ಇರೋರು ಕೈ ಎತ್ತಲಿಕ್ಕೆ ಆಗ್ತದೆ. ಆಮೇಲೆ ನಿಮ್ಗಾಗಿದೆಯಾ? ಓಕೆ, ಕೈ ಎತ್ತಲಿಕ್ಕೆ ಆಗ್ತದೆ. ಅದಾದ ನಂತರ ನಡಿಲಿಕ್ಕೆ ಆಗದೆ ಇರೋರು ನಡಿಲಿಕ್ಕೆ ಆಗುತ್ತೆ. ಓಕೆ. ಟ್ಯಾಬ್ಲೆಟನ್ನು ನೀವಾಗಿ ಬಿಡುವ ಹಾಗೆ ಇಲ್ಲ. ಶುಗರ್ ಇರ್ಬೋದು, ಬಿ ಪಿ ಇರ್ಬೋದು. ಶುಗರ್ ಕಡಿಮೆ ಆದರೆ ನಿಮ್ಮ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿಕೊಂಡು ಅವರ ಇನ್ಸ್ಟ್ರಕ್ಷನ್ ಪ್ರಕಾರನೇ ನೀವು ಟ್ಯಾಬ್ಲೆಟನ್ನು ಬಿಡಬೇಕು. ಬರೀ ನಿದ್ದೆಗೆ ಮಾತ್ರ, ಸ್ಟ್ರೆಸ್ಸಿಗೆ ಮಾತ್ರ, ಥೈರಾಯ್ಡ್ಗೆ ಬೇಕಿದ್ರೆ ನೀವು ಬಿಟ್ಟು ನೋಡ್ಬೋದು, ನಿದ್ದೆಗೆ ಬಿಟ್ಬಿಡ್ಬೋದು. ಮತ್ತು ಪೇಯ್ನ್ ಕಿಲ್ಲರ್ ತಿಂತಾ ಇದ್ದರೆ ಡೈಲಿ ದಯವಿಟ್ಟು ತಿನ್ನಬೇಡಿ. ಎವ್ರಿ ಡೇ ಪೇಯ್ನ್ ಕಿಲ್ಲರ್ ತಿನ್ನಬೇಡಿ. ನ್ಯಾಚುರಲ್ ಆಗಿ ನಿಮಗೆ ನೋವು ಕಡಿಮೆ ಆಗುತ್ತೆ. ಓಕೆನಾ? ಪೇಯ್ನ್ ಕಿಲ್ಲರ್ ಡೈಲಿ ತಿಂದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ವರ್ಷ ನಿಮಗೆ 50 mg ಸಾಕಾಗ್ತದೆ. ಬರೋ ವರ್ಷ ನಿಮಗದು ಸಾಕಾಗೋದಿಲ್ಲ, 100 mg ಬೇಕಾಗ್ತದೆ. ನೆಕ್ಸ್ಟ್ ಇಯರ್ 150 mg. ವರ್ಷ mg ಜಾಸ್ತಿ ಆಗ್ತಾ ಹೋಗ್ತದೆ. ಪ್ಯಾರಲಲ್ಲಿ ಬಾಡಿ ಒಳಗಡೆ ಇಂಟರ್ನಲ್ ಆರ್ಗನ್ಸ್ ಅನ್ನುವಂಥದ್ದು ಕೊಲ್ಯಾಪ್ಸ್ ಆಗ್ತಾ ಇರ್ತದೆ. ಓಕೆನಾ? ನಿಮಗೋಸ್ಕರ ಆಫರನ್ನು ಕೇಳಿದ್ದೀರಿ. 100% ನೀವು ಅಂದ್ಕೊಂಡಿರುವಷ್ಟು ಅಲ್ಲದಿದ್ದರೂ ಯಾವಾಗ ಮಕ್ಕಳಿಗೆ ಪೀರಿಯಡ್ ಸ್ಟಾರ್ಟ್ ಆಗಿದೆ ಆವಾಗಿಂದ ಬೇಕಿದ್ರೆ ಆರೆಂಜ್ ಕಲರ್ ಮಿಷಿನ್ ಅಥವಾ ಈ ಹೊಸ ಮೆಷಿನಲ್ಲಿ ಪ್ರೋಗ್ರಾಮ್ 1 ಅಂತ ಇದೆ, P1 ಅಂತ ಒಂದು ಪ್ರೋಗ್ರಾಮ್ ಇದೆ. ಆ ಪ್ರೋಗ್ರಾಮಲ್ಲಿ ಥೆರಪಿ ಕೊಡೋದ್ರಿಂದ ಆ ಪ್ರಾಬ್ಲಮ್ ಎನ್ನುವಂಥದ್ದು ಸಾಲ್ವ್ ಆಗ್ತದೆ. ಓಕೆನಾ? ಅದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ, ಪರ್ಟಿಕ್ಯುಲರ್ ಆ ಪ್ರಾಬ್ಲಮ್ ಇದ್ದರೆ ಅದರಲ್ಲಿ ಸ್ಪೆಷಲಿಸ್ಟ್ ಆಗಿರುವಂಥ ಲತಾ ಅಂತ ಒಬ್ಬರು ಇದ್ದಾರೆ, ನಮ್ಮ ಆಫೀಸಲ್ಲಿದ್ದಾರೆ. ಅವ್ರ ನಂಬರ್ ಕೊಡ್ತಾರೆ ಮೇಡಮ್, ನೀವು ಅವ್ರ ಹತ್ರ ಬೇಕಾದರೆ ಡಿಸ್ಕಸ್ ಮಾಡ್ಕೊಳ್ಬೋದು ಲೇಡೀಸ್ ಪ್ರಾಬ್ಲಮ್ ಬಗ್ಗೆ. ಓಕೆ. ಅದಾದ ನಂತರ ಪ್ರಶ್ನೆಗಳನ್ನು ಕೇಳ್ಬೋದು. ಏನು? ಹಾರ್ಟ್ ಪೇಷಂಟ್ ಯಾರಿಗಂತ ಹೇಳಿದರೆ, ಎನಿ ಕಾರ್ಡಿಯಾಕ್ ಕಂಡೀಷನ್, ಅದರಲ್ಲಿ EMS ಅಂತ ಒಂದು ಥೆರಪಿ ಇದೆ. ಲೋ ಬಿ ಪಿ ಇದ್ದರೆ ಕೊಡ್ಬೋದು. ಎನಿ ಓಪನ್ ಹಾರ್ಟ್ ಸರ್ಜರಿ ಆಗಿರೋರಿಗೆ ಅದರಲ್ಲಿ EMS ಅಂತ ಒಂದು ಥೆರಪಿ ಇದೆ, ಅದನ್ನು
ಕೊಡಬಾರದು ಅಂತ ಮೆಡಿಕಲ್ ಸೈನ್ಸ್ ಹೇಳ್ತದೆ. ಆದರೆ ಟೆನ್ಸ್ ಅಂತ ಇನ್ನೊಂದು ಥೆರಪಿ ಇದೆ, ಪ್ರೋಗ್ರಾಮ್ 2, ಅದು ಹಾರ್ಟ್ ಪ್ರಾಬ್ಲಮ್ ಇರೋರು ಅದನ್ನು ಥೆರಪಿಯನ್ನು ತಗೊಳ್ಬೋದು. ಬೇರೆ ಥೈರಾಯ್ಡ್ಗೆ ಹಾಂ ಕಾಲಿಗೆ ತಗೊಂಡು ಕೈಗೆ ತಗೋಬೇಕು. ಬೇರೆ ಥೈರಾಯ್ಡ್ಗೆ ಹಾಂ ಕಿಡ್ನಿ ಡಯಾಲಿಸಿಸ್ ಆಗ್ತಾಯಿದ್ರು ಥೆರಪಿಯನ್ನು ಮಾಡ್ಬೋದು. ಇನ್ ಕೇಸ್ ಅದು ಏನಾಗ್ತದೆ ಅಂತ ಥೆರಪಿ ಥೈರಾಯ್ಡ್ ನಾರ್ಮಲ್ ಬಂದರೆ ಬರುತ್ತೆ 100% ಬರುತ್ತಾ ಅಂತ ಪ್ರಶ್ನೆನೇ ಇಲ್ಲ, ಬಂದೇ ಬರುತ್ತೆ. ಓಕೆ, ಪ್ರಾಬ್ಲಮ್ ಇಲ್ಲ, ಯಾಕಂದರೆ ಇದರಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ತದೆ ನಿಮಗಷ್ಟೇ. ಓಕೆನಾ? ಯಾರಿಗಾದರೂ ಹಣದ ಪ್ರಾಬ್ಲಮ್ ಇದ್ದರೆ ನಮ್ಮ ಕಂಪನಿ ಬಜಾಜ್ ಫೈನಾನ್ಸ್ ಜೊತೆ ಟೈಅಪ್ ಆಗಿದೆ. 0% ಇಂಟ್ರೆಸ್ಟಲ್ಲಿ ಬಜಾಜ್ ಫೈನಾನ್ಸ್ ಮೂಲಕ ಬೇಕಾದರೂ ಥೆರಪಿಯನ್ನು ತಗೊಳ್ಬೋದು. ಓಕೆನಾ? ಏನೇ ಡೌಟ್ಸ್ ಇದ್ದರೂ ಈಗ ಲೇಟ್ ಆದರೆ ಎಷ್ಟು ದಿನ ಇರ್ತದೆ ಸರ್ ಇದು? ಹಾಂ, ಬೇನದಂಡ ಏನನ್ನು ಡಾಕ್ಟ್ರುಗಳು ಅದು ಎಕ್ಸ್ರೇ ಪಣ್ಣಾಗ ಮತ್ತೆ ಬಾಲ್ ತರಿತಿಂದು ಬಂಡೇರು ಅಂದೆ ಬಾಲ್ ತರಿತಿಂದು ಅನ್ನಾಗ ಏನದು ಅದು ಚೇಂಜ್ ಒಂದು ಪಡು ಅಂಡೇರು ಚೇಂಜ್ ಒಂದು ಪಣ್ಣಾಗ ಆತ ಖರ್ಚು ಏನಾದ್ರು ಸಾಧ್ಯ ಇದ್ದು ಅಂದ್ರೆ ಏನಂಚನೆ ನಿತ್ತೇನೆ ಒಂಜ ಅದು 7 ವರ್ಷ ಅಂಡು ಸಾಧಾರಣ ಬೇಡ ಶುರುವಾತು ಜಾತಿಗೆ 10 ದಿನ ಅಂಡು ಗೋಡೆ ಒಂಜಿ 5% ಅದು ಕಮ್ಮಿ ತೋಜು ನಾವು ಇನ್ನು ಟೈಮ್ ಅಂಡು 7 ವರ್ಷ ಅಂಡು ಶುರುವಾತು ಇತ್ತೆ ಬೇನೆ ಜಾಸ್ತಿ ಬರ್ತಂಡು ಕಾರ್ ಇಂಚ ಊರಿನಾಗ ಲಕ್ಕ ಉಂಟು ಊರಿನಾಗ ಬೇನೆ ಜಾಸ್ತಿ ಬರ್ತಂಡು ಅಂಚ ಇದಕ್ಕೆ ಒಂದೊಂದು ಪಂಡಿರ ಉಂಟು ಅಂಕ ಇಂಚ ಉಂಡು ಒಂದು ಅಂಚ ಬರ್ತದೆ ಒಂಜಿ 5% ತೋಜುಂಟು ಒಂಜಿ 8 ದಿನಟು ಅಂಚನ ಆಯ್ತಂದು ಮಿಷನ್ದ ಅಂದ ಆಯ್ತು ತೂಡತ್ತೆ ಅಂಚ ಬರ್ತಂಡು ಒಂಜಿ 5% ಪ್ರಯೋಜನ ಆತಂಡು ನಾನೊಳ್ಳಿ ಈಶ್ವರ ಅಲ್ಲ ಬಾಡಿ ಎಲ್ಲ ಹಗುರ ಆದಾಗೆ ಆಗಿದೆ ಮತ್ತು ಡೈಜೆಷನ್ ಎಲ್ಲ ಭಾರಿ ಫಾಸ್ಟ್ ಉಂಟು ಮತ್ತು ಭಾರಿ ಒಳಗಿಂದ BP ಶುಗರ್ ಉಂಟು, ಅದು ನಾನು ಟೆಸ್ಟ್ ಮಾಡಿಸಲಿಲ್ಲ, ಅದೀಗ ಮೂತ್ರಾಂತರ ನಂತರ ಮಾಡಿಸ್ತೇನೆ. ಮತ್ತು ಪ್ರಯೋಜನ ಮತ್ತು ಬಾಡಿಯಲ್ಲಿ ನೋವು ಇದ್ದರೆ ಏನಾದರೂ ಹೋಗ್ತದೆ, ಕಡಿಮೆ ಆಗ್ತದೆ ಅಷ್ಟೇ. ಅದರಿಂದ ಹೆಚ್ಚು ಒಳಗಿಂದ ಈಗ ಒಂದು ಟೆಸ್ಟ್ ಮಾಡಿ ಆಗಬೇಕಷ್ಟೇ. ಯೂರಿನ್ ಆ್ಯಂಡ್ ಬ್ಲಡ್ ಪ್ರಯೋಜನ ಆಗಿದೆ. DR ಗೌಡ ಅಂತ. ನಾನೊಂದು 10-12 ದಿನದಿಂದ ಬರ್ತಾ ಇದ್ದೇನೆ. ನನಗೆ ಸ್ವಲ್ಪ ಶುಗರ್ ಸಮಸ್ಯೆ ಇದೆ, 260 ಆ ಥರ ಬರ್ತಾಯಿತ್ತು. ಈಗ ಕಡಿಮೆಯಾಗಿ 210ರವರೆಗೆ ಬಂದಿದೆ. ಏನೋ ಒಂದು ಹೊಸ ಉಲ್ಲಾಸ ಉಂಟು ಈಗ ಬಾಡಿಯಲ್ಲಿ, ಹಗುರ ಆಗ್ತಾಯಿದೆ. ಮತ್ತು ನಿದ್ರೆ ಎಲ್ಲ ಒಳ್ಳೆ ಬರ್ತಾ ಉಂಟು. ಬೆಳಿಗ್ಗೆ ಬಂದು ಎಬ್ಬಿಸುವ ಪರಿಸ್ಥಿತಿ ಹೌದು. ಹಾಗೆ ತುಂಬ ಅನುಕೂಲ ಆಗಿದೆ. ನಾನು ಒಂದು ಮೆಷಿನನ್ನು ಪರ್ಚೇಸ್ ಮಾಡೋಕ್ಕೆ ಇಷ್ಟಪಡ್ತೇನೆ. ಮತ್ತು ನಮ್ಮ ಮನೆಯವರಿಗೆ, ಅಕ್ಕಪಕ್ಕದವರಿಗೆಲ್ಲ ಹೇಳಿ ಇದರ ಪ್ರಯೋಜನವನ್ನು ಹೇಳಿ ಇದು ಮಾಡ್ತೇನೆ. ಹಾಗೆ ತುಂಬ ಒಳ್ಳೆಯ ಮೆಷಿನು, ನನಗೆ ಭಾರಿ ಖುಷಿಯಾಯಿತು. ಅನುಕೂಲ ಆಗಿದೆ, ತುಂಬ ಅನುಕೂಲ ಆಗಿದೆ. ದುಡ್ಡು ಮುಖ್ಯ ಅಲ್ಲ, ಆರೋಗ್ಯ ಮುಖ್ಯ. ಆದ ಕಾರಣ ಒಂದು ಪರ್ಚೇಸ್ ಮಾಡ್ತಾ ಇದ್ದೇನೆ. ಚಂದ್ರಪ್ರಕಾಶ್ ಅಂತ. ನಾನು ಇಲ್ಲಿ ಬರೋದು ಒಂದು 10 ದಿವಸ ಆಯಿತು. ಮತ್ತು ಅದಕ್ಕಿಂತ ಮುಂಚೆ ನನಗೆ ಒಂದು ಹೆಲ್ತ್ ಅಂದರೆ ಅದು ಪ್ರಾಬ್ಲಮ್ ಇಲ್ಲ, ಆದರೆ ಒಂದು ಕಾಲು ಒಂದು ಹೇಳ್ಕೊಳ್ಳುವಾಗೆ ಆಗೋದು ಮತ್ತು ಸೆಳೆತ ಆಗೋದು, ಆಮೇಲೆ ಒಮ್ಮೊಮ್ಮೆ ಕೈ ಶೋಲ್ಡ್ರು ಎಲ್ಲ ಸೆಳೆತ ಆಗಿ ಆಗೋದು, ಅದು ಮತ್ತು ರಾತ್ರಿಯೆಲ್ಲ ಸ್ವಲ್ಪ ನಿದ್ದೆ ಮಾಡೋಕ್ಕೆ ಕಷ್ಟ ಆಗ್ತಾಯಿತ್ತು. ಬಟ್ ಇದು ಉಚಿತ ಫುಡ್ ಪಲ್ಸ್ ಅಂತೇಳಿ ಅದರದ್ದು ಮಾಹಿತಿ ಇದೆ ಅಂತೇಳಿ ಗೊತ್ತಾಯಿತು. ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅಂತ ಶಿಬಿರದಲ್ಲಿ ಭಾಗಿಯಾಗಿದೆ. ಒಂದು 10 ದಿವಸ ಆಯಿತು. ಆಮೇಲೆ ಅದರಲ್ಲಿ ಭಾಗವಹಿಸಿದ ಮೇಲೆ 10 ದಿವಸ ನನಗೆ ಕೆಲವೊಂದು ಅದರಲ್ಲಿ ಇಂಪ್ರೂವ್ಮೆಂಟ್ ಗೊತ್ತಾಗಿದೆ. ಯಾಕೆಂದರೆ ಕೆಲವು ಮುಂಚೆ ಹೇಗಿತ್ತು, ಇದನ್ನು ಈ ಉಚಿತ ಫುಡ್ ಪಲ್ಸ್ ಥೆರಪಿ ಏನಿದೆ ಅದನ್ನು ಪಡೆಯೋದಾಗ ಸ್ವಲ್ಪ ಅನುಭವ ಆಗಿದೆ. ಯಾವ್ಯಾವ ಅಂದರೆ ಮುಂಚೆ ಅದು ನಾವು ಏನಂದರೆ ಡ್ರೈವಿಂಗ್ ವರ್ಕ್ ಮಾಡ್ತಾ ಇರ್ತೀವಿ, ಆವಾಗ ಸಿಟ್ಟಿಂಗಲ್ಲೇ ಇರೋದು ಜಾಸ್ತಿ ಆಗಿರುತ್ತೆ. ಆವಾಗ ನಮ್ಮ ಬಾಡಿಯಲ್ಲಿ ಇರುವಂಥ ಒಂದು ಯಾವುದು ರಕ್ತ ಚಲನಗಳು ಕರೆಕ್ಟಾಗಿ ಆಗದಿರುವುದರಿಂದ ಆ ಪ್ರಾಬ್ಲಮ್ ಎಲ್ಲ ಬಂದಿರುತ್ತೆ ಅಂತ ನನ್ನ ಅನಿಸಿಕೆ. ಅದನ್ನು ಈ ರೀತಿಯಾಗಿ ಅದನ್ನು ನಿವಾರಣೆ ಮಾಡ್ಬೋದು ಅಂತೇಳಿ ಗೊತ್ತಾಯಿತು. ಅದನ್ನು ಈಗ ಓಕೆ ಬೆಟರ್ ಅಂತ ನನಗೆ ಅನ್ನಿಸ್ತಿದೆ. ಯಾಕೆಂದರೆ ಇದನ್ನು ಶಿಬಿರವನ್ನು ಅವರು ಪ್ರಭಾಕರ್ ಅವರು ಸಾಲಿಯನವರು ನಿರ್ವಹಿಸಿಕೊಟ್ಟಿದ್ದಾರೆ ಇಲ್ಲಿ. ಅಂಥದ್ದು ನಮಗೂ ಒಳ್ಳೆಯದಾಗಿದೆ. ಇನ್ನು ಇಂಥವ್ರು ಎಷ್ಟೋ ತುಂಬ ಜನರಿಗೆ ಇಂಥ ಪ್ರಯೋಜನ ಪಡಿಬೇಕು ಅನ್ನೋದು ನಮ್ಮೊಂದು ಅನಿಸಿಕೆ ಇದೆ. ತುಂಬ ಚೆನ್ನಾಗಿದೆ. ಯಾಕೆಂದರೆ ಈಗಿನ ಇದರಲ್ಲಿ ಹೆಲ್ತ್ ಯಾವತ್ತಿದ್ರೂ ಆರೋಗ್ಯ ಮೀನು. ಎಷ್ಟೋ ದುಡ್ಡು ಖರ್ಚು ಮಾಡಿ ಹಾಸ್ಪಿಟಲಲ್ಲಿ ಖರ್ಚು ಮಾಡೋದಂತ ಇಂಥ ಒಂದು ಮಿಷಿನನ್ನು ಏನಿದೆ, ನಾವು ಥೆರಪಿ ಮಿಷಿನ್ ಇದೆ, ಅದನ್ನು ನಾವು ಪಡ್ಕೊಂಡ್ರೆ ನಮಗೂ ಒಳ್ಳೆಯದು, ನಮ್ಮ ಮನೆಯವರಿಗೂ ಒಳ್ಳೆಯದಾಗುತ್ತೆ ಅನ್ನೋದು
100% ಗ್ಯಾರಂಟಿ ಇದೆ. ಓಕೆ, ಥ್ಯಾಂಕ್ ಯು ಸರ್. ನನ್ನ ಹೆಸರು ದಿನೇಶ್ ಅಂತ. ಸರ್ ನನ್ನ ಹೆಸರು ಅಶೋಕ್ ಅಂತೇಳಿ. ನಾನು ಔಟ್ ಆಫ್ ಕಂಟ್ರಿಯಲ್ಲಿ ವರ್ಕ್ ಮಾಡ್ತಾಯಿದ್ದೆ. ನಾನು ಪ್ರೆಸೆಂಟ್ ಈ ಒಂದು ಸಯಾಟಿಕ ಪ್ರಾಬ್ಲಮ್ಗೋಸ್ಕರ ನಾನು ಒಳ್ಳೆ ಸಂಬಳ ಒಂದು 2 lakhs ಸ್ಯಾಲ್ರಿ ಇತ್ತು. ಅದನ್ನು ಬಿಟ್ಟು ನಾನು ಊರಿಗೆ ಬಂದಿರೋದು. ಇಲ್ಲಿ ಆಲ್ಮೋಸ್ಟ್ ಒಂದು 3 days ಆಗೋ ನಾನು ಮುಂದಿನ ಬಿಲ್ಲೆಲ್ಲ ನಾನು ಚೆಕ್ ಮಾಡಿದೆ. 3,28,000. ನಮ್ಮ ಇಲ್ಲಿ ಪುತ್ತೂರು ನಂತರ ಮಂಗಳೂರು ಪ್ರತಿಷ್ಠಿತ ವೈದ್ಯರು, ಅವರ ಹೆಸರು ಹೇಳೋದು ನನಗೆ ಇಷ್ಟ ಇಲ್ಲ. ಅಂಥದ್ರಲ್ಲಿ ಬಂದು ನಾನೊಂದು 4 ಮಂತಿಂದ ಲಾಸ್ಟ್ ಇಯರ್ ಡಿಸೆಂಬರ್ 24th ನಾನು ಇಂಡಿಯಾಗೆ ಬಂದಿದ್ದೀನಿ. ಅದರ ನಂತರ ಕಂಟಿನ್ಯೂಸ್ ನಾನು ಪೇಯ್ನ್ ತಿಂತಾನೇ ಇದ್ದೀನಿ ನಾನು. ಇವಾಗ ಇದೇನೋ ಇಲ್ಲಿಂದೊಂದು ಅಡ್ವರ್ಟೈಸ್ಮೆಂಟ್ ಬಂದು ಇದನ್ನು ನೋಡಿದೆ. ಇಲ್ಲಿಗೆ ಬರುವಾಗ 2 ಜನ ಇದ್ದರು ನನಗೆ ಸಪೋರ್ಟಿಂಗ್ ಲೆಫ್ಟ್ ರೈಟಾಗಿ. ಇಲ್ಲಿಂದ ಸ್ಟೇರ್ ಗೇಸ್ ಕೆಳಗಡೆ ಇಲ್ಲಿವಾಗ ನನಗೇನೋ ಒಂಥರ ಮುಜುಗರ ಆಯಿತು. ಜನ ಜಾಸ್ತಿ ಇರ್ತಾರೆ, ನೋಡ್ಲಿಕ್ಕೆ ಒಂಥರ ಕಷ್ಟ ಅಂತೇಳಿ ನನ್ನ ಚಿಕ್ಕಪ್ಪನ ನಂತರ ಇನ್ನೊಬ್ಬರು ಫ್ರೆಂಡ್ ಇದ್ದರು, ಅವರನ್ನು ಮೇಲೆ ನಿಂತ್ಕೊಳ್ಳೋಕೆ ಹೇಳಿದೆ. ನಾನು ಡೈರೆಕ್ಟ್ ಹೆಂಗಾದ್ರೂ ಕಷ್ಟ ಬಂದ್ಕೊಂಡು ಅಲ್ಲಿ ಹೋದೆ. 3 days ತುಂಬ ಕಷ್ಟ ಆಯಿತು. ಅದರ ನಂತರ ನಾನು ಇಂಡಿವಿಜುವಲ್ ಆಗಿ ನಾನು ಹೋಗ್ತಾ ಬರ್ತಾಯಿದ್ದೀನಿ. ಈ ಒಂದು ಕಂಪನಿಯವರು ಮಾಡಿದ್ದು ಬಂದು ತುಂಬ ಯೂಸ್ಫುಲ್ ಅಂತ ನಾನು ಹೇಳ್ತಾ ಇದ್ದೀನಿ ಸರ್. ನಾನು ತುಂಬ ಕಷ್ಟ ಆಗ್ತಿತ್ತು, ಈಗ ಆರಾಮದಲ್ಲಿ ನಡೀತಾ ಇದೆ. ಎಕ್ಸಾಕ್ಟ್ಲಿ ಅದೇ. ಅಂದರೆ ಮೊದಲು ಎರಡು ಇಲ್ಲಿ ಬರುವಾಗ ಟ್ರೀಟ್ಮೆಂಟ್ಗೆ ಬರುವಾಗ 2 ನನಗೆ ಸಪೋರ್ಟಿಂಗ್ ಇದ್ದರು. ನಂತರ ಆಫ್ಟರ್ 3-4 days ಆದ ನಂತರ ನಾನು ಇಂಡಿವಿಜುವಲ್ಗೆ ಒಬ್ಬನೇ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ನಾನು ಕಂಟಿನ್ಯೂ ಬರ್ತಾಯಿದ್ದೀನಿ ಇಲ್ಲಿಗೆ. ಇವತ್ತಿಗೆಷ್ಟು 15 days ಸಮಥಿಂಗ್ ಆಯಿತು. ಕಂಟಿನ್ಯೂ ಬರ್ತಾಯಿದ್ದೀನಿ. ತುಂಬ ಬೆನಿಫಿಟ್ ಇದೆ ಸರ್ ಇದರಲ್ಲಿ. ಮೆಡಿಕಲ್ ಬಿಲ್ 3,28,000 ಇವಾಗ ನನ್ನ ಗಾಡಿಯಲ್ಲಿದೆ ಇವಾಗ. ಹೌದು. ಮುಂಚೆನೇ ಮಾಡ್ತಿದ್ರೆ ಬದಲೇ ಇಲ್ಲ, ಮುಂಚೆ ನನಗೆ ಇದು ಗೊತ್ತಿದ್ದರೆ ಎಷ್ಟೋ ಬೆಟರ್ ಅಂತ ಅನಿಸಿದ್ದು. ನಾನು ಎಲ್ಲೆಲ್ಲ ಅಡ್ಮಿಟ್ ಆಗಿದ್ದೆ. ನನ್ನ ಇವಾಗ 8-9 ಮಂತ್ ಆಗ್ತಾ ಬಂತು ಇಂಡಿಯಾದಲ್ಲಿ. ನಾನು ಇವಾಗ ಸ್ಟೇ ಆಗಿರೋದು. ಇದರಲ್ಲಿ ಬಂದು 7 ಮಂತ್ ನಾನು ಹಾಸ್ಪಿಟಲಲ್ಲಿದ್ದೆ ನಾನು. ಸೊ ಇದು ಇವಾಗ ರೀಸೆಂಟ್ ಮೊನ್ನೆ ಬಂದಿರೋದು 15 days. ಅದರಲ್ಲಿ ಎಷ್ಟು 7-8 ತಿಂಗಳಲ್ಲಿ ಏನು ಮಾಡಿದ್ದೀನಿ ಸರ್, ಅದು ಬಂದು 15 days ನಾನು ರಿಕವರಿ ಆಗಿದ್ದೀನಿ ವಿತೌಟ್ ಮೆಡಿಸಿನ್. ತುಂಬ ಖುಷಿ ಆಗ್ತಿದೆ ಅದರಲ್ಲಿ. ಓಕೆ, ವೆಲ್ಕಮ್ಸ್. ಹಾಂ, 2 ಕೈ ನೋವಿತ್ತು. ನಾನು 2 ಬಲದ ಕೈ ಎಡದ ಕೈ ಸ್ವಲ್ಪ ನಾರ್ಮಲ್ ಆಗಿದೆ ಈಗ. ಮತ್ತು ಕಾಲು ಗಂಟುಗಳು ಕಮ್ಮಿ ಆಗಿದೆ. ಮತ್ತು ಈಗ ಚೇರಲ್ಲಿ ತುಂಬ ಉಲ್ಲಾಸದಲ್ಲಿದ್ದೇನೆ. ಸ್ವಲ್ಪ ನಡೆಯಲು ಸ್ವಲ್ಪ ಕಷ್ಟ ಆಗ್ತದೆ. ಸ್ವಲ್ಪ ಕಾಲು ಎಲ್ಲಿ ಇತ್ತು. ಇಲ್ಲಿಗೆ ಬಂದ ಮೇಲೆ ಸ್ವಲ್ಪ ನನಗೆ ತುಂಬ ಕಮ್ಮಿ ಆಗಿದೆ ನನಗೆ ಈಗ. ನನಗೆ ಇದು 3 ವರ್ಷ ಆಯಿತು ಶುರುವಾಗಿ. ಇಲ್ಲಿಗೆ 10 ದಿವಸದಿಂದ ಬರ್ತಾ ಇದ್ದೇನೆ. ಹೌದು, ಮಾಡಿದ್ದೇನೆ. ಪ್ರಯೋಜನ ಆಗಿದೆ. ನನ್ನ ಪದ್ಮೇಗೌಡ ಅಂತ ಹೇಳಿ, ಮುಂಡೂರು. ಕಂಪಾನಿಯ ನೆಮ್ಮದಿ ವೆಲ್ನೆಸ್ ಸೆಂಟರ್ ಎಂದು ಪುತ್ತೂರಿನಲ್ಲಿ ಕಳೆದ ನವೆಂಬರ್ 20ನೇ ತಾರೀಕು ಉದ್ಘಾಟನೆಗೊಂಡಿತ್ತು. ಇದು ಈ ಕಂಪಾನಿ ಅಂದರೆ ಜೊತೆಗಾರ ಎಂದು ಅರ್ಥ. ಈ ಕಂಪಾನಿಯದ 2 ಥರದ ಮಿಷಿನ್ಗಳು ಬರ್ತದೆ. ಒಂದು EMS ಮತ್ತೊಂದು ಟೆನ್ಸ್ ಮಿಷಿನ್. EMS ಮಿಷಿನ್ನಲ್ಲಿ ಈ ಕಾಲು ಸೆಳೆತ, ಕೈ ಸೆಳೆತ, ವೆರಿಕೋಸು, ತಲೆನೋವು, ನಿದ್ದೆ ಬಾರದವರಿಗೆಲ್ಲ EMS ಅಲ್ಲಿ ಮಿಷಿನ್ಗಳಲ್ಲಿ ಥೆರಪಿ ಕೊಟ್ಟಾಗ ಅವರ ಕಾಯಿಲೆಯು ಸಂಪೂರ್ಣವಾಗಿ ಕಡಿಮೆಯಾಗಿ ಅವರು ಗುಣಮುಖರಾಗಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ಟೆನ್ಸಿನಲ್ಲಿ ನಾವು ಥೆರಪಿಯನ್ನು ಕೊಟ್ಟಾಗ ಅವರಿಗೆ BP ಶುಗರ್ ಇದ್ದವರಿಗೆ, ಪಕ್ಷಪಾತದವರಿಗೆ, ಜಾಸ್ತಿ ಸೊಂಟ ನೋವು ಮತ್ತು ಜಾಸ್ತಿ ಏಜದವರಿಗೆ ಇದರಲ್ಲಿ ನಾವು ಥೆರಪಿಯನ್ನು ಕೊಟ್ಟಾಗ ಅವರ ಎಲ್ಲ ನರಗಳು ಸರಿಯಾಗಿ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟಾಗಿ ಅವರ ಯಾವುದೇ ಕಾಯಿಲೆ ಇಲ್ಲದೆ
ಗುಣಮುಖರಾಗಲು ಸಾಧ್ಯವಾಗ್ತದೆ. ಇದು ನಾವು ಈ ಒಂದು ಕ್ಯಾಂಪು ನಮ್ಮ 1 ವರ್ಷದಲ್ಲಿ 22ನೇ ಇದು ಕ್ಯಾಂಪು ಇದಾಗಿದೆ. 1 ವರ್ಷದಲ್ಲಿ ಸಾಧಾರಣವಾಗಿ ನಾವು 60,000 ಥೆರಪಿಯನ್ನು ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಿದೆ. ಯಾಕೆಂದರೆ ಮನುಷ್ಯನಿಗೆ ಪ್ರತಿಯೊಂದು ಕಾಯಿಲೆಯು ಬರುವುದು ನರವೀಕಾಗದಿದ್ದರೆ ಅವರಿಗೆ ಯಾವುದೇ ಕಾಯಿಲೆಯೂ ಬರುವುದಿಲ್ಲ. ಆದರೆ ನಾವು ಈ ನರವನ್ನೇ ಸರಿ ಮಾಡುವ ಮೂಲಕ ಅವರ ಕಾಯಿಲೆಯನ್ನು ನಾವು ಗುಣಪಡಿಸ್ತಾ ಇದ್ದೇವೆ. ಯಾಕೆಂದರೆ ಅನೇಕ ಜನರು ಇದರಲ್ಲಿ ಯಾವುದೇ ಝೀರೋ ಸೈಡ್ ಎಫೆಕ್ಟ್ ಇದ್ದ ಕಾರಣ ಒಮ್ಮೆ ಅರ್ಧ ಗಂಟೆ ನಾವು ಥೆರಪಿ ಮಾಡಿದರೆ ನಮಗೆ 5 ಕಿಲೋಮೀಟರ್ ವಾಕ್ ಮಾಡಿದಷ್ಟು ಬ್ಲಡ್ ಸರ್ಕ್ಯುಲೇಷನ್ ನಮ್ಮ ಶರೀರದಲ್ಲಿ ಆಗ್ತದೆ. ಮನುಷ್ಯನಿಗೆ ಪ್ರತಿಯೊಂದು ಕಾಯಿಲೆಯು ಬರುವುದು ಅವರು ವಾಕ್ ಮಾಡದೆ, ಅವರು ಕೆಲಸ ಮಾಡದೇ ಇದ್ದ ಕಾರಣ ಕಾಯಿಲೆಯು ಬರ್ತದೆ. ಈಗ ಈ ಡಯಾಬಿಟಿಕ್ ಅನ್ನೋದು ಈ ಒಂದು ಮಹಾಮಾರಿ ಭಾರತದಲ್ಲಿ 2018ರಲ್ಲಿ 7 ಕೋಟಿ ಇತ್ತು. ಇದೀಗ 2023ರಲ್ಲಿ ಈಗ 14 ಕೋಟಿ ಆಗಿದೆ. ಇನ್ನೂ 14 ಕೋಟಿ ಜನ ಸಾಧಾರಣ ಅದರ ಬಾರ್ಡ್ರಲ್ಲಿದ್ದಾರೆ. ಆದ್ದರಿಂದ ಈ ಒಂದು ಥೆರಪಿಯನ್ನು ಮಾಡಿದ್ರಿಂದ ಅವರ ಶುಗರ್ ಏನು ಡಯಾಬಿಟಿಕ್ ಉಂಟು ಅದನ್ನು ಸಂಪೂರ್ಣವಾಗಿ ನಾರ್ಮಲ್ ಸ್ಥಿತಿಗೆ ಬರಲು ಈ ಒಂದು ಮಿಷಿನ್ ಆಗ್ತದೆ. ಯಾಕೆಂದರೆ ಈಗ ಮತ್ತೊಂದು ನಾವೊಂದು ಕೊಡ್ತಾ ಇದ್ದೇವೆ, ಆ ಜನಗರಿಗೆ ಆಫರ್ ಕೊಡ್ತಾ ಇದ್ದೇವೆ. ಏನಂದರೆ ಈ ಡಯಾಬಿಟಿಕ್ ಕಾಯಿಲೆ ಯಾರ ಹತ್ರ ಉಂಟು, ಕಾಲು ಕಟ್ ಮಾಡುವಂಥ ಆಗಲಿ, ಕೈ ಕಟ್ ಮಾಡುವಂತಾಗಲಿ, ಯಾವುದೇ ಕಟ್ ಮಾಡುವಂಥ ಪೇಷಂಟ್ ಇದ್ದರೆ ವಿತಿನ್ 2 ತಿಂಗಳಲ್ಲಿ ಯಾವುದೇ ಕಟ್ ಮಾಡದೆ, 1 ರೂಪಾಯಿ ಖರ್ಚು ಮಾಡದೆ ಅವರ ಕಾಲನ್ನು ಇಲ್ಲದೆ ಕೈಯನ್ನು ಯಾವುದನ್ನು ಸರಿ ಮಾಡುವಂಥ ವ್ಯವಸ್ಥೆ ಈಗ ನಾವು ಮಾಡಿಕೊಡ್ತಾ ಇದ್ದೇವೆ. ಆಲ್ರೆಡಿ ತುಂಬ ಜನರಿಗೆ ಇದರಲ್ಲಿ ಗುಣಮುಖರಾಗಿದ್ದಾರೆ. ಇನ್ನೂ ಸಹ ಎಲ್ಲರೂ ಪುತ್ತೂರಿನ ಜನತೆಯು ಎಲ್ಲ ಗುಣಮುಖರಾಗಲಿ ಎಂದು ಹಾರೈಸುತ್ತಾ, ನಮಗೆ ಈ ಒಂದು ಆರೋಗ್ಯದ ಬಗ್ಗೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಬಂಧುಗಳಿಗೆ ನಾವು ಕೃತಜ್ಞರಾಗಿದ್ದೇವೆ. ಆಲ್ರೆಡಿ ಇವತ್ತು ಇನ್ನು ನವಂಬರ್ 20ನೇ ತಾರೀಕಿಗೆ 1 ವರ್ಷ ಆಗ್ತಾ ಬಂತು. ಸಾಧಾರಣ ನಮ್ಮ ವೆಲ್ನೆಸ್ ಸೆಂಟರ್ನ ಇತಿಹಾಸದಲ್ಲಿಯೇ 60,000 ಫ್ರೀ ಥೆರಪಿ ಮಾಡಿದಂಥ ಒಂದು ಖ್ಯಾತಿ ನಮ್ಮ ಪುತ್ತೂರಿನ ನೆಮ್ಮದಿ ವೆಲ್ನೆಸ್ ಸೆಂಟರಿಗೆ ಆಗಿದೆ ಅಂತ ಹೇಳಲಿಕ್ಕೆ ನಾವು ಸಂತೋಷ ಪಡ್ತಾ ಇದ್ದೇವೆ. ಇನ್ನು ಪ್ರಭಾಕರ್ ಸಾಲ್ಯಾನ್ ಅಂತೇಳಿ ಇದನ್ನು ನಡೆಸ್ತಾ ಇದ್ದೇನೆ. ಆಲ್ರೆಡಿ ನನಗೆ ಈಗ 4 ತಾಲೂಕುಗಳು ನಾನು ವಹಿಸ್ಕೊಂಡಿದ್ದೇನೆ. ಈಗ ಕಡಬದಲ್ಲಿ ಸ್ವಲ್ಪ ಗ್ರಾಮ ಬಾಕಿ ಆಗಿದೆ, ಮತ್ತು ಸುಳ್ಯದಲ್ಲಿ 1-2 ಆಗಿದೆ, ಮತ್ತು ಪುತ್ತೂರಿನಲ್ಲಿ ಮಾಡ್ತಾ ಇದ್ದೇನೆ. ಇನ್ನೂ 1-2-3 ವರ್ಷದಲ್ಲಿ ಇಡೀ 4 ತಾಲೂಕು ಸುಬ್ರಹ್ಮಣ್ಯ, ಬೆಳ್ತಂಗಡಿ ಇರ್ಬೋದು, ಕಡಬ, ಸುಳ್ಯ, ಪುತ್ತೂರು ಈ ಎಲ್ಲ ತಾಲೂಕುಗಳನ್ನು ಇನ್ನು 2 ವರ್ಷದಲ್ಲಿ ಸಂಪೂರ್ಣವಾಗಿ ರೀಚ್ ಮಾಡಬೇಕಂತ ಈಗ ಕಳೆದ ತಿಂಗಳಷ್ಟೇ ನಾನು ಇನ್ನು 1 ಕ್ಯಾಂಪಲ್ಲ ಇನ್ನೊಂದು ಕ್ಯಾಂಪನ್ನು ನಾವು ಸ್ಟಾರ್ಟ್ ಮಾಡಿ ಈಗ ಆಲ್ರೆಡಿ ಏಕಕಾಲದಲ್ಲಿ 2 ಕ್ಯಾಂಪುಗಳು, ಒಂದು ಕ್ಯಾಂಪಲ್ಲಿ 15 ದಿವಸ. ಯಾಕೆಂದರೆ ಇವರಿಗೆ 1 ದಿವಸ ನಾವು 2 ದಿವಸ ಥೆರಪಿ ಕೊಟ್ಟರೆ ಅದರಲ್ಲಿ ಯಾವುದೇ ರಿಸಲ್ಟ್ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಏನಾದರೂ ಒಂದು ಪೇಷಂಟಿಗೆ ರಿಸಲ್ಟ್ ಸಿಗಬೇಕಾದ್ರೆ 5-6 ದಿವಸ ಆದರೂ ಬೇಕು. ಆದ್ದರಿಂದ ನಾವು ನಿರಂತರವಾಗಿ 15 ದಿವಸ ಈ ಒಂದು ಥೆರಪಿಯನ್ನು ಕೊಡುವ ಮುಖಾಂತರ ಅವರ ಎಲ್ಲ ಕಾಯಿಲೆಯನ್ನು ಹೋಗಲಾಡಿಸಿ ಎಷ್ಟೋ ಜನ ಕಣ್ಣೀರನ್ನು ಒರೆಸುವಂಥ ಕೆಲಸ ಈ ನೆಮ್ಮದಿ ವೆಲ್ನೆಸ್ ಸೆಂಟರಿಂದ ಆಗಿದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಇನ್ನೂ ಸಹ ನಮ್ಮದು ಯಾವುದೇ ಪ್ರಚಾರವನ್ನು ಬಯಸದೆ ನಾವು ಅನೇಕ ಥರದ ಈ ಒಂದು ಜನಗಳಿಗೆ ಬೇಕಾದಂತಹ ಒಂದು ಉತ್ತಮ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.